ತುತ್ತೂರು ನಮ್ಮ ಬ್ರಾಂಚಿನ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡ್ತಿದ್ದೇವೆ. ಈ ಬಗ್ಗೆ ಈ ಒಂದು ಬ್ರಾಂಚಿಗೆ ಅತ್ಯಂತ ಹಿರಿಯ ಸದಸ್ಯರಾದಂತಹ ಶ್ರೀ ಹರಿಹರರಾವ್ ಗುಡಿಪಾಡಿ ಇವರು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ನಾವೆಲ್ಲರೂ ಈ ಒಂದು ಉದ್ಘಾಟನೆಗೆ ಸಾಕ್ಷಿಯಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಬೆಳೆಗಾರರು, ಅಡಿಕೆ ಬೆಳೆಗಾರರು, ಕೊಕ್ಕೋ ಬೆಳೆಗಾರರು ಹಾಗೂ ತೆಂಗಿನ ಬೆಳೆಗಾರರು, ಪೆಪ್ಪರ್ ಬೆಳೆಗಾರರು ಎಲ್ಲರೂ ಕೂಡ ಮುಖ್ಯವಾಗಿ ಈ ಒಂದು ಬ್ರಾಂಚನ್ನು ಉತ್ತರೋತ್ತರ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅಂತೇಳಿ ನಿಮ್ಮಲ್ಲಿ ವಿನಮ್ರ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಹಾಗೆಯೇ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಸಮೀಪದಲ್ಲಿರುವಂತಹ ಮಾಮಾಯಿ ಮಾಲ್ಗೆ ಹೋಗುವ ಅವೆಲ್ಲರೂ ಅಲ್ಲಿ ಆಗಮಿಸಬೇಕು ಅಂತ ಕೇಳ್ಬೋದು. ಒಳ್ಳೆ ದುಡ್ಡಾಗಲಿ, ಒಳ್ಳೆ ಅಡಿಕೆ ಆಗಿ, ಒಳ್ಳೆ ದುಡ್ಡಾಗಿ, ಕ್ಯಾಂಪ್ ಹೋಗುವಾಗಲಿ ನಿಮಗುವಾಗಲಿ. ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಪಾಹಿ ಪ್ರಸನ್ನ. ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ
ಸುಮಾರು 51ನೇ ವರ್ಷದಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಮುಂದೆ ಹೋಗ್ತದೆ. ನಾನು ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಕೆಲವು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ. ಅಲ್ಲಿ ಮೀನಾಕ್ಷಿ ಸುಂದರಂ ಅನ್ನುವಂತಹ ಒಬ್ಬರು IAS ಅಧಿಕಾರಿ 1982ರಿಂದ 85ರವರೆಗೆ KMFನಲ್ಲಿ ಅವರು IAS ಅಧಿಕಾರಿ, ಆದರೆ KMFನಲ್ಲಿ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು. 2018-19ರಲ್ಲಿ ಒಂದು ಸಾರಿ ಅವರು KMFಗೆ ಭೇಟಿ ನೀಡಿದರು. ಆವಾಗ ಅವರು ರಿಟೈರ್ ಆಗಿ ಜಾರ್ಖಂಡ್ನಲ್ಲಿ ರೂರಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. KMF ಕೂಡ 50 ವರ್ಷ ಮುಗಿಸಿರೋದ್ರಿಂದ ಅವರು ಒಂದು ವಿಚಾರವನ್ನು ಹೇಳಿದರು, ಯಾವ ಸಂಸ್ಥೆ ಸ್ವತಂತ್ರವಾಗಿ 50 ವರ್ಷವನ್ನು ಮುಗಿಸ್ತದೆ ಆ ಸಂಸ್ಥೆ ಮುಂದೆ 100 ವರ್ಷ ಮುಂದೆ ಹೋಗಲಿಕ್ಕೆ ಯಾವ ಒಂದು ಸಂಶಯವೂ ಇಲ್ಲ ಅಂಥೇಳಿ. ಆ ಒಂದು ವಿಚಾರವನ್ನು ನಾನು ಕ್ಯಾಂಪ್ಕೋಗೂ ಕೂಡ ಅನ್ವಯಿಸ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಪ್ರಾಯಶಃ ಕ್ಯಾಂಪ್ಕೋದ ಬೆಳವಣಿಗೆ ತಮ್ಮೆಲ್ಲರ ಒಂದು ಸಹಕಾರ ಏನು ಕ್ಯಾಂಪ್ಕೋಗೆ ನೀಡ್ತಾ ಇದ್ದೀರಿ, ಇದರಿಂದ ಇನ್ನೂ ಉತ್ತರೋತ್ತರವಾಗಿ ಕ್ಯಾಂಪ್ಕೋ ಸಂಸ್ಥೆ ಬೆಳೀಲಿಕ್ಕಿದೆ ಅನ್ನುವಂತಹ ಒಂದು ವಿಶ್ವಾಸ ನನಗಿದೆ. ಕಳೆದ ಸಾಲಿನ ವಿಚಾರವನ್ನು ತಾವೆಲ್ಲರೂ ಕೂಡ ಜನರಲ್ ಬಾಡಿಯಲ್ಲಿ ತಿಳ್ಕೊಂಡಿದ್ದೀರಿ. ಈ ವರ್ಷದಲ್ಲಿ ಸುಮಾರು 3,02,000 ಕ್ವಿಂಟಾಲ್ನಷ್ಟು ಅಡಿಕೆಯನ್ನು ನಾವು ಖರೀದಿ ಮಾಡಿ ಸುಮಾರು 3,04,000 ಕ್ವಿಂಟಾಲ್ನಷ್ಟು ಅಡಿಕೆಯನ್ನು ಮಾರಾಟ ಮಾಡಿದ್ದೇವೆ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ. ಹಾಗೆಯೇ ಕೊಕೋ ವೆಟ್ ಬೀನ್ ಸುಮಾರು 16,000 ಮೆಟ್ರಿಕ್ ಟನ್ಗಳಷ್ಟು ಕ್ವಿಂಟಾಲ್ಗಳಷ್ಟನ್ನು ಖರೀದಿ ಮಾಡಿದ್ದೇವೆ. ಡ್ರೈ ಬೀನ್ ಸುಮಾರು ಒಂದು 31,000 ಕ್ವಿಂಟಾಲಷ್ಟು ಖರೀದಿಯಾಗಿದೆ. ಕೊಬ್ಬರಿ 286 ಕ್ವಿಂಟಾಲ್ಗಳು. ಹಾಗೆಯೇ ರಬ್ಬರು ಸುಮಾರು 6,837 ಕ್ವಿಂಟಾಲ್ಗಳು. ಇನ್ನು ಕರಿಮೆಣಸು ಸುಮಾರು 5,976 ಕ್ವಿಂಟಾಲ್ಗಳು. ಮತ್ತು ಇನ್ನು ಸಪೋರ್ಟಿವ್ ಸರ್ವಿಸ್ನಲ್ಲಿ ಮೈಲುತುತ್ತ ಕಾಪರ್ ಸಲ್ಫೇಟ್ ಸುಮಾರು 300 ಕ್ವಿಂಟಾಲ್ಗಳಷ್ಟನ್ನು ನಾವು ಖರೀದಿ ಮಾಡಿದ್ದೇವೆ. ಆರ್ಗ್ಯಾನಿಕ್ ಮೆನ್ಯೂರ್ ಇತ್ತೀಚಿನ ನಮ್ಮ ಒಂದು ಉತ್ಪಾದನೆ ನಾವು ರೈತರಿಗೆ ಒಂದು ಸಹಕಾರ ಅಥವಾ ಅವರಿಗೆ ಒಂದು ಸಪೋರ್ಟ್ ಆಗಿ ಕೊಡ್ತಿರುವಂಥದ್ದು ಸುಮಾರು 4,813 ಕ್ವಿಂಟಾಲ್ಗಳಷ್ಟನ್ನು ಖರೀದಿ ಮಾಡಿದ್ದೇವೆ. ಹಾಗೆಯೇ ಮಾರಾಟದಲ್ಲಿ ಅರೆಕ ಸುಮಾರು 3,04,000 ಕ್ವಿಂಟಾಲ್ಗಳಷ್ಟು ಮಾರಾಟ ಆಗಿದೆ. ಇನ್ನು ಕೊಬ್ಬರಿ ಎಣ್ಣೆ 2,500 ಕ್ವಿಂಟಾಲ್ಗಳಷ್ಟು ಮಾರಾಟ ಆಗಿದೆ. ರಬ್ಬರ್ 6,293 ಕ್ವಿಂಟಾಲ್. ಹಾಗೆ ಕರಿಮೆಣಸು 5,213 ಕ್ವಿಂಟಾಲ್ಗಳಷ್ಟು ಮಾರಾಟ ಆಗಿದೆ. ಮೈಲುತುತ್ತ ಸುಮಾರು 2,300 ಕ್ವಿಂಟಾಲ್ಗಳಷ್ಟು ಮಾರಾಟ ಆಗಿದೆ. ಇನ್ನು ಚಾಕ್ಲೇಟ್ ಉತ್ಪನ್ನಗಳು ಸುಮಾರು 17,306 ಕ್ವಿಂಟಾಲ್ಗಳಷ್ಟು ಈ ವರ್ಷದಲ್ಲಿ ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ ಮಾರಾಟ ಮಾಡಿದ್ದೇವೆ. ಸರಾಸರಿ ನೋಡಿದಾಗ ಮತ್ತು ಸೆಮಿ ಫಿನಿಶ್ಡ್ ಅಂದರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟಲ್ಲಿ ಸುಮಾರು 30,180 ಕ್ವಿಂಟಾಲ್ಗಳಷ್ಟು ಮಾರಾಟ ಆಗಿದೆ. ಸರಾಸರಿಯಾಗಿ ನೋಡಿದಾಗ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಸುಮಾರು 2-3% ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ. ಒಂದು ವಿಚಾರ ಅಂತ ಹೇಳಿದರೆ, ಏನು ಅಡಿಕೆ ಅಥವಾ ಕೃಷಿ ಉತ್ಪನ್ನಗಳು ಖರೀದಿ ಆಗ್ತಾ ಇದೆ ಅದನ್ನು ಸಮ ಪ್ರಮಾಣದಲ್ಲಿ ಮಾರಾಟ ಮಾಡಲಿಕ್ಕೆ ಆಡಳಿತ ಮಂಡಳಿ ಅತ್ಯಂತ ಉತ್ಸಾಹವಾಗಿದೆ. ಹಾಗಾಗಿ ಯಾವುದೇ ಒಂದು ಹಾನಿ ಅಥವಾ ನಷ್ಟವಿಲ್ಲದೆ ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ಕ್ರಮವನ್ನು ವಹಿಸಿದ್ದೇವೆ. ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ ಸುಮಾರು 1,700 ಕೋಟಿಗಳಷ್ಟು ವ್ಯವಹಾರವನ್ನು ಕ್ಯಾಂಪ್ಕೋ ಸಂಸ್ಥೆ ಮಾಡಿದೆ. ಇನ್ನು ಪ್ರಮುಖವಾಗಿ ರೈತರಿಗೆ ನೀಡುವಂತಹ ವೈದ್ಯಕೀಯ ಸವಲತ್ತಿನಲ್ಲಿ ಹೇಳುವುದಾದರೆ, ಕಳೆದ ಸಾಲಿನಲ್ಲಿ 65,38,000 ರೂಪಾಯಿಗಳ ಸಹಕಾರವನ್ನು ಸುಮಾರು 100 ಬೆನಿಫಿಷರಿಗಳಿಗೆ ಕೊಡಲಾಗಿತ್ತು. ಈ ವರ್ಷ 7 ತಿಂಗಳಲ್ಲಿ ಅಂದರೆ ಅಕ್ಟೋಬರ್ದ ಎಂಡ್ವರೆಗೆ ಸುಮಾರು 26,80,000 ಆರ್ಥಿಕ ಸಹಕಾರವನ್ನು 36 ಸದಸ್ಯರುಗಳಿಗೆ ನೀಡಲಾಗಿದೆ. ಈವರೆಗೆ ಸುಮಾರು ಒಟ್ಟು 2,51,00,000 ರೂಪಾಯಿಗಳ ಆರ್ಥಿಕ ಸಹಕಾರವನ್ನು ವೈದ್ಯಕೀಯ ನೆಲೆಯಲ್ಲಿ ನಮ್ಮ ಸದಸ್ಯರಿಗೆ ನೀಡಲಾಗಿದೆ. ಪ್ರಾಯಶಃ ಈ ವರ್ಷದ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳಿದರೆ, ನಾವು ಏನು ಗೊಬ್ಬರವನ್ನು ಸದಸ್ಯರಿಗೆ ನೀಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ನಾವು 2 ಬಾರಿ ಗೊಬ್ಬರದ ದರವನ್ನು ಕಡಿಮೆ ಮಾಡಿದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ರೈತರಿಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರ ಸಿಗಬೇಕು, ಅದರ ಸದುಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಆಡಳಿತ ಮಂಡಳಿ ಕೈಗೊಂಡಿದೆ. ಪ್ರಾಯಶಃ ಮಾರುಕಟ್ಟೆಯಲ್ಲಿ ಸಿಗುವ ಯಾವುದೇ ಒಂದು
ರಾಸಾಯನಿಕ ರಹಿತ ಗೊಬ್ಬರ ಏನಿದೆ ಆ ಸಾವಯವ ಗೊಬ್ಬರದ ದರ ಕನಿಷ್ಠವಾಗಿದೆ ಮತ್ತು ಒಳ್ಳೆಯ ಪ್ರತಿಕ್ರಿಯೆ ರೈತರಿಂದ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಬಗ್ಗೆ ಮಿಸ್ಟರ್ ಕೃಷ್ಣ ಅವರು ಮುಂದಿನ ಮಾಹಿತಿಗಳನ್ನು ತಮಗೆ ನೀಡಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ಅಡಿಕೆಯ ಮಾರುಕಟ್ಟೆ ಆಧಾರದಲ್ಲಿ ನಾವು ದರವನ್ನು ನಿಗದಿ ಮಾಡ್ತಾ ಇದ್ದೇವೆ. ಈಗ ಮಾರುಕಟ್ಟೆಯನ್ನು ಮುಂದೆ ಕೊಂಡೊಯ್ಯಬಹುದು ಅನ್ನುವಂತಹ ಧೈರ್ಯದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟು ದರವನ್ನು ಸ್ವಲ್ಪ ಹೆಚ್ಚು ಮಾಡುವಂಥ ಉಪಕ್ರಮವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಕಳೆದ ಒಂದು ವಾರದಿಂದ ನಾವು ದರವನ್ನು ಹೆಚ್ಚಿಸ್ತಾ ಬಂದಿದ್ದೇವೆ. ಪ್ರಾಯಶಃ ಕ್ಯಾನ್ಸರ್ ಕಾರಕದ ವಿಚಾರ ಸಾಕಷ್ಟು ತಮ್ಮೆಲ್ಲರಿಗೂ ಕೂಡ ಗಲಿಬಿಲಿಯನ್ನು ಉಂಟು ಮಾಡಿರ್ಬೋದು. ಅಧ್ಯಕ್ಷರು ಸತತವಾಗಿ ಈ ಬಗ್ಗೆ ಸಂಬಂಧಪಟ್ಟವರಿಗೆ ಪತ್ರ ಬರೆಯುವುದಾಗಲಿ ಅಥವಾ ಅವರೊಂದಿಗೆ ಚರ್ಚಿಸುವುದಾಗಲಿ ಕೆಲಸಗಳನ್ನು ಮಾಡ್ತಾ ಇರುವುದರಿಂದ ಈ ಬಗ್ಗೆ ಸೂಕ್ತವಾದ ಪರಿಹಾರ ದೊರಕಲಿಕ್ಕಿದೆ ಅನ್ನುವಂತಹ ಆಶಯ ನಮ್ಮದು. ಹಾಗೆಯೇ ಅಡಿಕೆಯ ಕಳಪೆ ಗುಣಮಟ್ಟದ ಅಡಿಕೆಯ ಆಮದಿನ ಬಗ್ಗೆಯೂ ಕೂಡ ಸಾಕಷ್ಟು ಉಪಕ್ರಮಗಳಾಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ತಡೆಯುವಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ಕೈಗೊಂಡಿದ್ದೇವೆ. ಅಥವಾ ಅದು ಸೀಸ್ ಆಗುವಂತಹ ಪ್ರಮಾಣ ಏನಿದೆ ಅದು ಕಳೆದ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ತುಂಬ ಹೆಚ್ಚಾಗಿದೆ. ತಾವೆಲ್ಲರೂ ಕೂಡ ಪ್ರೆಸ್ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದೀರಿ. ಆದ್ದರಿಂದ ನಮ್ಮ ಬೆಳೆಗಾರರಿಗೆ ಏನು ಅಂತಿಮವಾಗಿ ಒಳ್ಳೆಯ ದರ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆ. ಕ್ಯಾಂಪ್ಕೋದ ಮೂಲ ಉದ್ದೇಶ ಏನಿದೆ ಆ ಉದ್ದೇಶದತ್ತ ಕ್ಯಾಂಪ್ಕೋ ಸತತವಾಗಿ ಕಾರ್ಯನಿರತವಾಗಿದೆ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸುತ್ತಾ ಈ ಒಂದು ಸಣ್ಣ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತುಂಬ ಸಮಯದ ನಂತರ ಕ್ಯಾಂಪ್ಕೋ ಮತ್ತು ಸದಸ್ಯ ಬೆಳೆಗಾರರು ನಾವು ಮುಖಾಮುಖಿ ಆಗ್ತಾ ಇದ್ದೇವೆ ಪುತ್ತೂರಿನಲ್ಲಿ. ಇದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಪರಸ್ಪರ ವಿಚಾರ ವಿನಿಮಯ, ಸಂಸ್ಥೆಯ ಬೆಳವಣಿಗೆಯ ಹಿತದೃಷ್ಟಿಯಿಂದ ಈ ರೀತಿ ಸದಸ್ಯರು ಮತ್ತು ಕ್ಯಾಂಪ್ಕೋ ಜೊತೆಯಾಗಿ ವಿಚಾರ ವಿಮರ್ಶೆ ಮಾಡಿದರೆ ಸಮಸ್ಯೆಗಳು ಏನಿದ್ರು ಪರಿಹಾರ ಆಗ್ತದೆ. ಸಂಸ್ಥೆ ಹೊಸ ದಾರಿಯಲ್ಲಿ ಹೊಸ ಹೆಜ್ಜೆಯನ್ನಿಟ್ಟು ಮುಂದೆ ಬೆಳವಣಿಗೆಯನ್ನು ಕಾಣಲಿಕ್ಕೆ ಕೂಡ ಸಹಕಾರಿಯಾಗ್ತದೆ. ನಾನು ಯಾವತ್ತೂ ಹೇಳುವುದಿದೆ, ನಮ್ಮ ಸಂಸ್ಥೆಯ ಸದಸ್ಯರೇ ಸಂಸ್ಥೆಯ ಆಧಾರ ಸ್ತಂಭಗಳು, ಸಂಸ್ಥೆಯ ರಾಯಭಾರಿಗಳು ಕೂಡ ಅವರೇ ಆಗಬೇಕು ಅಂತ. ಯಾಕಂದರೆ ಅಡಿಕೆ ಖರೀದಿ ಮಾರಾಟ ಅದು ಒಂದು ದೃಷ್ಟಿ. ಹಾಗೆ ಸಾಕಷ್ಟು ಕ್ಯಾಂಪ್ಕೋ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದೆ. ಅದು ಕೊಕ್ಕ ಉತ್ಪನ್ನಗಳಿರ್ಬೋದು. ಈಗ ತೆಂಗಿನಕಾಯಿ ಉತ್ಪನ್ನ ಕಲ್ಪ ಹೆಸರಿನಲ್ಲಿ ತೆಂಗಿನ ಎಣ್ಣೆ, ಉತ್ತಮ ದರ್ಜೆಯ ತೆಂಗಿನ ಎಣ್ಣೆಯನ್ನು ಕೂಡ ಕ್ಯಾಂಪ್ಕೋ ಮಾರಾಟಕ್ಕೆ ಬಿಡುಗಡೆ ಮಾಡಿದೆ. ನಾವು ಅದಕ್ಕೆ ಸಹಕಾರ ನೀಡಬೇಕು. ಆ ಒಂದು ಅಪೇಕ್ಷೆ ನಮ್ಮ ಆಡಳಿತ ಮಂಡಳಿಗಿದೆ. ಯಾಕಂದರೆ ಪರಸ್ಪರ ಬೆಳವಣಿಗೆ, ಸಂಸ್ಥೆ ಬೆಳಿಬೇಕು, ನಮ್ಮ ಸದಸ್ಯರು ಬೆಳಿಬೇಕು. ಆ ಮೂಲಕ ಸಮಾಜ ಮತ್ತು ದೇಶ ಈ ಉನ್ನತಿಗೆ ನಮ್ಮೆಲ್ಲರ ಒಂದು ಕೊಡುಗೆ ಸಿಗಬೇಕು ಅಂತ ಅಪೇಕ್ಷೆ ಪಡ್ತಾ ಈ ಸದಸ್ಯ ಬೆಳೆಗಾರ ಸಭೆಯಲ್ಲಿ ನಾವು ಪರಸ್ಪರ ವಿಚಾರ ವಿನಿಮಯ ಮಾಡುವ. ಒಳ್ಳೆಯದಾಗಲಿ, ಸಂಸ್ಥೆಗೂ ಒಳ್ಳೆಯದಾಗಲಿ, ಕೃಷಿಕರಿಗೂ ಒಳ್ಳೆಯದಾಗಲಿ ಅಂತ ಒಂದು ಶುಭ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರ. ದಯವಿಟ್ಟು ಸದಸ್ಯರು ಅವರವರ ಅನಿಸಿಕೆಗಳನ್ನು ಅಥವಾ ಕ್ಯಾಂಪ್ಕೋ ಸಂಸ್ಥೆಯ ಬೆಳವಣಿಗೆಗೆ ತಮ್ಮ ಸಲಹೆಗಳು, ಪತ್ರಕರ್ತರೆಲ್ಲ ಇದ್ದೀರಿ. ಕ್ಯಾಂಪ್ಕೋದ ಏನು ಸಾಧನೆ ಇದೆ ಅದನ್ನು ಇಡೀ ದೇಶಕ್ಕೆ ಮುಟ್ಟಿಸುವಲ್ಲಿ ತಮ್ಮ ಪಾತ್ರ ಅಗತ್ಯ ಇದೆ. ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಪುನಃ ಸ್ವಾಗತವನ್ನು ಕೋರ್ತಾ, ರೈತರ ನೇರ ಸಂವಾದ, ತಮ್ಮ ಹೆಸರು ಹೇಳಿ, ತಮ್ಮ ಮೆಂಬರ್ಶಿಪ್ ನಂಬರು ಹೇಳಿ. ಪುತ್ತೂರು ಶಾಖೆಯಲ್ಲಿ ಕೊಕ್ಕೋ ಬಹಳಷ್ಟು ಬರ್ತಾ ಇರುವಂಥದ್ದು ನಿಮಗೆ ಗೊತ್ತಿರ್ಬೋದು. ನಾನು ಸಹ ಕೊಕ್ಕೋ ಬೆಳೆಗಾರ. ಕಳೆದ ಸಲ ದರ ಏರಿದಾಗ ಒಂದು ಸಲ ತಂದಾಗ ನನಗೆ 50,000 ರೂಪಾಯಿ ಸಿಕ್ಕಿದೆ. ಭಾಳಷ್ಟು ಸಂತೋಷಪಟ್ಟಿದ್ದೇನೆ. ಪುನಃ ಕಡಿಮೆ ಆದಾಗ ಬೇಸರವೂ ಪಟ್ಟಿದ್ದೇನೆ. ಈಗ ನಮ್ಮ ಕೊಕ್ಕೋ ಜಾಸ್ತಿ ಇದ್ದವರು 4 ಚಕ್ರದ ವಾಹನದಲ್ಲಿ ಬರಬೇಕಾಗ್ತದೆ. ಅಲ್ಲಿ ತಿರುಗಿಸಲಿಕ್ಕೆ ಜಾಗ ಇಲ್ಲ. ಅಲ್ಲಿ ನುಗ್ಗುವಾಗ ಸಹ ಇಷ್ಟು ದೊಡ್ಡ ಸಂಸ್ಥೆಗೆ ಹೋಗುವಂಥ ರಸ್ತೆ ಇದೋ ಅಂತ ಹೇಳುವ ಭಾವನೆ ಬರ್ತದೆ. ಅದು ಏನೋ ನಿಮಗೂ SKSMSಗೂ ರಸ್ತೆಯಲ್ಲಿ ತಕರಾರಿದೆ ಅಂತ ಗೊತ್ತಿದೆ ನನಗೆ. ಆದರೆ ಅದನ್ನು ತಕರಾರನ್ನು ಮುಗಿಸಿಕೊಂಡು ಆ ರಸ್ತೆಯನ್ನು ಸರಿಪಡಿಸಬೇಕು. ತುದಿಯಲ್ಲಿ ತಿರುಗಿಸಲಿಕ್ಕೂ ಸಹ ಜಾಗ ಮಾಡಬೇಕು. ಆ ಲಾರಿ ತೊಳೆಯುವಂಥದ್ದು ಅದು ರ್ಯಾಂಪಿನಾಗೆ ಆಗಿ ಹೋಗಿದೆ. ನಾವು ಹೋಗಿ ಗಾಡಿ ತಿರುಗಿಸೋ ಜಾಗೆಯಲ್ಲೇ ಲಾರಿ ತೊಳೆಯೋದು. ಕೆಳಗೆ ಇಳಿದ್ರೆ ವಾಪಸ್ ಕಾರಿಗೆ ಇಳಿಯುವಾಗ ಬ್ರೇಕ್ ಜಾರ್ತದೆ.
ಈ ಒಂದು ವ್ಯವಸ್ಥೆಗೂ ಮನದಟ್ಟು ಮಾಡ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಕೊಕ್ಕೋ ಬೆಳೆಯುವವರಿಗೆ ದೊಡ್ಡ ತೊಂದರೆ ಇರುವಂಥದ್ದು ಮಂಗ, ಬೆರು, ಇದನ್ನೆಲ್ಲ. ಇದಕ್ಕೆ ಒಂದು ಕ್ಯಾಂಪ್ಕೋದವರು ಫಾರೆಸ್ಟ್ ಇಲಾಖೆಗೆ ಬರ್ಕೊಂಡು ಆ ಮಂಗಗಳನ್ನೆಲ್ಲ ಹಿಡಿದು ಚಾರ್ಮಾಡಿಗೆ ತಗೊಂಡೋಗಿ ಬಿಡಿಸಬೇಕು ಅಂತೇಳಿ ಕ್ಯಾಂಪ್ಕೋದ ಮೇಲೆ ಒತ್ತಡ ತರಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ತಾವು ಹೇಳಿದಾಗೆ ಕೊಕ್ಕೋ ಖರೀದಿಯ ವ್ಯವಸ್ಥೆಯಲ್ಲಿ ಆ ಜಾಗದಲ್ಲಿ ಅನಾನುಕೂಲ ಆಗಿದೆ ಅಂತ ನಮಗೆ ಗೊತ್ತಿದೆ. ಬಹುಶಃ ಅಡಿಕೆ ಬೆಳೆಗಾರರಿಗೆ ಅಲ್ಲೂ ಸ್ವಲ್ಪ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಇವತ್ತು ಒಂದು ಸುಸಜ್ಜಿತವಾದ ಒಂದು ರೂಮನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಎಲ್ಲರೂ ಪ್ರಾಯ ಆದವರು ಉಪ್ಪರಿಗೆ ಮೆಟ್ಲು ಹತ್ತಿ ಹೋಗಿ ಹಣ ತಗೊಳ್ಳಿಕ್ಕೆ, ಬಿಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಗೊತ್ತಾದ್ರಿಂದ ತುಂಬ ಜನರ ಒಂದು ಸಲಹೆಗೋಸ್ಕರ ಕೆಳಗಿನ ರೂಮನ್ನೇ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ. ತಾವು ಹೇಳಿದ ಹಾಗೆ ಲಾರಿ ತೊಳೆಯುವುದಕ್ಕೆ ಇನ್ನು ಮೇಲೆ ಕಂಟ್ರೋಲ್ ಮಾಡ್ತೇವೆ. ಎಮ್ ಡಿ ಅವರು ಅದಕ್ಕೆ ಡೈರೆಕ್ಷನ್ ಕೊಡ್ತಾರೆ. ನಮ್ಮ ಲಾರಿಯೇ ಬಹುಶಃ ತೊಳೆಯುವುದು, ಬೇರೆ ಲಾರಿ ತೊಳೆಯುವುದಿಲ್ಲ. ನಮ್ಮ ಲಾರಿಯನ್ನು ತೊಳಿಲಿಕ್ಕೆ ಬೇರೆ ವ್ಯವಸ್ಥೆ ನಾವು ಮಾಡ್ತೇವೆ. ಖಂಡಿತ ಅನಾನುಕೂಲಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳುವುದರ ಮುಖಾನ ನಾನು ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತೇನೆ. ಎರಡನೇ, ತಾವೇ ಹೇಳಿದ್ದೀರಿ SKSMನ ಒಂದು ಸೈಡಿನ ಜಾಗ ಅವರದ್ದು ನನ್ನ ಸಮಸ್ಯೆ ಇದೆ. ಆ ಸಮಸ್ಯೆ ಈಗ ಸದ್ಯಕ್ಕೆ ತೀರ್ಮಾನ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ, ಯಾಕೆಂದರೆ ಅದು ಹೈಕೋರ್ಟ್ನಲ್ಲಿ ಕೇಸ್ ಇದೆ. ಆದರೆ ಕೊಕ್ಕೋ ಬೆಳೆಗಾರರಿಗೆ ಆಗುವ ಅನಾನುಕೂಲಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಅನುಕೂಲವಾಗುವ ಪ್ರಯತ್ನವನ್ನು ಆಡಳಿತ ಮಂಡಳಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಆಯ್ತು, ಅದ್ರ ಬಗ್ಗೆ ನಾವು ನೋಟ್ ಮಾಡ್ಕೊಳ್ತೇವೆ. ಇನ್ನು ತಾವು ಹೇಳಿದರೆ ಮಂಗ ಮತ್ತು ಅಳಿಲು ಮತ್ತು ಕಾಳಬೇಕು. ಇದು ನಾನು ಒಬ್ಬ ಕೃಷಿಕ, ಇದರ ಅನುಭವ ಇದೆ. ಭಾಳ ಹಿಂದೆ ಸರ್ಕಾರ ಮಂಗನಿಗೆ ಮಂಕಿ ಪಾರ್ಕ್ ಮಾಡ್ತೇವೆ ಅಂತ ಹೇಳಿದರು. ಮಂಗಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡ್ತೇವೆ ಅಂತ ಹೇಳಿದರು. ಬಹುಶಃ ನಿಮ್ಗಿಂತ ಒಂದು ಸ್ಟೆಪ್ ನಾನು ಮತ್ತೂ ಮುಂದಿದ್ದೇನೆ. ನೀವು ಸಕಲೇಶ್ಪುರಕ್ಕೆ ಬಿಡಲಿಕ್ಕೆ ಹೇಳಿದ್ರಿ. ಸಕಲೇಶ್ಪುರ ಚಾರ್ಮಾಡಿಯಲ್ಲಿ ಸ್ವಲ್ಪ ಆಜಿ ಎಲ್ಲ ಕೃಷಿಕರಿದ್ದಾರೆ, ಅವ್ರಿಗೆ ತೊಂದರೆ ಮಾಡೋದು ಬೇಡ, ಸೀದಾ ಅಂಡಮಾನಿಗೆ ಕಳಿಸಿಕೊಡಿ, ಅಲ್ಲಿ ಯಾರೂ ಜನಸಂಖ್ಯೆ ಇಲ್ಲ. ಇದು ವರ್ಕೌಟ್ ಆಗ್ತದೆ ಅಂತ ನಾನು ಫಾರೆಸ್ಟಿನ ಮಿನಿಸ್ಟ್ರಿಗೆ ಪತ್ರ ಮುಖೇನೆ ಬರೆದಿದ್ದೇನೆ. ರಿಪ್ಲೈ ಬರಲಿಲ್ಲ. ಇದರೆಲ್ಲ ಕಾಪಿಯನ್ನು ಸಂಬಂಧಪಟ್ಟ ಶಾಸಕರಿಗೂ ಕೊಟ್ಟಿದ್ದೇನೆ. ಎಲ್ಲರೂ ಪ್ರಯತ್ನ ಮಾಡಿ. ಆದರೆ ನಿಜವಾಗಿ ಇದು ಮಂಗಗಳ ತಪ್ಪಲ್ಲ, ಮನುಷ್ಯ ಆಕ್ರಮಣ ಮಾಡ್ತಾ ಹೋಗಿದ್ದಾನೆ. ಸರ್ಕಾರಿ ಜಾಗ ಅಥವಾ ನಮ್ಮದು ಏನು ಕುಮ್ಕಿದೆ ಅದು ಆಕ್ರಮಣ ಮಾಡಿ ಅಲ್ಲಿ ಜಾಗ ಸ್ವಲ್ಪ ಶಾರ್ಟ್ ಆಗಿದೆ ಮಂಗಗಳಿಗೆ. ಆಗ ಮಂಗಗಳು ನಾಡಿಗೆ ಬರಲಿಕ್ಕೆ ಶುರುವಾಗಿದೆ. ಏನೇ ಆಗಲಿ ನಾವೀಗ ಆಕ್ರಮಣ ಮಾಡಿ ಆಯಿತು, ಮಂಗಗಳನ್ನು ಅಂಡಮಾನಿಗೆ ಕಳಿಸಿ ಅಂತ ಮನವಿ ಕೊಟ್ಟಿದ್ದೇನೆ. ಆ ಮನವಿಯನ್ನು ಪುನಃ ನಾನು ಕೊಡಲಿಕ್ಕೆ ನಿಮ್ಮ ಪರವಾಗಿ, ನಾನು ಭಟ್ರ ಪರವಾಗಿಯೇ ವಾಪಸ್ ಪತ್ರ ಕೊಡ್ತೇನೆ. ನಮಸ್ಕಾರ. ಸದಸ್ಯ ಸಂಖ್ಯೆ 26,747 ಕಮ್ಮ ಶಂಕರನಾರಾಯಣ ಭಟ್. ನೀವು ಕಲ್ಪ ಬಿಡುಗಡೆ ಮಾಡಿದಾಗ ನನಗೆ ಅನಿಸಿತ್ತು ಇದು ಹೆಚ್ಚು ದಿವಸ ಬದುಕಲಿಕ್ಕಿಲ್ಲ ಅಂತ. ಆದರೆ ಇತ್ತೀಚಿನ ದಿವಸ ನೋಡಿದಾಗ ಇಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ಬೇರೆ ಎಣ್ಣೆಗಳಿದ್ದೆ ಅದೇ ಕಾಂಪಿಟೇಟಿವ್ ರೇಟ್ನಲ್ಲಿ ಇವತ್ತು ಕಲ್ಪವನ್ನು ಕೊಡ್ತಾ ಇದ್ದಾರೆ. ಅದು ನಾವು ಮಾತಿನಲ್ಲಿ ಹೇಳ್ಬೋದು, ಒಳ್ಳೆ ಎಣ್ಣೆ ಸ್ವಲ್ಪ ಒಳ್ಳೆ ರೇಟ್ ಕೊಟ್ಟೆ ತೆಕ್ಕೊಳ್ಳಿ ಅಂತ ಭಾಷಣ ಕೊಡ್ಬೋದು ಅಷ್ಟನ್ನು ಪ್ರಾಕ್ಟಿಕಲ್ ಆಗಿ ನಡೆಯುವುದಿಲ್ಲ. ಆದರೆ ಇವತ್ತು ಮಾರುಕಟ್ಟೆ ರೇಟಿನೊಂದಿಗೆ ನೀವು ಕಾಂಪಿಟೇಟಿವ್ ಆಗಿ ಕೊಡ್ತಾ ಇದ್ದೀರಿ. ಅಂದರೆ ಪ್ರಾಯಶಃ ಹೆಚ್ಚಿನ ಗ್ರಾಹಕರಿಗೆ ಒಳ್ಳೆಯ ಆರೋಗ್ಯವನ್ನು ಕೂಡ ನೀವು ಒಟ್ಟಿಗೆ ಕೊಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದೇ ರೀತಿ ಇನ್ನೊಂದು ದೊಡ್ಡ ಸಮಸ್ಯೆ ಇತ್ತೀಚೆಗೆ ಆದಂದರೆ ಈ ಕ್ಯಾಂಪ್ಕೋದಲ್ಲಿ ನಾವು ಅಡಿಕೆ ಮಾರಾಟ ಮಾಡುವಾಗ ಒಂದು ಫಿಕ್ಸೆಡ್ ರೇಟ್ ಇರ್ತದೆ. ಅದು ಮೇಲೆಯೂ ಹೋಗಲಿಕ್ಕಿಲ್ಲ, ಅದು ಕೆಳಗೂ ಹೋಗಲಿಕ್ಕಿಲ್ಲ. ಅದೇ ರೇಟ್, ಅದು ಮೇಲೆ ಹೋಗೋದಿಲ್ಲ. ಕೇಳಿದರೆ ಅವರು ರೇಟ್ ಕೊಡುವಂಥದ್ದು ಭಾಳ ಕಡಿಮೆ, ಆದರೆ ಆ ರೇಟ್ ಮಾತ್ರ ಹೈಯೆಸ್ಟ್ ಇದೆ. ನಾನು ತುಂಬ ಜನ ಹತ್ರ ಹೇಳಿದೆ, ಆದರೆ ಅಲ್ಲಿ ಮಾರುಕಟ್ಟೆ ಅಧಿಕಾರಿ ಹೇಳಿದ್ದಾಗ ಸರ್ ನೀವು ಮೇಲೆ ಮಾತಾಡಬೇಕು ಸರ್ ಅಂತ ಹೇಳ್ತಾರೆ. ಅದು ವಾಸ್ತವ. ಆದರೆ ಇತ್ತೀಚಿನ ದಿವಸದಲ್ಲಿ ಕ್ಯಾಂಪ್ಕೋಗೆ ಅಡಿಕೆ ಕೊಡೋದು ಬೇಡ ಎಂಬ ಮಟ್ಟಕ್ಕೆ ಭಾಳಷ್ಟು ಗ್ರಾಹಕರು ಬಂದಿದ್ದರು, ನಾನು ಸಹಿತ ಆ ಅನುಭವ ಆಗಿದೆ. ಆದರೆ ಇತ್ತೀಚೆಗೆ ನಾನು ಅಡಿಕೆನೂ ಕೂಡ ಕ್ಯಾಂಪ್ಕೋಗೆ ಕೊಟ್ಟಾಗ ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ರೇಟ್ನಲ್ಲಿ ತಗೊಳ್ತಾ ಇದ್ದಾರೆ ಅಂತ ನನಗೆ ಅನಿಸಿದೆ. ಆದರೆ ನಿನ್ನೆಯೂ ಕೊಟ್ಟಿದ್ದೆ, ಮೊನ್ನೆಯೂ ಕೊಟ್ಟಿದ್ದೆ, ಆದರೆ ತೃಪ್ತಿಕರವಾಗಿದೆ ಅಂತ ಅವರ ಹತ್ರ ಹೇಳಿದ್ದೇನೆ. ಈಗ ನಿಮ್ಮ ರೇಟು ಕೊಡುವಂಥ ತೃಪ್ತಿಕರವಾಗಿದೆ ಎಂಬುದಾಗಿ ಕೂಡ ಹೇಳಿದ್ದೇನೆ. ಅದೇ ಮತ್ತೊಂದು ದೊಡ್ಡ ಈಗ ಸಮಸ್ಯೆ ಅಂದರೆ ರಾಸಾಯನಿಕ ಗೊಬ್ಬರ ಹಾಕಬೇಕು, ಬೆಳೆ ಕಂಡಾವಟ್ಟೆ ಬರ್ತದೆ ಅಂತ ಒಂದು ಭಾವನೆ ಜನರಲ್ಲಿ. ಆದರೆ ವಾಸ್ತವವಾಗಿ ನಮ್ಮ ಕೃಷಿ ವಿಜ್ಞಾನಿಗಳ ಹತ್ರ ನಾವು ಮಾತಾಡಿದಾಗ ಅದು ಹಾಗಿಲ್ಲ. ಇವತ್ತು ಈಗ ನಾವು ಬೋರ್ಡೋ ಸ್ಪ್ರೇ ಬಿಡ್ತೇವೆ,
ಕೆಲವರು 2 ಕಿಲೋ ಮೈಲ್ತುತ್ತು 4 ಕಿಲೋ ಸುಣ್ಣ, ಕೆಲವರು 1 ಕಿಲೋ ಮೈಲ್ತುತ್ತು 3 ಕಿಲೋ ಸುಣ್ಣ, ಇದೇ ಥರ ಹಾಕಿ ಏನು ಹಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇದರ ಪರಿಣಾಮ ಏನಾಗ್ಬೋದು ಅಂತ ಕೂಡ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಮಣ್ಣಿಗೆ ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಂಬಂಥದ್ದು ಬಹಳ ಮುಖ್ಯ. ಇವತ್ತು ಖಾಸಗಿಗಳಲ್ಲಿ ಬಹಳ ದೂರ ಸರಕಾರಿ ಕ್ಷೇತ್ರದಲ್ಲೂ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳಿವೆ. ನಾವು ಅಲ್ಲಿ ಹೋದರೆ ಒಂದೇ ಥರದ ರಿಸಲ್ಟ್ ಬರ್ತದೆ. ನಮಗೆ ಅದು ಯಾವುದು ಸರಿ ಯಾವುದು ತಪ್ಪು ಎಷ್ಟು ಹಾಕಬೇಕು ಅದು ಮಾಹಿತಿ ಸಿಗುವುದಿಲ್ಲ. ಖಾಸಗಿಯಲ್ಲಿ ಬಹಳ ರೇಟ್, ಈಗ ಉದಾಹರಣೆಗೆ ಅಷ್ಟು ಕೊಟ್ಟು ಮಾಡ್ಬೋದು ಅಂತ ಎಲ್ಲರೂ ಕೂಡ ಬಯಸುವುದು ಕಡಿಮೆ ರೇಟ್ನಲ್ಲಿ, ಕಡಿಮೆ ಇದರಲ್ಲಿ ನಮಗೆ ಆಗಬೇಕು. ನೀವು ಕ್ಯಾಂಪ್ಕದವರು ಮೈಲ್ತುತ್ತು ಕೊಡ್ತಾ ಇದ್ದೀರಿ, ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇದ್ದೀರಿ, ಎಲ್ಲರೂ ಬಂದು ನಿಮ್ಮನ್ನು ತಗೊಳ್ತಾ ಇದ್ದಾರೆ. ಈಗ ನೀವು ಹೈಯೆಸ್ಟ್, ನಮ್ಮದು ಒಳ್ಳೆ ಕ್ವಾಲಿಟಿ ಆದ್ಮೇಲೆ ಹೈ ರೇಟ್ ಇಟ್ಟಿದ್ದೇವೆ ಯಾರೂ ನಿಮ್ಮಲ್ಲಿಗೆ ಬರುವುದಿಲ್ಲ. ಆದ್ದರಿಂದ ಆ ಮೈಲ್ತುತ್ತು ಹೇಗೆ ನೀವು ಕೊಡ್ತೀರಿ ಅದೇ ಥರ ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರವು ಕೂಡ ನಮಗೊಂದು ಬೇಕು. ಇಷ್ಟು ದೊಡ್ಡ ಸಂಸ್ಥೆ, ಇಷ್ಟು ದೊಡ್ಡ ಕೃಷಿಕರಿದ್ದಾಗ ನಮಗೆ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ನಮ್ಮಲ್ಲಿ ಇಲ್ಲ ಅಂದರೆ ಅದು ನಿಜವಾಗಿಯೂ ಕೂಡ ಸ್ವಲ್ಪ ನಾಚಿಕೆಕರ ವಿಚಾರ ಅಂತ ನನಗೆ ಅನಿಸುತ್ತೆ. ಅದನ್ನು ದಯವಿಟ್ಟು ಒಂದು ಮಣ್ಣು ಪರೀಕ್ಷಾ ಕೇಂದ್ರವನ್ನು ಮಾಡಿ ಇಲ್ಲಿ ಕನ್ಸೆಷನ್ ರೇಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಕೊಡಬೇಕು. ಸಾಧ್ಯವಾದರೆ ತಿಂಗಳಿಗೊಮ್ಮೆ ಆದರೂ ಕೂಡ ಮಣ್ಣು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ತಿಂಗಳಿಗೆ ಒಂದೇ ದಿವಸ ಮಾಡಿ ಅದನ್ನು ಪರೀಕ್ಷೆ ಮಾಡಿಸುವಂಥ ವ್ಯವಸ್ಥೆ ಮಾಡಬೇಕು. ದಯವಿಟ್ಟು ಒಂದು ಮಣ್ಣು ಪರೀಕ್ಷಾ ಕೇಂದ್ರವನ್ನು ಪುತ್ತೂರಿನಲ್ಲಿ ಮಾಡಿಸಲೇಬೇಕು ಎಂಬುದು ನನ್ನ ಆಗ್ರಹ. ಮತ್ತೆಲ್ಲ ವಿಚಾರದಲ್ಲೂ ಕೂಡ ಇವತ್ತು ಒಮ್ಮೆ ನಷ್ಟ ಆಗಿದೆ ಅಂತ ನಮಗೆಲ್ಲ ಬೇಸರ ಆಗಿತ್ತು ಕಳೆದ ವರ್ಷ. ಆದರೆ ಇವತ್ತು ಕೆಲವು ತಿಂಗಳ ಪ್ರಗತಿಯನ್ನು ನಮ್ಮ MD ಅವರು ಹೇಳಿದರು. ನಿಜವಾಗಿಯೂ ಕೂಡ ಎಲ್ಲ ಸದಸ್ಯರು ಕೂಡ ಸಂತೋಷ ಪಡುವ ರೀತಿಯಲ್ಲಿದೆ. ಮುಂದೆಯೂ ಕೂಡ ಇದೇ ಥರ ಮುಂದುವರಿಯಲಿ. ನಿಮಗೆಲ್ಲರೂ ಕೂಡ ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮ ಆಶೀರ್ವಾದ ಶಂಕರನಾರಾಯಣ ಭಟ್ರೆ, ಆಶೀರ್ವಾದ ಖಂಡಿತ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ಎಂಪ್ಲಾಯೀಸ್ಗಳಿಗೆ ಒಳ್ಳೆಯದಾಗ್ತದೆ ನಿಮ್ಮ ಆಶೀರ್ವಾದದಿಂದ ಅಂತ ಎಣಿಸ್ಕೊಂಡಿದ್ದೇನೆ. ತಾವು ಹೇಳಿದ ಹಾಗೆ ಅಡಿಕೆ ಮಾರುಕಟ್ಟೆ ಫ್ಲಕ್ಚುಯೇಷನ್ ಮಾರ್ಕೆಟ್ ಇದೆ, ಮೇಲೆ ಕೆಳಗಿದೆ. ಫಿಕ್ಸೆಡ್ ರೇಟ್ ಅಂತ ಅಲ್ಲ, ಕೆಲವು ಸಲ ಆ ರೇಟಿಗೆ ನಾವು ನಿಲ್ಲಬೇಕಾಗ್ತದೆ. ನಮ್ಮ ಅಡಿಕೆ ನಾವು ಏನು ತಗೊಳ್ಳೋದು ಇಲ್ಲಿ ಖರೀದಿ ಮಾಡ್ತೇವೆ, ಇದು ಉತ್ತರ ಭಾರತಕ್ಕೆ ಕೊಡಬೇಕಾಗ್ತದೆ. ತಮ್ಗೆ ಗೊತ್ತಿದ್ದ ಹಾಗೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಬಹುಶಃ ಇಲ್ಲಿ ಹೆಚ್ಚಿನವ್ರು ಕೂತಿದ್ದೀರಿ, ಯಾರೂ ಅಡಿಕೆ ತಿನ್ನುವ ಅಭ್ಯಾಸ ಇಲ್ಲ. ನಾನು ಯಾವಾಗಲೂ ಹೇಳೋದುಂಟು ಎಲ್ಲರ ಹತ್ರ, ದಯವಿಟ್ಟು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದರೆ, ಮಕ್ಕಳೆಲ್ಲ ಹೇಗೂ ವಿದ್ಯೆಗೆ ಬೆಂಗಳೂರು, ಬೊಂಬೈ, ಅಮೇರಿಕದಲ್ಲಿದ್ದಾರೆ, ದಿವಸಕ್ಕೆ 4 ಅಡಿಕೆ ಒಬ್ಬೊಬ್ಬರು ತಿನ್ನಲಿಕ್ಕೆ ಅಭ್ಯಾಸ ಆದರೆ ನಮ್ಮ ಅಡಿಕೆ ರೇಟ್ ಏರೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಈಗ ರೇಟ್ ಏರಿದೆ. ಬಹುಶಃ ಇಲ್ಲಿ ನನ್ನ ಆಡಳಿತ ಮಂಡಳಿಯಲ್ಲಿ ನಾನು ಮತ್ತು ಸರಳರಿಬ್ಬರೇ, ಮಧ್ಯೆ ಸ್ವಲ್ಪ ಸತ್ಯನಾರಾಯಣ ರಾಯರು ತಿಂತಾರೆ, ಮತ್ತು ಯಾರು ಅಡಿಕೆ ತಿನ್ನುವುದಿಲ್ಲ. ನಾನು ಅವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಿವಸಕ್ಕೆ 4 ಅಡಿಕೆ ನೀವು ಎಲ್ಲರೂ ತಿನ್ನಿ, ಆಗ ಉಳಿದವರಿಗೆ ಹೇಳು ಹಕ್ಕು ಬರ್ತದೆ ನಮಗೆ ಹೇಳಿ. ಆದರೆ ನೀವು ಹೇಳಿದ್ದೀರಿ ಫ್ಲಕ್ಚುಯೇಷನ್ ರೇಟ್ ಇರಬೇಕಂತ. ಮಾರುಕಟ್ಟೆಗೆ ಹೇಗೆ ಅನುಸರಿಸಿದೆ ಕ್ವಾಲಿಟಿ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತೇವೆ. ಖಂಡಿತ ವ್ಯಕ್ತಿಯ ಮೇಲೆ ಅಡಿಕೆ ಬರುವುದಿಲ್ಲ, ಅಡಿಕೆಯ ಕ್ವಾಲಿಟಿ ಮೇಲೆ ನಮ್ಮ ದರ ಫಿಕ್ಸ್ ಆಗ್ತದೆ ಎಂಬ ಆಶ್ವಾಸನೆ ನಿಮಗೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತೆಂಗಿನ ಎಣ್ಣೆ ತಾವು ಹೇಳಿದ್ದೀರಿ, ಹೌದು ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆದರೆ 100% ಕ್ವಾಲಿಟಿ ತೆಂಗಿನೆಣ್ಣೆಯನ್ನೇ ಮಾರುಕಟ್ಟೆಯಲ್ಲಿ ಬಿಡುವುದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಆಯಿಲಿಗ ಪ್ರೊಡಕ್ಷನ್ ಆದರೂ ಸಮೇತ ಕ್ಯಾಂಪ್ಕೋದ ಲ್ಯಾಬ್ ಟೆಸ್ಟ್ ಆಗದೆ ನಾವು ಅದನ್ನು ಹೊರಗೆ ಬಿಡುವುದಿಲ್ಲ. 100% ನಮಗೆ ಅದು ಧೈರ್ಯ ಬರಬೇಕು. ಅದಾದ್ರೆ ಮಾತ್ರ ನಾವು ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ. ಕಾಂಪಿಟೇಷನ್ ದರ ಕೆಲವು ಸಲ ನಮ್ಮದು 10 ರೂಪಾಯಿ ಹೆಚ್ಚಿರ್ತದೆ. ಕಾರಣ ಇಷ್ಟೇ, ಪ್ಯೂರ್ ಕೋಕೋನಟ್ ಆಯಿಲ್. ನಾವು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ನಾವು ಕ್ಯಾಂಪ್ಕೋದ ಬಗ್ಗೆ ಮಾತಾಡೋದಾದ್ರೆ ಅದು ಪ್ಯೂರ್ ಕೋಕೋನಟ್ ಆಯಿಲ್. ತೆಂಗಿನಕಾಯಿ ಕೊಬ್ಬರಿನ ಬರತಕ್ಕ ಎಣ್ಣೆ ಎಷ್ಟು % ಬಂದಿದೆ, ಅದನ್ನು ಫಿಲ್ಟ್ರೇಷನ್ ಆಗಿ ಎಷ್ಟು ಬಂದಿದೆ, ಅದನ್ನು ಮಾತ್ರ ನಾವು ಮಾರುಕಟ್ಟೆಗೆ ಬಿಡ್ತೇವೆ. ಕೆಲವು ಸಲ ಸಣ್ಣ ಪ್ರಾಬ್ಲಮ್ ಆಗಿದೆ, ಫಿಲ್ಟ್ರ್ ಸ್ವಲ್ಪ ಹೊಟ್ಟೆಗೆಲ್ಲ ಆದಾಗ ಮುಡ್ಡು ಬಂದದ್ದುಂಟು, ಇಮಿಡಿಯೇಟ್ ಅದನ್ನು ನಾವು ವಿಡ್ರಾ ಮಾಡಿಸಿದ್ದ ಕ್ರಮವೂ ಉಂಟು. ಅದನ್ನು ಮಾರುಕಟ್ಟೆಗೆ ಯಾವಾಗಲೂ ಕ್ಯಾಂಪ್ಕೋದ ಕ್ವಾಲಿಟಿಯಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ನಿಮ್ಮದು 3ನೇ ಪ್ರಶ್ನೆ ಸಾಯಿಲ್ ಟೆಸ್ಟ್ ಬಗ್ಗೆ, ಖಂಡಿತ ಅದು ನಿಮ್ಮದು ಮಾತಿಗೆ ನನ್ನ ಒಪ್ಪಿಗೆ ಉಂಟು. ಅಗ್ರಿಕಲ್ಚರ್ ಆಫೀಸರ್ ಕೃಷ್ಣ ಇಲ್ಲೇ ಇದ್ದಾರೆ. ನಿನ್ನೆ ಎಲ್ಲ ಮೊನ್ನೆ ತಾನೇ ನನ್ನ ಚೇಂಬರ್ನಲ್ಲಿ ಕರೆದವರಿಗೆ ನಾನು ಹೇಳಿದೆ, ಒಂದು ಸಣ್ಣ ಮಟ್ಟದ ಸಾಯಿಲ್ ಟೆಸ್ಟ್ ಮಿಷಿನ್ ಬಂದಿದೆ. ಈಗ ನಾವು ಇಮ್ಮಿಡಿಯೇಟ್ ತರಿಸ್ಬೇಕಂತ MD ಅವರಿಗೆ ಗೈಡ್ ಮಾಡಿದ್ದಾರೆ. ಬಟ್ ಕೊಟೇಶನ್ ತರಿಸುವಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಮೊಬೈಲ್ ಸಾಯಿಲ್ ಟೆಸ್ಟ್ ಯೂನಿಟ್ ನಾವು ಅದನ್ನು ಪುತ್ತೂರಿನಲ್ಲಿ ಇಡ್ತೇವೆ.
ಅಗತ್ಯ ಬಿದ್ದರೆ ನಮ್ಮದೇ ವ್ಯಾನಲ್ಲಿ ತಗೊಂಡು ಅಗತ್ಯ ಇದ್ದಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸಿ ಕೊಡುವ ಯೋಜನೆ ನಾವು ಹಾಕಿಕೊಂಡಿದ್ದೇವೆ. ಬೋರ್ಡಿನ ಅಪ್ರೂವಲ್ ತಗೊಳ್ತೇವೆ. ಕೇವಲ 1.5 ರಿಂದ 2 ಲಕ್ಷ ರೂಪಾಯಿಗೆ ಆ ಮಿಷನ್ನಲ್ಲಿ ಒಟ್ಟು 12 ಪ್ಯಾರಾಮೀಟರ್ನಲ್ಲೇ ಮಣ್ಣಿನ ಪರೀಕ್ಷೆ ಮಾಡಲಿಕ್ಕಾಗ್ತದೆ. ನಿಮ್ಗೆ ಅದು 100% ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅಂತಲ್ಲ, ಬಟ್ 95 to 99% ನಿಮಗೆ ಅದು ಆಗ್ತದೆ ಅಂತ ನಾನು ನೋಡಿ ಬಂದಿದ್ದೇನೆ. ಅದನ್ನು ಅವ್ರಿಗೆ ಗೈಡ್ ಮಾಡಿದ್ದೇನೆ. ಬಹುಶಃ ಇನ್ನೊಂದು 2 ತಿಂಗಳೊಳಗೆ ಆ ಮಿಷನನ್ನು ಕೃಷ್ಣ ಅವರು MD ಅವರ ಪರ್ಮಿಷನ್ ತೊಗೊಂಡು ತರಿಸ್ಬೇಕು. ಸ್ಟಾರ್ಟ್ ಪುತ್ತೂರಿನಲ್ಲೇ ನಾವು ಮಾಡ್ತೇವೆ. ಇಲ್ಲಿಂದ ಅದನ್ನು ಮೊಬೈಲ್ ಮಾಡಿ ಅಥವಾ ಅದು ಕಾಸ್ಟ್ ತುಂಬ ಕಮ್ಮಿ ಸಿಕ್ಕಿದರೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಲ್ಲಿ ಮೊಬೈಲ್ ಟೆಸ್ಟನ್ನು ಸಾಯಿಲ್ ಟೆಸ್ಟ್ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಮುತುವರ್ಜಿ ತಗೊಳ್ತೇವೆ ಎಂಬ ಮಾತನ್ನು ನಿಮಗೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗಿ ಒಳ್ಳೆ ಸಜೆಷನ್ ತಾವು ಕೊಟ್ಟಿದ್ದೀರಿ. ಯಾಕಂದರೆ ತಾವು ಹೇಳಿದಾಗೆ 2 kg ಸುಪಲ್ ಹಾಕಿ, 3 kg ಸುಪಲ್ ಹಾಕಿ, 1.5 kg ಯೂರಿಯಾ ಹಾಕಿ ಈ ರೀತಿ ಗೈಡ್ ಮಾಡುವವರಿದ್ದಾರೆ. ನಾವು ಅಗ್ರಿಕಲ್ಚರ್ ಆಫೀಸರನ್ನು ಹಾಕೊಂಡದ್ದೇ ಅದಕ್ಕೆ. ಸಾಧ್ಯ ಅಲ್ಲಿ ಎಲ್ಲಿ ಕರೀತಾರೋ ಅಲ್ಲಿ ಹೋಗಬೇಕು. 10-20 ಜನ ಇದ್ದರೆ ಆರ್ಗನೈಸ್ ಮಾಡಿ ರೈತರಿಗೆ ಗೈಡ್ ಮಾಡಬೇಕು. ಮತ್ತು ಬೆಸ್ಟ್ ಆರ್ಗ್ಯಾನಿಕ್ ಮ್ಯಾನ್ಯೂರನ್ನು ಇವತ್ತು ಕ್ಯಾಂಪ್ಕೋ ಬಿಡುಗಡೆ ಮಾಡಿದೆ. ಇವತ್ತು ಜನ ಎಪ್ರಿಸಿಯೇಟ್ ಮಾಡಿದ್ದಾರೆ. ಕೇರಳಕ್ಕೆ ಸ್ವಲ್ಪ ಕಾನೂನಾತ್ಮಕ ಪ್ರಾಬ್ಲಮ್ ಇರೋದ್ರಿಂದ ಕೇರಳಕ್ಕೆ ನಾವು ಕಳಿಸ್ಲಿಲ್ಲ. ಇಡೀ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮತ್ತು ದಕ್ಷಿಣ ಕನ್ನಡ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಹೈಯೆಸ್ಟ್ ಸೇಲ್ ಆಗ್ತಾಯಿದೆ. ಜನ ಎಪ್ರಿಸಿಯೇಟ್ ಮಾಡಿದ್ದಾರೆ. ಕ್ವಾಲಿಟಿ ದಿ ಬೆಸ್ಟ್ ಉಂಟು. ಬಹುಶಃ ಅದನ್ನು ಉಪಯೋಗಿಸಿದ ಸುರೇಶ್ ಬಲ್ನಾಡು ಇಲ್ಲೇ ಇದ್ದಾರೆ. ಅವರು ಮತ್ತದು ಹೇಳಲಿಕ್ಕಿದ್ದಾರೆ. ಹಾಗೆ ತುಂಬ ಜನ ಉಪಯೋಗಿಸಿದ್ದೀರಿ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಉಂಟು. ಅದರಲ್ಲೂ ಹಾಗೆ ನಾವು 100% ಕ್ವಾಲಿಟಿ ಲ್ಯಾಬ್ ಟೆಸ್ಟ್ ಮಾಡ್ತೇವೆ. ಕ್ಯಾಂಪ್ಕೋದ ಲ್ಯಾಬ್ನಲ್ಲೂ ಟೆಸ್ಟ್ ಮಾಡ್ತೇವೆ. ಪ್ರೈವೇಟ್ ಲ್ಯಾಬಿಗೂ ಕಳಿಸಿಕೊಡ್ತೇವೆ. ಪ್ಯಾರಾಮೀಟರ್ ಚೆಕ್ ಮಾಡಿ 100% ಅವ್ರು ಕರೆಕ್ಟ್ ಇದ್ದರೆ ಮಾತ್ರ ಅವ್ರಿಗೆ ಪೇಮೆಂಟ್ ಆಗ್ತದೆ, ಇಲ್ಲರೆ ನಾವು ಅದನ್ನು ವಾಪಸ್ ಮಾಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮದು ಸ್ವಂತ ಗೊಬ್ಬರದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕಾರ್ಖಾನೆಯನ್ನು ನಾವು ಸಾಗರದಲ್ಲಿ ಮಾಡುವಂಥ ಚಿಂತನೆ ಆಡಳಿತ ಮಂಡಳಿಗಿದೆ. ಸ್ವಲ್ಪ ಕಾನೂನಾತ್ಮಕ ತೊಡಕುಗಳಿದೆ. ಅದನ್ನು ನಿವಾರಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮದೇ ಆದ ಕಾರ್ಖಾನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಥ್ಯಾಂಕ್ ಯು ಸರ್. ನಾನು ಸುರೇಶ್ ಬಲ್ನಾಡು ಅಂತ, ಮೆಂಬರ್ ನಂಬರ್ 1551. ಮೊದಲೇ ನಂದು 144 ಇತ್ತು. ಭಾರಿ ಸುಲಭ ಆಗ್ತಿತ್ತು ನನಗೆ ಹೇಳಲಿಕ್ಕೆ ಸೆಕ್ಷನ್ನಾಗೆ. ಈಗ 1551 ಆದರೂ ಸುಲಭನೇ ಇದೆ. ಅದೇನೋ ನನ್ನ ಲಕ್ ಅದು. ಹಾಗೆ ನಾನು ಕ್ಯಾಂಪ್ಕೋದ ಸಾಧಾರಣ 70ನೇ ದಶಕದ ಸದಸ್ಯ. ನಾನು ಫಸ್ಟಿಂದಲೇ ಕೊಡ್ತಾಯಿದ್ದೆ. ಶಾಲೆಗೆ ಹೋಗುವಾಗ ತಂದೆಯವ್ರ ಮಗ ಅಡಿಕೆ ತಗೊಂಡೋಗಿ ಕೊಡು ಅಂತ ಹೇಳಿದರೆ ನಾವು ಹೊರಗೆ ಕೊಡ್ತಾಯಿದ್ದೇವೆ. ಫಸ್ಟಿಗೆ ಒಮ್ಮೆ ಅಡಿಕೆ ಕೊಟ್ಟರೆ ನಮಗೆ ಹೋದ ಕೂಡಲೇ ಅವರು ಹೇಳೋದೇ ಹಾಗೆ ಇವತ್ತು ಡೌನು ಅಂತ. ಆಮೇಲೆ ಬಿಳಿ ಚೀಟಿ ಕೊಡೋದು. ಎಷ್ಟು ಸಲ ಹೋಗಬೇಕು, ಇವತ್ತು ಅಮೌಂಟ್ ಬಂದಿಲ್ಲ. ಆ ಸಮಸ್ಯೆಗಳಿಗೆಲ್ಲ ಈಗ ಪರಿಹಾರ ಸಿಕ್ಕಿದೆ. ಯಾವುದರಿಂದ? ನಮ್ಮ ಸಂಸ್ಥೆಯಿಂದ, ಕ್ಯಾಂಪ್ಕೋದಿಂದ. ರೇಟಿನ ಬಗ್ಗೆ ಬಿಡಿ, ಹಣ ಯಾರು ಕೊಡ್ತಾರೆ? ಇವತ್ತಿಲ್ಲ. ಯಾವುದೇ ಮಾಲು ಬೇಡ ಅಂತ ಇಲ್ಲ, ಎಲ್ಲದನ್ನೂ ತಗೊಳ್ತೇವೆ ನಾವು. ನಾನು ಸಭೆಯನ್ನು ನೋಡಿ ಮಾತಾಡ್ತೇನೆ. ಅಂದರೆ ಎಲ್ಲ ನಮ್ಮ ಪರಿಚಯದವರೇ ಇರೋದಿಲ್ಲಿ. ಮುಖ ತಿರುಗಿಸಿ ಮಾತಾಡಲ್ಲ, ಅಧ್ಯಕ್ಷರ ಅನುಮತಿ ಹಾಂ. ನೋಡಿ, ನಮಗೆ ಕ್ಯಾಂಪ್ಕೋದಿಂದ ಏನು ಉಪಯೋಗ ಆಗಿದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತು. ಆದರೆ ಆ ಉಪಯೋಗವನ್ನು ನಾವು ಸ್ಮರಿಸೋದರಲ್ಲಿ ಹಿಂದೆ ಬಿದ್ದಿದ್ದೇವೆ. ಮತ್ತು ಇನ್ನು ಏನಾಗಬೇಕು ಅದನ್ನು ನಾವು ಖಂಡಿತವಾಗಿ ಹೇಳುವ. ಅಂದರೆ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ನಾವು ಇನ್ನೂ ಸಹಾಯ ಮಾಡುವ. ಆದರೆ ಕ್ಯಾಂಪ್ಕೋ ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ ಹೇಳುವ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಅದೇ ರೀತಿ ಇವತ್ತು ಎಲ್ಲ ಫೀಲ್ಡಿಗೂ ಇಳಿದಿದ್ದಾರೆ. ಅಡಿಕೆ ಆಯಿತು, ರಬ್ಬರ್ ಇದೆ, ಕೊಕ್ಕೋ ಇದೆ, ಕಾಳುಮೆಣಸು ಇದೆ, ಮತ್ತೇನಿದೆ, ತೆಂಗಿನಕಾಯಿ, ಕಾಳುಮೆಣಸು ಎಲ್ಲ ಇದೆ. ನಾನು ಒಂದು ಮಾತು ಹೇಳ್ತೇನೆ, ನಾನು ಕಾಳುಮೆಣಸು ಮುಖ್ಯವಾಗಿ ಬೆಳೆಯುವ. ನನಗೊಂದು ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಕ್ಯಾಂಪ್ಕೋದ ಇವರೇ ಉಪಾಧ್ಯಕ್ಷರೇ ಮನೆಗೆ ಬಂದು ನನ್ನನ್ನು ಗೌರವಿಸಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ಯಾಕಂತ ಹೇಳಿದರೆ ಒಂದು ಸಂಸ್ಥೆಯವರು ಅವರ ಮೆಂಬರಿಗೆ ಏನೋ ಸಿಕ್ಕಿರುವಾಗ ಬಂದು ಮನೆಗೆ ಬಂದು ನನ್ನನ್ನು ಗೌರವಿಸಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ಇದೇ ರೀತಿ ಯಾರಿಗೆ ಏನು ಬಂದರೂ ಅವ್ರು ಮಾಡ್ತಾರೆ. ಮತ್ತು ಮಹಾಸಭೆಯಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಹೇಳಿದರು ಅಧ್ಯಕ್ಷರು, ಸಭೆಯಲ್ಲಿ ಇಂಥವರಿಗೆ ಇಂಥ ಒಂದು ಪ್ರಶಸ್ತಿ ಸಿಗ್ತದೆ. ಯಾವುದು ಅಂತ ಹೇಳಿದರೆ IISR ಸ್ಪೈಸ್ ಬೋರ್ಡು ನ್ಯಾಷನಲ್ ಲೆವೆಲಿದ್ದು ಕ್ಯಾಲಿಕಟ್ಟಲ್ಲಿ ಕೊಟ್ಟರು. ಉತ್ತಮ ಕಾಳುಮೆಣಸು ಕೃಷಿಕ ಅಂತ. ಇದು ನನ್ನ ಬಗ್ಗೆ ನಾನು ಹೇಳಿಕೊಂಡಂತಲೇ ಇರ್ಬೋದು. ಆದರೆ ನಮ್ಮ ಏನು ಕ್ಯಾಂಪ್ಕೋ ಯಾರ್ದು? ನಮ್ಮದು. ನಮ್ಮವರೇ ನಮಗೆ ಒಂದು ಗೌರವ ಕೊಟ್ಟರೆ ಫಸ್ಟಿಗೆ ನಮಗೆ ನಮ್ಮ ಮನೆಯಲ್ಲಿ ಗೌರವ ಸಿಗಬೇಕು ಅಂತ ಹೇಳಿ, ಅದೇ ರೀತಿ ನಮ್ಮ ಸಂಸ್ಥೆಯಿಂದ ಗೌರವ ಸಿಕ್ಕಿದೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಅಡಿಕೆ ರೇಟಿನ ಬಗ್ಗೆ. ಇಷ್ಟು ಹೈ ಇದೆ, ಇಷ್ಟು ಡೌನ್ ಇದೆ. ಕ್ಯಾಂಪ್ಕೋದವ್ರದ್ದು ಯಾವುದು ಹೈ ಇದೆ ಅದನ್ನೇ ಹೊರಗಿನವರು
ನೋಡೋದು. ನೀವು ಕ್ಯಾಂಪ್ಕದವರು ರೇಟ್ ಕಮ್ಮಿ ಹಾಕಿದರೆ ಅವರು ಮತ್ತು ಕಮ್ಮಿ ಮಾಡ್ತಾರೆ. ಹಾಗೆಂತ ಹೇಳಿ ಅವರು ರೇಟ್ ಹಾಕಿದ್ದೇ ನಮಗೆ ಸಿಗಬೇಕು ಅಂತ ಏನಿಲ್ಲ. ಅದೆಂದ್ರೆ ಒಂದು ಬೆಂಚ್ ಮಾರ್ಕ್ ಅದು. ಈಗ ಇಷ್ಟು ಇದೆ ಅಂತ. ಈಗ ನನಗೆ ಎಷ್ಟೋ ಸಲ 2 ರೂಪಾಯಿ 4 ರೂಪಾಯಿ ಕಡಿಮೆ ಸಿಕ್ಕಿದ್ದು ಇದೆ, ಸಮ ಸಿಕ್ಕಿದ್ದು ಇದೆ ಕ್ವಾಲಿಟಿಯ ಮೇಲೆ. ಹಾಗಿರುವಾಗ ನೀವು ಹೇಳಿ, ನಾನು ಹೇಳೋದಷ್ಟೇ ಹಾಗೆ ಆಲೋಚನೆ ಮಾಡಿ ಅಂತ. ಅವರು ಹೇಳಿದಷ್ಟು ಹಾಕೋದಿಲ್ಲ, ಅಷ್ಟು ಏನು ಪೇಪರಲ್ಲಿ ಅವರ ಇದರಲ್ಲಿ ಹಾಕಿದ ವಾಟ್ಸಪ್ಪಲ್ಲಿ ಅದು ಹಾಕದಿದ್ದರೂ ಏನು ಪರವಾಗಿಲ್ಲ, ರೇಟ್ ಹಿಂದೆ ಬರುವ ಹಾಗೆ ಅವರು ಮಾಡೋದಿಲ್ಲ, ಬಿಡೋದಿಲ್ಲ. ಎಲ್ಲರೂ ನೋಡೋದೇನು ರೇಟ್ ಹಿಂದೆ ಬರಲಿ ಅಂತ. ಎಲ್ಲ ವ್ಯಾಪಾರಿ ಧರ್ಮ ಅದು, ನಾವು ಅವರನ್ನು ದೂರದಲ್ಲ, ಆದರೆ ಅವರು ಮಾಡೋದಂಥದ್ದೇ ಅದೇ ಇರಲಿ, ಅದು ಹಾಗೇ ಇರಲಿ ಅಧ್ಯಕ್ಷರೇ. ಆ ರೇಟುಗಳು ಬೇಕಾದರೆ 2 ರೂಪಾಯಿ ಜಾಸ್ತಿನೇ ಇಡಿ, ಆವಾಗ ಹೊರಗಿನವರು ಮತ್ತು ಹೆಚ್ಚಾಗಿ ತಗೊಳ್ತಾರೆ, ಹಿಂದೆ ಬರೋದಿಲ್ಲ ರೇಟ್. ಆಮೇಲೆ ಇನ್ನೊಂದು ವಿಚಾರ, ನಾವು ಕೃಷಿಯಲ್ಲಿ ಏನಾಗಿದ್ದೇವೆ ಅಂತ ಹೇಳಿದ್ರೆ, ಈಗ ಹಲವಾರು ಥರದ ರೋಗಗಳು, ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಬೇರು ಹುಳ, ಕಾಳು ಮೆಣಸಿಗೆ ಸುಮಾರು ರೋಗಗಳು, ಕೊಕ್ಕಕ್ಕೂ ಹಾಗೆ ಸುಮಾರು ನಮೂನೆ ರೋಗಗಳು ಎಲ್ಲ ಇದೆ. ತೆಂಗಿನ ಮರಕ್ಕೂ ಇದೆ, ನುಸಿ ರೋಗ ಇತ್ತು, ಎಲ್ಲ ಇತ್ತು. ಈಗ ನಮಗೊಂದು ಅಧ್ಯಕ್ಷರೇ, ನಮಗೊಂದು ಸಲಹೆ ನಮ್ಮದು, ದಯವಿಟ್ಟು ನೀವು ಕೇಳಬೇಕು. ಏನಂತೇಳಿ, ಇಷ್ಟೆಲ್ಲ ನಮ್ಮ ಸಂಸ್ಥೆಗಳಿವೆ, CPCRI ಇದೆ, ಸಂಬಂಧಪಟ್ಟ ಅಧಿಕಾರಿ ವಿಜ್ಞಾನಿಗಳಿದ್ದಾರೆ, ಅವರಿಗೆ ಮತ್ತು ಕೃಷಿಕರಿಗೆ ನೀವೊಂದು ಲಿಂಕ್ ಆಗಬೇಕು ಸಂಸ್ಥೆಯವರು ಅಂತ. ನಾವು ಎಲ್ಲಿ ಸೋತಿದ್ದೇವೆ ಅಂತ ಹೇಳಿದರೆ, ಏನು ರೋಗ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕೆಲವು ಹೆಚ್ಚಿನ ಕೃಷಿಕರಿಗೆ ಫಂಗಿಸೈಡ್ ಯಾವುದು, ಪೆಸ್ಟಿಸೈಡ್ ಯಾವುದು, ಯಾವುದರ ಬಗ್ಗೆಯೂ ಮಾಹಿತಿ ಇಲ್ಲ. ಮತ್ತು ನ್ಯೂಟ್ರೆಂಟ್ಗಳ ಬಗ್ಗೆ ಮಾಹಿತಿ ಅಂತ ಇಲ್ಲವೇ ಇಲ್ಲ ಈಗಿನ ಕಾಲದಲ್ಲಿ. ಮತ್ತು ಒಂದು ಹೇಳ್ತೇನೆ ನಾನು, ಖಾಲಿ ಸಾವಯವ ಮಾಡಿದರೆ ಸಾಕಾಗೋದಿಲ್ಲ. ಈಗ ಈ ರೋಗಗಳಿಗೆ ಸಾವಯವದಲ್ಲಿ ಔಷಧಿ ಇಲ್ಲ. ಸಾವಯವ ಏನಿದ್ರೂ ನಾವು ಬಾರದಾಗೆ ನೋಡಿಕೊಳ್ಬೋದಷ್ಟೇ. ಬಂದ ಮೇಲೆ ನಮಗೆ ಸರಿಯಾದ ಕೆಮಿಕಲ್ ಔಷಧಿಯೇ ಬೇಕು. ಇಲ್ಲ ಅಂತ ಹೇಳಿದರೆ ನಾವು ಕೃಷಿ ಮಾಡೋದನ್ನು ನಿಲ್ಲಿಸಬೇಕಾಗ್ತದೆ. ಈ ಥರ ಆದಾಯ ಇದ್ದವರು ಮಾಡ್ಬೋದು. ನಮ್ಮದೆಲ್ಲ ನೋಡಿ ಕೃಷಿಯೇ ಥರ ಆದಾಯ ಇಲ್ಲದವರು ಅನ್ನ ದೂರದಲ್ಲ, ಅವನಿಗೆ ಅದರಿಂದಲೇ ಎಲ್ಲವೂ ಆಗಬೇಕು. ಮದುವೆಯಿಂದ ಹಿಡಿದು ಮಕ್ಕಳ ಎಜುಕೇಷನ್, ಮನೆ ಕಟ್ಟೋದೆಲ್ಲ ಅದರಿಂದೇ ಆಗಬೇಕಿದ್ರೆ, ಎಲ್ಲರಾಗೆ ಬದುಕಬೇಕಿದ್ರೆ ಸಾವಯವ ಕೃಷಿ, ಮಿಶ್ರ ಕೃಷಿಯನ್ನು ಮಾಡಬೇಕು. ನಾನು ಸಹ ಹಾಗೆ ಕ್ಯಾಂಪ್ಕದ ಗೊಬ್ಬರವನ್ನು ಹಾಕ್ತೇನೆ, NPKನೂ ಹಾಕ್ತೇನೆ, ಸ್ಪ್ರೇನೂ ಕೊಡ್ತೇನೆ, ಹಿತಮಿತವಾಗಿ, ಯಾವುದನ್ನು ಲೆಕ್ಕದಿಂದ ಜಾಸ್ತಿ ಕೊಡಬಾರ್ದು. ಇದು ನನ್ನೊಂದು ಕಳಕಳಿಯ ಮನವಿ. ಏನು ಅಂತ ಹೇಳಿದರೆ, ನಾವು ಕೃಷಿಕರಿಗೊಂದು ನಿಮಗೆ ಕ್ಯಾಂಪ್ಕೋ ಸಂಸ್ಥೆಯಲ್ಲಿ ಕಾಲ್ ಮಾಡಿದರೆ, ನಮಗೆ ಇಂಥದ್ದು ಬಂದಿದೆ ಸರ್, ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ, ನೀವು ಸಂಬಂಧಪಟ್ಟ ಇಲಾಖೆಯವರನ್ನು ತರಿಸಿ ಅದು ಏನು ರೋಗವ, ಹೌದಾ ಅಲ್ವಾ, ಎಲೆ ಚುಕ್ಕಿಯ, ಹಳದಿ ರೋಗವ, ಅಥವಾ ಕೊಕ್ಕೊಕ್ಕೆ ಇರ್ಬೋದು, ಕೊಳೆ ರೋಗವ, ಅಥವಾ ಯಾಕೆ ಕಾಯಿ ಬೀಳ್ತದೆ, ಇದರ ಬಗ್ಗೆ, ಕಾಳು ಮೆಣಸಿನ ಬಗ್ಗೆಯೂ ಹಾಗೆ ಎಲ್ಲದಕ್ಕೂ ಒಂದು ಇದು ಮಾಡಬೇಕು, ವ್ಯವಸ್ಥೆಯನ್ನು ಮಾಡಬೇಕು ನಮ್ಮ ವತಿಯಿಂದ. ಅಂದರೆ ಕೃಷಿಕರಿಗೆ ಒಂದು ಅನುಕೂಲ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾನು ಹೇಳೋದು. ಎಷ್ಟೊತ್ತು ನನ್ನ ಅನಿಸಿಕೆಗಳನ್ನು ಹೇಳಿದ್ದೇನೆ. ಆ ಕ್ಯಾಂಪ್ಕೋದ ಗೊಬ್ಬರವನ್ನು ನಾನು ಬಳಸಿದ್ದೇನೆ, 2 ವರ್ಷದಿಂದ ಬಳಸಿದ್ದೇನೆ ಅಂತ ಮೊನ್ನೆ ಎಲ್ಲಿಯೋ ಹೇಳಿ ಹೋಯ್ತು ನನಗೆ. ನಾನು 2 ಸಲ ಬಳಸಿದ್ದೇನೆ ಅಂತ ಹೇಳಬೇಕಿತ್ತು. ಯಾಕಂತ ಹೇಳಿದರೆ ಅದು ಲಾಸ್ಟ್ ಇಯರ್ ಬಂದದ್ದು. ಈಗ ನೋಡಿ, ನಾವು ಕೃಷಿಕರು ಏನಾಗಿದ್ದೇವೆ ಅಂತೇಳಿ ನೆಗೆಟಿವ್ ಹುಡುಕೋದಲ್ಲಿ ಮುಂದೆ ಆಗಿದ್ದೇವೆ. ಸುರೇಶರು 2 ವರ್ಷದಿಂದ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, 2 ವರ್ಷ ಗೊಬ್ಬರ ಬಂದೇ ಆಗಿಲ್ಲ ಅಂತ ಹೇಳಿದ್ರಂತೆ ಒಬ್ಬರು ಫೋನ್ ಮಾಡಿ. ಕೃಷ್ಣನ ಹತ್ರ ಹೇಳಿರಬೇಕು, ನಿಮ್ಮ ಹತ್ರ ಹೇಳಿದ್ದಾನೆ ಅಂತ ಸುದ್ದಿ ಕೇಳಿದೆ, ನಿಮ್ಮ ಹತ್ರ ಹೇಳಿದ್ದಾನೆ ಅಂತ ಹೇಳಿದ್ರಪ್ಪ ಒಬ್ಬರು. ನಾನು ಏನಂದೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರು ಬಳಸಿದ್ದೇನೆ ಅಂತ ಹೇಳೋದು, ಕಳೆದ ವರ್ಷ ಅಂದರೆ 2 ವರ್ಷ ಅಂದರೆ ನಮ್ಮ ಕೃಷಿಕರಲ್ವ, ನಮ್ಮ ಭಾಷೆಯಲ್ಲಿ ಹಾಗೆ. ನಾವು ಯಾವಾಗಲೂ ಹಳ್ಳಿಯವರು ಸ್ವಲ್ಪ ತಪ್ಪಿ ಬೀಳ್ತೇವೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ತಪ್ಪಿ ಬಿದ್ದದ್ದು ಇರ್ಬೋದು, ಆದರೆ ಬರೋದಕ್ಕಿಂತ ಬಳಸಲಿಕ್ಕೆ ಮೊದಲು ಯಾರಿಗೂ ಬಳಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳೋದು ಅವ್ರು ತಿಳ್ಕೊಳ್ಬೇಕಿತ್ತು. ಸರಿ ಬಲ್ಲಣ್ರೆ, ತಮ್ಮ ಅನಿಸಿಕೆಯನ್ನು ನಾನು ಗೌರವಿಸ್ತೇನೆ. ಬಹುಶಃ CPCRIನ ಡೈರೆಕ್ಟ್ರು ಹೆಬ್ಬಾರರೊಂದಿಗೆ ಮಾತುಕತೆ ಆಡಿ, ಅಗತ್ಯ ಬಿದ್ದಲ್ಲಿ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಇರ್ಬೋದು, ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವ ಕಾರ್ಯಕ್ರಮ ಇರ್ಬೋದು. ಅದಕ್ಕೆ ನಮ್ಮ ಅಗ್ರಿಕಲ್ಚರ್ ಆಫೀಸರನ್ನು ಮುಂದಿಟ್ಟು ಅಲ್ಲಲ್ಲಿ ಇದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಕೆಲವು ಸಲ ನಮ್ಮ ಗಮನಕ್ಕೆ ಕೆಲವು ಬರುವುದಿಲ್ಲ, ಬಾರದಿದ್ದಾಗ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾಳೆ ಶಿರ್ಸಿಯಲ್ಲಿ ಒಂದು ದೊಡ್ಡ ಸಭೆ ಇದೆ, ಸೈಂಟಿಸ್ಟ್ಗಳೆಲ್ಲ ಬರ್ತಾರೆ, ನಾನು ಹೋಗ್ತಾ ಇದ್ದೇನೆ. ಕ್ವಾಲಿಟಿ ಕಂಟ್ರೋಲ್ ಆಫ್ ದಿ ಎರೆಕನಟ್, ಅದರ ಬಗ್ಗೆ ಒಂದು ದೊಡ್ಡ ಸಭೆ ಆಗ್ತಾಯಿದೆ. ಆವಾಗ ಎಲ್ಲ ಸೈಂಟಿಸ್ಟ್ಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಸಹ ಅಲ್ಲಲ್ಲಿ ಬೇಕಾದರೆ ಕಾರ್ಯಕ್ರಮ ಮಾಡುವ. ತಾವು ಹೇಳಿದಾಗೆ ಕಾಳುಮೆಣಸಿಗೆ ವಿಲ್ಟಿದೆ, ತೆಂಗಿನ ಮರಿಗೆ ಇದರ ರೂಟ್ ಇದ್ರ ಬರ್ತದೆ, ಬಟ್ ರಾಟ್ ಡಿಸೀಸ್ ಬರ್ತದೆ.
YLD ಇದೆ. ಇದೆಲ್ಲವೂ ಕ್ಯಾಂಪ್ಕೋ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾಂಪ್ಕೋ ರೈತರೊಂದಿಗೆ ಸೇರಿ ವಿಜ್ಞಾನಿಗಳಿಗೆ ಸಂಪರ್ಕಿಸುವ ಕೊಂಡಿಯಾಗಿ ಕೆಲಸ ಮಾಡುವ ಪ್ರಯತ್ನ ನಾನು ಮಾಡ್ತೇವೆ ಎಂಬ ಮಾತನ್ನು ನಿಮಗೆ ಭರವಸೆ ಕೊಡ್ತೇನೆ. ಥ್ಯಾಂಕ್ ಯು ಸರ್. ಮಾನ್ಯ ಅಧ್ಯಕ್ಷರೇ, ನಾನು ಸುಂದರ್ ಭಟ್ ಅಂತ ಕಿದಿಲ ಗ್ರಾಮದಿಂದ ಮೆಂಬರ್ಶಿಪ್ ನಂಬರ್ ಮರ್ತೋಗಿದೆ. ನನ್ನ ಒಂದು ಕೋರಿಕೆ ಏನಂದರೆ, ನಾವೆಲ್ಲ ಅಡಿಕೆ ಬೆಳೆಗಾರರು ಒಳ್ಳೆ ಕ್ವಾಲಿಟಿ ಅಡಿಕೆಯನ್ನು ನಾವು ತಮ್ಮ ಸಂಸ್ಥೆಗೆ ಮಾರಾಟ ಮಾಡ್ತಾ ಇರುವವರು. ಹಲವಾರು ವರ್ಷಗಳಿಂದ ನಾವು ಮಾಡ್ತಾಯಿದ್ದೇವೆ. ನಮ್ಮ ಕ್ವಾಲಿಟಿ ನಾವು ಹೇಗೆ ಮಾಡಬೇಕಂತ ಹೇಳುವಂಥ ನಮಗೆ ನಮ್ಮ ಎಕ್ಸ್ಪೀರಿಯೆನ್ಸಿಂದ ಬಂದಿದೆ. ಆದಾಗ್ಯೂ ಕೂಡ ನಮಗೆ ಅದಕ್ಕೊಂದು ಉತ್ತಮವಾದ ಒಂದು ತರಬೇತಿ ಸಿಕ್ಕಿದರೆ ಅದಕ್ಕೆ ನಮ್ಮ ಕ್ವಾಲಿಟಿಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಆಗ್ತಾಯಿದೆ. ಅದೇ ರೀತಿ ಏನಪ್ಪ ಅಂದರೆ, ನಾವು ಬೆಳೆದ ಅಡಿಕೆ ನಮಗೆ ಎಲ್ಲಿ ಹೋಗ್ತದೆ ನಮ್ಗೆ ಗೊತ್ತಿಲ್ಲ. ಎಲ್ಲೋ ನಾರ್ತ್ ಇಂಡಿಯಾಕ್ಕೆ ಹೋಗ್ತದೆ, ಗುಜರಾತಿಗೆ ಹೋಗ್ತದೆ, ಅಲ್ಲಿ ಅಂತ ಗೊತ್ತು. ಅಲ್ಲಿ ಅದನ್ನು ಹೇಗೆ ಮಾಡ್ತಾರೆ, ಏನು ಪ್ರೋಸೆಸ್ ಮಾಡ್ತಾರೆ ಅಂಥ ವಿಚಾರ ನಮಗೊಂದು ಗೊತ್ತಿಲ್ಲ. ಸದಸ್ಯ ಬೆಳೆಗಾರರಿಗೆ ಒಂದು ಗ್ರೂಪ್ ಟೂರ್ ಮಾಡಿದರೆ ಒಳ್ಳೆಯದಂತ ನನ್ನ ಅನಿಸಿಕೆ. ಬೇಕಾದ್ರೆ ಒಂದು 50% ಬೆಳೆಗಾರರೇ ಹಾಕಲಿ, 50% ಕ್ಯಾಂಪ್ಕೋದಿಂದ ಹಾಕುವಂಥ ಕಾರ್ಯಕ್ರಮವನ್ನು ಮಾಡ್ಬೋದು. ಹಿಂದೆ KMFಯಿಂದ ಇವರಿಗೆ ನಮ್ಮ MD ಅವರಿಗೆ ಗೊತ್ತಿರಬೇಕು, ನಾನು ಅದರಲ್ಲಿ ಪ್ರವಾಸ ಹೋಗಿದ್ದೆ. ಹಾಲಿನ ವಹಿವಾಟಿನಲ್ಲಿ ನಾನು ಆನಂದ್ಗೆ ಹೋಗಿದ್ದೆ. ಅದೇ ರೀತಿ ಅಡಿಕೆಗೂ ಕೂಡ ಒಂದು ಗ್ರೂಪ್ ಟೂರ್ ಮಾಡಿ ಅಲ್ಲಿಯ ನಮ್ಮ ಅಡಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿ ಏನು ಕ್ವಾಲಿಟಿ ಅವರು ಬಯಸ್ತಾರೆ ಇಂಥ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ, ಜೊತೆಗೆ ಒಂದೆರಡು ಪ್ರೇಕ್ಷಣೀಯ ಸ್ಥಳಗಳನ್ನು ಹಾಕಿ ತೊಂದರೆ ಇಲ್ಲ, ಹಾಕಿ ನಮಗೆ ಒಂದು ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅದು ಎಷ್ಟು ಮಟ್ಟಿಗೆ ಆಗ್ಬೋದು ಅದೆಲ್ಲ ಇದನ್ನು ಪರಿಶೀಲನೆ ಮಾಡಬೇಕಾದ್ರೂ ತಾವು ಮಾಡಬೇಕು. ಹೀಗೆ ಹೇಳಿ ನಾನೊಂದು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸುಂದರ್ ಭಟ್ರೆ. ಒಳ್ಳೆಯ ಸಲಹೆ ಇದೆ. ಆ್ಯಕ್ಚುಲಿ ನಮ್ಮ ನಾಲೆಜ್ ಇಂಪ್ರೂವ್ ಮಾಡಲಿಕ್ಕೆ ಇದು ಒಂದು ಪ್ರಯೋಗ ಕರೆಕ್ಟ್ ಆಗ್ತದೆ. ಬಹುಶಃ ಆಡಳಿತ ಮಂಡಳಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾಕಂದರೆ ಈ ರೀತಿಯ ಸಲಹೆಗಳು ನಮಗೆ ಬರಲಿಲ್ಲ. ತಾವು ಫಸ್ಟ್ ಟೈಮ್ ಕೊಟ್ಟದ್ದು ಹೊಸ ವಿಷಯ. ಆಡಳಿತ ಮಂಡಳಿ ಚರ್ಚೆ ಮಾಡಿ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್, ಒಳಿತು ಕೆಡುಕುಗಳ ವಿಮರ್ಶೆ ಆಗಬೇಕಾಗ್ತದೆ. ಯಾಕೆಂದರೆ ಕ್ಯಾಂಪ್ಕೋ ಕೇರಳ ಮತ್ತು ಕರ್ನಾಟಕ 2 ರಾಜ್ಯದಲ್ಲಿದೆ. 1,45,000 ಸದಸ್ಯರ ಒಂದು ದೊಡ್ಡ ಸಂಸ್ಥೆ ಇದು. ಅಮೂಲ್ ಬಿಟ್ಟರೆ ನಮ್ಮದೇ ಒಂದು ದೊಡ್ಡ ಸಂಸ್ಥೆ. ಇದರು ಹೇಗೆ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ರೈತರಿಗೂ ಹೊರೆ ಇಲ್ಲದೆ ಸಂಸ್ಥೆಗೂ ಫೈನಾನ್ಷಿಯಲ್ ಬರ್ಡನ್ ಬಾರದಿದ್ದ ರೀತಿಯಲ್ಲಿ ಹೇಗೆ ಹೋಗ್ಬೋದೆಂಬ ಚರ್ಚೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಾಧಕ ಬಾಧಕಗಳು ತಿಳ್ಕೊಂಡು ನಾವು ನಿರ್ಣಯ ತಗೊಳ್ತೇವೆ. ಇವತ್ತಿನ ಈ ಸಭೆಯಲ್ಲಿ ಯಾವುದೇ ರೀತಿಯ ಆಶ್ವಾಸನೆ ಕೊಡುವ ಪರಿಸ್ಥಿತಿ ನಾವಿಲ್ಲ. ಯಾಕಂದರೆ ಬೋರ್ಡ್ ಮೆಂಬರ್ಸ್ ಎಲ್ಲರೂ ಇಲ್ಲ ಅಥವಾ ಇಲ್ಲಿದ್ದರೂ ಅದನ್ನು ನಿರ್ಣಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಖಂಡಿತ ನಿಮ್ಮ ಸಲಹೆ ಒಳ್ಳೆಯದಂತ ನಿಮ್ಮ ಸಲಹೆಗೆ ನಾನು ಅಪ್ರಿಸಿಯೇಷನ್ ಕೊಡ್ತಾ ಇದ್ದೇನೆ. ನಮಸ್ಕಾರಗಳು. ನಮಸ್ತೆ. ನಾನು AP ಸದಾಶಿವ ಅಂತ. ಮೆಂಬರ್ ನಂಬರ್ ಮಾತ್ರ ನನಗೆ ನೆನಪಿಲ್ಲ. ಕ್ಯಾಂಪ್ಕೋದ ಮೇಲೆ ಅಭಿಮಾನ, ಹೆಮ್ಮೆ, ಪ್ರೀತಿ ಎಲ್ಲವೂ ಇದೆ. ಕಳೆದ 40-45 ವರ್ಷದಿಂದ ಕ್ಯಾಂಪ್ಕೋಕ್ಕೆ ನಾನು ಅಡಿಕೆಯನ್ನು ಹಾಕ್ತಾ ಇದ್ದೇನೆ. ಹಾಗೆಂತ ಹೊರಗೆ ಕೊಡೋದೇ ಇಲ್ಲ ಅಂತಲ್ಲ, ಕೊಡ್ತೇನೆ, ಎರಡೂ ಮಾಡ್ತಾಯಿದ್ದೇನೆ ನಾನು. ಸಮಯ ಸಂದರ್ಭ ಬಂದಾಗ ಅತಾರ್ಕಿಕವಾಗಿ ಕ್ಯಾಂಪ್ಕೋವನ್ನು ದೂರಿದಾಗ ನನ್ನಿಂದ ಸಾಧ್ಯ ಆದಷ್ಟು ಸಮರ್ಥನೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ನಾನು ಅನೇಕ ಸಂದರ್ಭಗಳಲ್ಲಿ. ನನ್ನ ಒಂದು ಸಲಹೆ ಏನಂದರೆ, ಕೊಬ್ಬರಿಯನ್ನು ತಗೊಳ್ಳುವ ಬದಲು ನಮಗೆಲ್ಲ ತೆಂಗಿನಕಾಯಿಯನ್ನು ಕೊಬ್ಬರಿ ಮಾಡುವುದೇ ಬಹಳ ಸಮಸ್ಯೆ ಇರುವಾಗ ಯಾಕೆ ತೆಂಗಿನಕಾಯಿಯನ್ನೇ ಇಡಿಯಾಗಿ ತಗೊಳ್ಬಾರದು ಅಂತ ಹೇಳುವ ಒಂದು ಸಲಹೆ ನಂದು. ಅದರಿಂದ ತುಂಬ ಉಪಕಾರ ಆದೀತು. ಮತ್ತು ಉತ್ತಮ ತರಗತಿಯ ಕೊಬ್ಬರಿಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ನನ್ನ ಒಂದು ಅನಿಸಿಕೆ. ಮತ್ತು ಎರಡನೇದು, ಮೊನ್ನೆದಲಾಗಿ ಬಂದದ್ದ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಹೇಳುವ ವಿಷಯದಲ್ಲಿ ಭಾರೀ ಚರ್ಚೆಗಳು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಹರಿದು ಹಂಚಿ ಹೋಗ್ತಾ ಉಂಟು. ಕ್ಯಾಂಪ್ಕೋ ಏನೂ ಈ ಬಗ್ಗೆ ಮಾಡಲೇ ಇಲ್ಲ. ಕ್ಯಾಂಪ್ಕೋ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಹೇಳುವುದಕ್ಕೆ ಯಾವುದೇ ಎವಿಡೆನ್ಸ್ ಇಷ್ಟರವರೆಗೆ ಕಾಣ್ತಾ ಇಲ್ಲ ಅಂತ ಹೇಳುವುದನ್ನು ಸುಮಾರು ಜನ ಬರೆದದ್ದೆಲ್ಲ ನೋಡಿದೆ. ಆ ಬಗ್ಗೆ ನನಗೆ ಅರಿವಿಲ್ಲ. ಅದನ್ನು ಏನು ಕೆಲಸ ಮಾಡಿದೆ ಕ್ಯಾಂಪ್ಕೋ ಅಲ್ಲ ಅಂತ ಹೇಳೋದಕ್ಕೆ ಎಲ್ಲಿ ಉಂಟು ಪ್ರೂಫ್, ಹೇಗುಂಟು ಅಂತ ಹೇಳೋದನ್ನು ಸ್ವಲ್ಪ ವಿವರ ಕೊಟ್ಟಿದ್ದರೆ ಅದು ಪತ್ರಿಕೆಯಲ್ಲಿ ಹೈಲೈಟ್ ಆದರೆ ಅನೇಕ ಜನರಿಗೆ ಅದು ಒಳ್ಳೆಯ ಸುದ್ದಿಯಾಗಿ ಆಗಬಹುದು ಅಂತ ಹೇಳುವ ನನ್ನ ಅನಿಸಿಕೆ. ನಮಸ್ತೆ. ತಮ್ಮ ಈ ಸಲಹೆ ಭಾರಿ ಒಳ್ಳೆಯದು. ಕೊಬ್ಬರಿ ಬದಲು ತೆಂಗಿನಕಾಯಿ ತಗೊಳ್ಳಿಕ್ಕೆ ಹೇಳಿದ್ದೀರಿ. ಅದರ ಬಗ್ಗೆ ನಾನು ಮತ್ತು ಮೊನ್ನೆ MD ಅವರು ಅದರ ಬಗ್ಗೆ ಚರ್ಚೆ ಮಾಡಿ ರೈತರಿಂದ ನೇರ ಖರೀದಿ ಮಾಡಿದ್ದೇವೆ, ಪರಪ್ಪ ಸೈಡಿಂದ ಮತ್ತು ಆ ಸೈಡಿಂದ. ಒಳ್ಳೆ ಕೊಬ್ಬರಿ ಬಂದಿದೆ ನಮಗೆ. ಅರುಣ್ ಇದ್ದಾರೆ ಇಲ್ಲಿ. ತೆಂಗಿನಕಾಯಿಯನ್ನೇ ಖರೀದಿ ಮಾಡಿದ್ದೇವೆ. ಅದು ನಮ್ಮ ಟ್ರೈಯಲ್ಲಿ ಹಾಕಿ ಒಣಸಿದ್ದೇವೆ. ನಮಗೆ ಪರ್ಸೆಂಟೇಜು ಒಳ್ಳೆಯದು ಬಂದಿದೆ.
ಬಹುಶಃ ಇನ್ನು ಮುಂದೆ ಹಂತ ಹಂತವಾಗಿ ನಾವು ತೆಂಗಿನಕಾಯಿಯನ್ನೇ ಖರೀದಿ ಮಾಡಲಿಕ್ಕೆ ಹೋಗ್ತೇವೆ. ಇವಾಗಲೇ ಸುಳ್ಯ, ಪುತ್ತೂರು, ಬೆಳ್ತಂಗಡಿಗೆ ಭಾಗ, ಪರಪ್ಪ ಮತ್ತು ಬೇರೆ ಭಾಗದಲ್ಲಿ ಖರೀದಿ ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದೇವೆ. ಕೆಲವು ಸಲ ಏನಾಗಿದೆ ಅಂದರೆ ಈ ವರ್ಷದ ಈ ಫ್ಲಕ್ಚುಯೇಷನ್ ರೇಟಲ್ಲಿ ಯಾವ ರೀತಿ ಖರೀದಿ ಮಾಡಬೇಕು, ಎಣ್ಣೆ ಯಾವ ರೇಟಿಗೆ ನಿಲ್ಲಿಸಬೇಕು, ಯಾಕಂದರೆ MRP ಹಾಕಿದ ನಂತರ ಅದು ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನಮಗೆ ಹಿಂದಕ್ಕೆ ಬರಲಿಕ್ಕೂ ಆಗೋದಿಲ್ಲ. ಈ ಸಣ್ಣ ಸಣ್ಣ ಸಮಸ್ಯೆಗಳಿಂದಾಗಿ ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೇವೆ. ಮತ್ತು ಇನ್ನೊಂದು ಸೆಟಪ್ ಆದ ನಂತರ ನಾವು ಸ್ಪೀಡಲ್ಲಿ ಹೋಗ್ತೇವೆ. ತೆಂಗಿನಕಾಯಿಯನ್ನೇ ಖರೀದಿ ಮಾಡುವ ಚಿಂತನೆ ನಮಗಿದೆ. ನಿಮ್ಮ ಸಲಹೆಯನ್ನು ಸೀರಿಯಸ್ ಆಗಿ ನಾವು ಕನ್ಸಿಡರ್ ಮಾಡ್ತೇವೆ. ಎರಡನೇ, WHO ಅಡಿಕೆ ಕ್ಯಾನ್ಸರ್ ಬಗ್ಗೆ ಕೊನೆಗೆ ನನ್ನ ಮಾತಿನಲ್ಲಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಈಗ ಅದನ್ನು ಹೇಳಲಿಕ್ಕೆ ಹೋದರೆ ಅದು ತುಂಬ ಉದ್ದ ಉಂಟು. ಪೇಪರ್ನಲ್ಲಿ ಬರಬೇಕು, ಬರ್ತದೆ ಖಂಡಿತ. ಇವತ್ತು ಪ್ರೆಸ್ ರಿಲೀಸ್ ಆಗಿದೆ. ನಾನು ಇವತ್ತು ಇಲ್ಲಿದ್ದರೂ ಸಮೇತ MD ಮತ್ತು ನಾವು ಕೂತ್ಕೊಂಡು ನಿನ್ನೆ ಸಂಜೆಗೆ ಡ್ರಾಫ್ಟ್ ಮಾಡಿ ಅದರ ಒಳಿತು ಕೆಡುಕುಗಳು ಕೇಶವ ಭಟ್ರು ಇಲ್ಲೇ ಇದ್ದಾರೆ, ARDFನ ಸೈಂಟಿಸ್ಟು, CPSR ನಿವೃತ್ತ ಸೈಂಟಿಸ್ಟು, ಅದನ್ನೆಲ್ಲ ಡ್ರಾಫ್ಟ್ ಮಾಡಿ ಪ್ರೆಸ್ಸಿಗೆ ರಿಲೀಸ್ ಮಾಡಿದ್ದೇವೆ. ಬಹುಶಃ ನಾಳೆ ಪೇಪರ್ನಲ್ಲಿ, ಕೆಲವು ಪೇಪರ್ನಲ್ಲಿ ಆದರೂ ಖಂಡಿತ ಬರ್ತದೆ. ಆದರೆ ನಾವೇನು ಮಾಡಿದ್ದೇವೆ ಎಂಬುದನ್ನು ನಮ್ಮ ರೈತರಿಗೆ ತಿಳಿಸೋದು ನನ್ನ ಕರ್ತವ್ಯ. ನಾನು ಖಂಡಿತ ಈಗ ನೆಕ್ಸ್ಟ್ ನನ್ನ ಮಾತಿನಲ್ಲಿ ತಿಳಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ಡಾಕ್ಟರ್ ರಾಮಚಂದ್ರ ಭಟ್, ಪುತ್ತೂರು ರೋಟರಿ ಕ್ಯಾಂಪ್ ಬ್ಲಡ್ ಬ್ಯಾಂಕ್ನಲ್ಲಿ ಸಾಧಾರಣ 20 ವರ್ಷದ ಡಾಕ್ಟರಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೋಟರಿ ಮತ್ತು ಕ್ಯಾಂಪ್ಕೋದವರು ಒಟ್ಟಿಗೆ ಸೇರಿ ಮಾಡಿದ ದೊಡ್ಡ ಒಂದು ಸಂಸ್ಥೆ. ನೀವು ಕ್ಯಾಂಪ್ಕೋದವರು, ನಾವು ರೋಟರಿಯವರು, ಎರಡು ಸೇರಿ ಒಟ್ಟಿಗೆ ಮಾಡಿದ ಸಂಸ್ಥೆ. ಒಳ್ಳೆಯ ಹೆಸರುವಾಸಿಯಾದ ಸಂಸ್ಥೆ. ನನಗೆ ಒಂದು ಸಂಶಯ, ಏಕೆಂದರೆ ಬೇಡ 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 ನಿನ್ನೆ ಒಂದು ಪ್ಯಾಂಪ್ಲೆಟ್ ಸಿಕ್ಕಿತ್ತು. ಇದರಲ್ಲಿ ನಮ್ಮ ಶಾಖೆಯಲ್ಲಿ 10% ರಿಯಾಯಿತಿ ದರದಲ್ಲಿ ಕ್ಯಾಂಪ್ಕೋ ಉತ್ಪನ್ನಗಳು ಇರುವುದು ಅಂತಂದು ಬರೆದಿದೆ ದೊಡ್ಡ ಹೆಡ್ಲೈನಲ್ಲಿ. ಇದು ನಮಗೆ ಸಿಕ್ಕಿದಾ ಇಲ್ವಾ, ಅಥವಾ ಕೊಡ್ತಿದ್ದಾರೋ ಇಲ್ವಾ ಏನು ಗೊತ್ತಿಲ್ಲ. ಯಾಕೆಂದರೆ ನಿಜವಾದ ಕ್ರಯ ಎಷ್ಟು, ನಾನು ಆಯುಷ್ ಫರ್ಟಿಲೈಸರ್ ತಗೊಂಡಿದ್ದೇನೆ, ಅದರಲ್ಲಿ ಏನು ಅವರು ಇದು ಮಾಡಲಿಲ್ಲ. ಈ ಪ್ಯಾಂಪ್ಲೆಟ್ನಲ್ಲಿದೆ, ಅದು ನೋಡು. ಆ ಪ್ಯಾಂಪ್ಲೆಟ್ ಕಳಿಸಿಬಿಡಿ, ಅರ್ಥ ಆಗಲಿಲ್ಲ. ತಾವು ಹೇಳಿದ್ಯಾ, ವಾಪಸ್ ಹೇಳಿ ಸರ್. ಪ್ಯಾಂಪ್ಲೆಟ್ ನಿನ್ನೆ ಎಲ್ಲ ಹಂಚಿದ್ದಾರೆ, ನಮಗೆ ತಂದು ಕೊಟ್ಟಿದ್ದಾರೆ ಇವತ್ತಿನ ಸಭೆಗೆ. ಮೊನ್ನೆ ಬಂದಿದೆ. ಇದರಲ್ಲಿ ನಮ್ಮ ಶಾಖೆಯಲ್ಲಿ 10% ದರದಲ್ಲಿ ಕ್ಯಾಂಪೋ ಉತ್ಪನ್ನಗಳು ಲಭ್ಯವಿರುವುದು. ಯಾರಿಗೆ, ಎಷ್ಟು? 10% ಅಂದರೆ ಎಷ್ಟು? ಆಯುಷ್ಯಗೆ ನಮಗೆ ರೇಟ್ ಹಾಕಿದ್ದಾರೆ, ಬಿಲ್ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದೇನೆ. ಇದನ್ನು ನಾವು ಗಮನಿಸಬೇಕು. ದಯವಿಟ್ಟು ಕ್ಷಮಿಸಿ, ತಮ್ಮ ಸಲಹೆ ಒಳ್ಳೆಯದಿದೆ, ಇದನ್ನು ಸರಿಪಡಿಸಲಾಗುವುದು. ಇದು 10% ಚಾಕ್ಲೇಟಿಗೆ ಅಂತ ಆಗಬೇಕಿತ್ತು. ನಮಗೆ ಈ ಮಿಸ್ಟೇಕನ್ನು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ಈ ಡ್ರಾಫ್ಟಿಂಗ್ ರಾಂಗ್ ಆಗಿದೆ, ಇದನ್ನು ಸರಿಪಡಿಸ್ತೇವೆ, ದಯವಿಟ್ಟು ಕ್ಷಮಿಸಬೇಕು. ಮತ್ತು ತಾವೇನೋ ಹೇಳಿದರೆ ರೋಟ್ರಿ ಅಂತ ಹೇಳಿದ್ದೀರಾ? ರೋಟ್ರಿ, ಬ್ಲಡ್ ಬ್ಯಾಂಕ್ ಡಾಕ್ಟ್ರದ್ದು. ತುಂಬ ಸಂತೋಷ ಆಯಿತು. ನಾನು ಒಬ್ಬ ರೋಟ್ರಿ ಮೆಂಬರ್, ಪಾಸ್ಟ್ ಪ್ರೆಸಿಡೆಂಟ್ ರೋಟ್ರಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ, ಇದನ್ನು ಸರಿಪಡಿಸ್ತೇವೆ. ನನ್ನ ಹೆಸರು ಬಿ ರಾಮ್ ಭಟ್ ಬಂಗಾರಡ್ಕ. 6080 ನನ್ನ ಮೆಂಬರ್ ನಂಬರ್. ಕ್ಯಾಂಪ್ಕೋದ ಬಗ್ಗೆ ಒಳ್ಳೆ ಮಾತು ಹೇಳುವುದು ಅಂತ ಹೇಳಿದರೆ, ಸ್ಟೇಜಿನಲ್ಲಿ ಸುಮಾರು ಜನ ನೀವು ಕೂತ್ಕೊಂಡಿದ್ದೀರಿ. ಹೆಚ್ಚಿನ ನಾನು ಇಂಥ ಸಭೆಗಳಿಗೆ ಹೋಗಿದ್ದೇನೆ, ಕಂಪನಿ ಸಭೆಗಳಿಗೆ ಹೋಗಿದ್ದೇನೆ, ಬ್ಯಾಂಕ್ ಸಭೆಗಳಿಗೆ ಹೋಗಿದ್ದೇನೆ. ಅದರಲ್ಲಿ ಯಾರೋ ಸಂಬಂಧಪಡದವರೇ ಮೇಲಿರ್ತಾರೆ. ಇದರಲ್ಲಿ ಹೆಚ್ಚಿನವರು ನಮ್ಮ ಕೃಷಿಗೆ ಸಂಬಂಧಪಟ್ಟವರಾಗೆ ಕಾಣೋದು ಒಂದು ತುಂಬ ಸಂತೋಷದ ವಿಷಯ. ಹೆಚ್ಚಿನವರು ಕೃಷಿ ಮಾಹಿತಿ ಇರುವವರು, ಮೇಲಿರುವವರು, ಹೊರಗಿನವರನ್ನು ತಂದು ಆಗಲಿಲ್ಲ. ಅದು ಒಂದು ತುಂಬ ಎಲ್ಲರಿಗೂ ಸಂತೋಷದ ವಿಷಯ. ಎರಡನೇದೇನಂತ ಹೇಳಿದರೆ, ನಮ್ಮ ಕ್ಯಾಂಪ್ಕೋದ ನಾನು ಸದಸ್ಯರ ಬಗ್ಗೆ ಹೇಳೋದು. ನಮ್ಮ ಕ್ಯಾಂಪ್ಕೋದ ಸದಸ್ಯರಿಗೆ ಹೆಚ್ಚಿನವರಿಗೆ ಕ್ಯಾಂಪ್ಕೋ ಅಂತ ಹೇಳ್ತಾ ಅಭಿಮಾನ ಇದ್ದೇ ಇದೆ. ಕ್ಯಾಂಪ್ಕೋನ್ನು ಅಷ್ಟು ಸುಲಭದಲ್ಲಿ ಯಾರೂ ಬಿಟ್ಟುಕೊಡೋದಿಲ್ಲ. ಕೆಲವರಿಗೆ ವ್ಯಾಪಾರಸ್ಥರಿಗೆಲ್ಲ ತಪ್ಪಾಭಿಪ್ರಾಯ ಉಂಟು. ಆದರೆ ಹೆಚ್ಚಿನ ಜನರು ನಾನು ಮಾಹಿತಿ ಕ್ಯಾಂಪ್ಕೋಗೆ ಒಳ್ಳೆ ಅಭಿಪ್ರಾಯ ಜನರ ಕ್ಯಾಂಪ್ಕೋದ ಮೇಲೆ ಉಂಟು. ಯಾರಿಗೊಂದು ಪಾಪದ ಕೆಲಸವನ್ನು ಶುರುವಾದ ಎಲ್ರಿಗೂ ಕ್ಯಾಂಪ್ಕೋ ಇಲ್ಲದ್ರೆ ಇಲ್ಲ ಅಂತ ಒಂದು ಅನುಭವ ಉಂಟು. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಇದು ಸುರಿಗೆ ಹೇಳಿದ್ದು ಕೊಕ್ಕೋ ವಿಚಾರ.
ಅದು ನನಗೆ ಇದರಿಂದ ಮೊದಲೇ ನಮ್ಮ ಎಮ್ ಡಿ ಅವ್ರ ಹತ್ರ ಹೇಳಬೇಕಂತ ಇತ್ತು ನನಗೆ. ಕೊಕ್ಕೋಕ್ಕೆ ಈಗ ನೀವು 125 ರೂಪಾಯಿ ರೇಟ್ ಇಟ್ಟಿದ್ದೀರಿ. ಕೊಕ್ಕೋಕ್ಕೆ 125 ರೂಪಾಯಿ ರೇಟ್ ಅಲ್ಲ. ನಾನು ಈಗ ದೇಶ ವಿದೇಶಗಳಲ್ಲಿ ನೋಡಿ, ದೇಶ ವಿದೇಶಗಳಲ್ಲಿ ಕೊಕ್ಕೋ ಅಕ್ಯೂಟ್ ಶಾರ್ಟೇಜ್ ಇದೆ. ಯಾವುದೇ ನಗರಗಳಲ್ಲಿ, ಯಾವುದೇ ಏರ್ಪೋರ್ಟ್ಗಳಲ್ಲಿ ಕೊಕ್ಕೋ ಚಾಕ್ಲೇಟೇ ಇಲ್ಲ. ಅದಲ್ಲದೆ ರೀಸೆಂಟ್ಲಿ ಆಗಿ ನಾನು ಹರ್ಷೀಸ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋದರೆ ಅವರು ಎಷ್ಟೋ ಕ್ರಯ ಕೊಟ್ಟು ಚೊಕ್ಕೋ ತೆಗಿತಾರೆ. ಕೊಕ್ಕೋ ಬಿಟ್ಟು ಬೇರೆ ಪದಾರ್ಥಗಳಿಂದ ಚಾಕ್ಲೇಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ನಿಮ್ಮ ಹತ್ರ ಕೇಳಿದರೆ ನೀವು ಸ್ಟ್ಯಾಟಿಕ್ಸ್ ಹೇಳ್ತೀರಿ, ನಾವು ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ನೋಡಿ. ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಏರಿಳಿತ ಮಾಡೋದು ಮೀಡಿಯಾಗಳು. ಅದರಿಂದಾಗಿ ಈ ಶೇರ್ ಮಾರ್ಕೆಟಿನಾಗೆ ಕೊಕ್ಕೋ ಮಾರ್ಕೆಟನ್ನು ಮೇಲೆ ಕೆಳಗೆ ಮಾಡ್ತದೆ. ಆದರೆ ಗ್ರಾಹಕರಿಗೆ ನೀವು ಯಾವುದೇ ಒಂದು ಏರ್ಪೋರ್ಟಲ್ಲಿ ಒಂದು ಕೊಕ್ಕೋ ಚಾಕ್ಲೇಟ್ ತೆಗಿಬೇಕಾದ್ರೆ ಯಾವನಿಂದಲೂ ತೆಗೆಯದಂಥ ಪರಿಸ್ಥಿತಿ ಬಂದಿದೆ. ನಮ್ಮ ದೇಶದಲ್ಲೆಲ್ಲ, ಬಾಕಿ ದೇಶಗಳು. ಯಾಕಂತೇಳಿದ್ರೆ ನಮ್ಮ ದೇಶದಲ್ಲಿ ಚಾಕ್ಲೇಟ್ ತಿನ್ನುವಂಥ ಜನರು ಭಾಳ ಕಡಿಮೆ, ಎಷ್ಟು ಹೇಳಿದರು. ಬಾಕಿ ದೇಶಗಳಲ್ಲಿ ಅದು ಮುಖ್ಯವಾದ ಆಹಾರ. ಆಮೇಲೆ ಕೊಕ್ಕೋ ಪೌಡ್ರ್ ಆಗಲಿ, ಇದನ್ನೆಲ್ಲ ನಾನು ಪರೀಕ್ಷಿಸಿದ್ದೇನೆ. ಈಗ ಸದ್ಯ ಕೂಡ ಹೋಗಿ ನಾನು ಪರೀಕ್ಷಿಸಿದ್ದೇನೆ. ನೀವು 125 ರೂಪಾಯಿಗೆ ಕೊಕ್ಕೋಕ್ಕೆ ರೇಟ್ ಇಟ್ಟರೆ, ಇಲ್ಲಿ ಕೊಕ್ಕೋ ಸಪ್ಲೈ ಮಾಡುವವರು ನಿಮಗೆ ಕ್ಯಾಂಕಕ್ಕೆ ಹೆಚ್ಚಾಗಿ ಒಂದು 100 ಕಿಲೋಯಿಂದ ಮೇಲೆ ಕೊಕ್ಕೋ ಕೊಡುವವರು, ವಾರಕ್ಕೆ ಯಾವಾಗಾದರೂ 100 ಕಿಲೋಯಿಂದ ಮೇಲೆ ಕೊಕ್ಕೋ ಕೊಡುವವರ ಪರ್ಸೆಂಟೇಜು ನಿಮ್ಮ ಒಟ್ಟು ಸಪ್ಲೈ 70% ಉಂಟು. ಇವರಿಗೆ ಏನು ಮಾಡ್ತಾರೆ, ಕೊಕ್ಕೋ ಕೊಯ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು 50 kg 100 kg ಒಂದು 25 ಎಕರೆಯಲ್ಲಿ ತೋಟದಲ್ಲಿ ಕೊಕ್ಕೋ ಸಿಕ್ಕಿದ್ರೆ ಅದು ಲೇಬರ್ಗೆ ಸಾಕಲ್ಲ. 1 ಎಕರೆಯಲ್ಲಿ 50 kg ಸಿಕ್ಕಿದ್ರೆ ಸರಿ, ಮಾಡಲಿಕ್ಕೆ ಆಗೋದಿಲ್ಲ. ನೀವು ಈಗಲೇ ಇದನ್ನು ಆಲೋಚನೆ ಮಾಡಿ, ಮಾರ್ಕೆಟನ್ನು ಅನಾಲಿಸ್ ಮಾಡಿ, ಒಂದು 250 ರೂಪಾಯಿ ಆದರೂ ಇಟ್ಟರೆ ನಿಮ್ಮ ಚಾಕ್ಲೇಟ್ಗೆ ಖಂಡಿತ ಮುಂದೆ ಕ್ಯಾಂಕೋಕ್ಕೆ ಲಾಭ ಆಗ್ತದೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂತ ಹೇಳಿದರೆ ನೀವು ಯಾರು ಯಾವುದೇ ಸಮಾಧಾನ ಉತ್ತರವನ್ನು ಕೊಟ್ಟರೆ, ನಾನು ಒಂದು 7-8 ದೇಶದಲ್ಲಿ ಎಲ್ಲ ಏರ್ಪೋರ್ಟ್ಗಳಲ್ಲಿ ಎಲ್ಲ ಹರ್ಷೀಸ್ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಹೋಗಿ ಕೊಕ್ಕೋಕ್ಕೆ ರೇಟ್ ಎಷ್ಟುಂಟು ಅಂತ ಹೇಳ್ತಂಥ ಪರಿಗಣತೆಯನ್ನು ನಾನು ಮಾಡಿದ್ದೇನೆ. ಮಾಡಿ ಬಂದು ಈಗ ನಾನು ಅಂದರೆ 15 ದಿವಸ ಮೊದಲೇ ಬಂದು ನೋಡಿ ಹೇಳಿದ್ದೇನೆ. ಇದನ್ನು ಮೊದಲೇ ಎಮ್ ಡಿ ಅವರಿಗೆ ಫೋನ್ ಮುಖಾಂತರ ನಾನು ಹೇಳಬೇಕಂತ ಗ್ರಹಿಸಿದ್ದೇನೆ. ಅಂದರೆ ಇಲ್ಲಿದ್ದವರಿಗೆ ಎಷ್ಟೋ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ನಾನು ನನಗೆ ಕೂಡಿದಷ್ಟು ಅಥವಾ ನನ್ನ ಮಾಹಿತಿಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಉಂಟು ಅಂತೇಳಿ ಆದರೆ ನಿಮ್ಮ ಕ್ಯಾಂಪ್ಕೋದಿಂದ ಯಾರನ್ನಾರು ಪರಿಣಿತರನ್ನು ಹೋಗಿ ಅಲ್ಲಿ ಸ್ಟಡಿ ಮಾಡಲಿಕ್ಕೆ ಹೇಳಿದೆ ಇದರಿಂದ. ಆಮೇಲೆ ನಮ್ಮವರೇ ಆದವರು ಒಬ್ಬರು ಲಂಡನ್ನಲ್ಲಿ ಕ್ಯಾಡ್ಬರೀಸಲ್ಲಿದ್ದಾರೆ, ಕ್ಯಾಡ್ಬರೀಸಲ್ಲ ನೆಸ್ಲೆಯಲ್ಲಿದ್ದಾರೆ, ಅವರು ಜಮ್ನಗರ್. ಅವರಿಗೆ ಕೂಡ ಗೊತ್ತುಂಟು ಕೊಕ್ಕೋ ಅಕ್ಯೂಟ್ ಶಾರ್ಟೇಜು. ಅಲ್ಲಿ ಐವರಿ ಕೋಸ್ಟ್ ಅಲ್ಲಿ ಎಲ್ಲಿಯೂ ಕೊಕ್ಕೋ ಇಲ್ಲ. ಯಾವುದೇ ಮಾರ್ಕೆಟಲ್ಲಿ ನಾವು ಯಾವಾಗಲೂ ಫಾರಿನಿಂದ ಬರುವಾಗ ಚಾಕ್ಲೇಟ್ ತರೋದು. ಈಗೆಲ್ಲ ಆರೆಂಜ್ ಚಾಕ್ಲೇಟ್, ಬಾಕಿ ಚಾಕ್ಲೇಟ್ ತರಬೇಕಿತ್ತು, ನಮಗೆ ಕೈಗೆ ಎಟಕುವುದೇ ಇಲ್ಲ ತೆಗಿಲಿಕ್ಕೆ. ಹಾಗೆ ದಯವಿಟ್ಟು ಮಿನಿಮಮ್ ಕೂಡಲೇ 250 ಮಾಡಿದರೆ ಈ ಅಡಿಕೆಗೆ ದೊಡ್ಡ ಭವಿಷ್ಯ ಖಂಡಿತ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂತೇಳಿದ್ರೆ ಇನ್ನು ನೀವು ಎಷ್ಟು ಸಲ ಹೇಳಿದರೂ ಕೂಡ ಹಳದಿ ರೋಗ, ಆಚೆ ರೋಗ, ಈಚೆ ರೋಗ ಬಂತಿದೆ. ಸ್ವಲ್ಪ ಬುದ್ಧಿವಂತಿಗಿರುವನು ಅದನ್ನು ಬಿಟ್ಟು ಬೇರೆ ಹೋಗದಿದ್ದರೆ ಇಲ್ಲಿಂದ ಎಲ್ಲ ಅಡಿಕೆ ಕೃಷಿಕರು ಪಲಾಯನ ಆಗ್ತಾರೆ ಹೇಳೋದ್ರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ಕೊಕ್ಕೋವನ್ನು ಒಂದು ಪರ್ಯಾಯ ಬೆಳೆ ಮಾಡಿದರೆ ಭೂಲೋಕದಲ್ಲಿ ಅತ್ಯಂತ ಹೆಚ್ಚು ನ್ಯೂಟ್ರಿಷಿಯಸ್ ಫುಡ್ ಕೊಕ್ಕೋ. ಇದಕ್ಕೆ ಬೋರ್ನ್ಮಿಟಾ, ಹಾರ್ಲಿಕ್ಸ್ ಎಲ್ಲದಕ್ಕೂ ಹೋಗುವಂಥದ್ದು ಅದುವೇ. ಅದನ್ನು ಅದಕ್ಕೆ ಉತ್ತೇಜನ ಕೊಡಬೇಕಾದ್ರೆ ರೇಟ್ ಕೊಡಬೇಕು. ರೇಟ್ ಕೊಡೋದಿದ್ರೆ ಇದು ನಡೆಯುವುದೇ ಇಲ್ಲ. ನೀವು ರೇಟ್ ಕೊಡಿ, ನಾಳೆ 250 300 ಆದ ಕೂಡಲೇ ಎಲ್ಲ ಬದಿಯಿಂದ ಕೊಕ್ಕೋ ಸಸಿ ಅಂತ ತಗೊಂಡೋಗಿ ಇಟ್ಟಿದ್ದಾರೆ. ಸತ್ಯದ ಬದುಕಿದ ನಂಗೆ ಗೊತ್ತಿಲ್ಲ, ಪ್ರತಿಯೊಬ್ಬರು 100ಕ್ಕೆ ಬಂದ ಕೂಡಲೇ ಅದರ ಹತ್ತಿರ ಹೋಗಲಿಲ್ಲ. ಹಾಗೆ ನೀವು ಕೊಕ್ಕೋಕ್ಕೆ ದಯವಿಟ್ಟು ಆಲೋಚನೆ ಮಾಡಿ ಶೀಘ್ರವಾಗಿ ಒಂದು 250 ಮೇಲೆ ರೇಟ್ ಇಡಬೇಕಾಗಿ ನಿಮ್ಮ ಹತ್ರ ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳು ರಾಮ್ ಭಟ್ರೆ. ಬಹುಶಃ ನಿಮ್ಮಷ್ಟು ಅನುಭವ ನಮಗಿಲ್ಲ. ತಾವು ಜಗತ್ತಿನಾದ್ಯಂತ ತಿರುಗಿ ಬಂದವರು. ನಾವೆಲ್ಲ ಅಪರೂಪಕ್ಕೆ ಎಲ್ಲೋ ಒಂದು 15 ವರ್ಷಕ್ಕೊಂದ್ಸಲ ಫಾರಿನಿಗೆ ಹೋಗಿ ಬಂದಿದ್ದು ಹೊರತು ನಮ್ಮ ಅನುಭವ ಕಡಿಮೆ. ನಿಮ್ಮ ಅನುಭವವನ್ನು ನಾವು ಸ್ವೀಕಾರ ಮಾಡ್ತೇವೆ. ಖಂಡಿತ ನಿಮ್ಮ ಅನಿಸಿಕೆ ಖಂಡಿತ ಒಳ್ಳೆಯದು. ನಾನು ಒಬ್ಬ ಕೊಕ್ಕೋ ಕೃಷಿಕ, ಖಂಡಿತ ಎಮ್ ಡಿ ಅವ್ರು ನಾಳೆ 300 ರೂಪಾಯಿ ಕೊಟ್ಟರೆ ಅವರಿಗೊಂದು ಇಮಿಡಿಯೇಟ್ ಒಂದು ಹ್ಯಾಟ್ಸ್ ಆಫ್ ಮಾಡಿ ಒಂದು ಕಾಫಿ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ. ಪ್ರಶ್ನೆ ಇರೋದು, ಈ 300 ರೂಪಾಯಿ 250 ರೂಪಾಯಿ ಕೊಟ್ಟು ವರ್ಕೌಟ್ ಆಗ್ತದೆ ಹೇಳಿ. ತಾವು ಹೇಳ್ತೀರಿ ವರ್ಕೌಟ್ ಮಾಡಬೇಕು ಹೇಳಿ. ಇವತ್ತು ಐವರಿ ಕೋಸ್ಟಿನ ಒಂದು ಪಾರ್ಟಿ ಬಂದಿದೆ, ಮಧ್ಯಾಹ್ನ ಕೂತು ಫ್ಯಾಕ್ಟ್ರಿಯಲ್ಲಿ ಚರ್ಚೆ ಆಗ್ತಾ ಉಂಟು. 560 ರೂಪಾಯಿಗೆ ಡ್ರೈ ಬೀನ್ಸ್ ಡೆಲಿವರಿ ಕೊಡ್ತಾ ಹೇಳಿದ್ದಾರೆ. ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಉಂಟು, ಹೇಗೆ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಹೇಳಿದರೆ, ಐವರಿ ಕೋಸ್ಟ್ ಮತ್ತು ಗಾನದಲ್ಲಿ ಇವತ್ತು ಸರ್ಕಾರವೇ ಅದನ್ನು ವ್ಯವಸ್ಥಿತವಾಗಿ ರೈತರಿಂದ ತಗೊಂಡು ಅದನ್ನು ಆನ್ಲೈನ್ ಆಕ್ಷನ್ನಲ್ಲಿ ಬಿಡ್ಡಿಂಗ್ನಲ್ಲಿ ಬಿಡ್ತಾ ಇದ್ದಾರೆ. 560ಕ್ಕೆ ಡೆಲಿವರಿ ಎಟ್ CCFಗೆ ಆಪ್ಷನ್ ಬಂದಿದೆ. ತಮಗೆ ಗೊತ್ತಿರ್ಬೋದು, 320 ರೂಪಾಯಿ ಸಮೇತ ನಾವು ಕೊಟ್ಟಿದ್ದೇವೆ ಕೊಕ್ಕೋ ಬೀನ್ಸಿಗೆ. ಕ್ಯಾಂಪ್ಗೋದವರೆ 320 ರೂಪಾಯಿ ಕೊಟ್ಟಿದ್ದೇವೆ. ಇವತ್ತು 130 ರೂಪಾಯಿ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಕನ್ವರ್ಷನ್ ಕಾಸ್ಟ್ ಲೆಕ್ಕ ತೆಗಿಬೇಕು.
1.5 ತಿಂಗಳ ಹಿಂದೆ ನಮಗೆ 19% ಈಲ್ಡ್ ಬಂದಿದೆ. 320 ರೂಪಾಯಿ ಕೊಟ್ಟಾಗ 34% ಈಲ್ಡ್ ಬಂದಿದೆ. ಕಡಿಮೆ ಆಗಿ 19.5% ಬಂದಾಗ ನಾವು 100 ರೂಪಾಯಿಗೆ ನಿಲ್ಲಿಸಿದ್ದೇವೆ. ಖಂಡಿತ ರೈತರಿಗೆ ನಮ್ಮ ಒಳ್ಳೆ ಬೆಟ್ ಬೀನ್ಸ್ ಬಂದು ಕನ್ವರ್ಷನ್ ಆಗಿ ಅದು 28-29 ಮೇಲೆ ಬಂದರೆ, ನಾವು 30 ಬಂದರೆ ತಾವು ಹೇಳಿ ಸರ್, ಒಂಚೂರು ಮೈಕ್ ಕೊಡಿ ಅವರಿಗೆ. ನೋಡಿ, ನಮ್ಮ ದೇಶ ಬಡ ದೇಶದ ಅಲ್ಲ, ಈಗ ಮಧ್ಯಮ ವರ್ಗ ಭೂಲೋಕದಲ್ಲಿ ಅತ್ಯಂತ ಹೆಚ್ಚಿರುವಂಥ ದೇಶ. ಸಾಧಾರಣ 30 ಕೋಟಿ. ಅಮೆರಿಕದ ಪಾಪ್ಯುಲೇಷನ್ ಎಷ್ಟುಂಟೋ ಅಷ್ಟೇ ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದ ಜನ ಇದ್ದಾರೆ. ಇಲ್ಲಿ ಬೋರ್ನ್ವಿಟಾ ಇಂಥದ್ದನ್ನು ಕುಡಿಯುವಂಥದ್ದು ನಿಮ್ಮ ವಿನ್ನರ್ ಒನ್ ಆಫ್ ದಿ ಬೆಸ್ಟ್ ಅಂತೇಳಿ ನಾನು ಅಮೆರಿಕಲ್ಲಿ ಅಲ್ಲಿ ನಿಮಗೆ ಪಟೇಲ್ಸ್ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿ ಬಂದಿದ್ದೇನೆ ಅದರಲ್ಲಿ. ಹಾಗಾಗಿ ನಮ್ಮ ದೇಶದಲ್ಲಿಯೇ ನೀವು ಕೊಕ್ಕೋವನ್ನು ಮಾಡಿ ಬ್ರ್ಯಾಂಡ್ ಮಾಡಿ ಮಾರಿದರೆ ಹೊರಗಿಂದು ಎಷ್ಟೇ ಇರಲಿ, 560 ಅವರು ಇವತ್ತು 560 ಹೇಳ್ಯಾರ, ನಾಡ್ದು 800 ಹೇಳ್ಯಾರ, ನಂಗೆ ಗೊತ್ತುಂಟು. ಆದರೆ ನೀವು ಮಾರ್ಕೆಟಲ್ಲಿ ನೋಡಿ, ಕೊಕ್ಕೋ ಈಸ್ ನಾಟ್ ಅವೈಲೇಬಲ್ ಮಾರ್ಕೆಟಲ್ಲಿ ಕೊಕ್ಕೋ ಪ್ರಾಡಕ್ಟ್. ಹಾಗಾಗಿ ನಮ್ಮ ದೇಶದಲ್ಲೇ ನೀವು ಕ್ಯಾಂಪ್ಕೋ ಬ್ರ್ಯಾಂಡನ್ನು ಸರಿಯಾಗಿ ಮಾರ್ಕೆಟ್ ಮಾಡಿದರೆ, ಈಗ 560 ಆದರೂ ಕೂಡ ಒಂದು ಕೊಕ್ಕಕ್ಕೆ ಸಾಧಾರಣ 180ರಿಂದ 200 ರೂಪಾಯಿ ಬೀಳ್ತದೆ. ಈಗ ಇಲ್ಲಿರೋದು 125. ನಾನು ಹೇಳೋದು ಸ್ವಲ್ಪ ಜಾಸ್ತಿ ಇಡಿ, ಉಳಿದವರು ನಿಮ್ಮನ್ನು ಮಾಡ್ತಾರೆ. ನೀವು ಹೋಗಿ ಹೈದರಾಬಾದಿಂದ ಆಂಧ್ರದಿಂದ ಹೋಗಿ ಕೊಕ್ಕ ತರುವ ಅವಶ್ಯಕತೆ ಇಲ್ಲ. ಅವರು ನಮ್ಮ ಕ್ಯಾಂಪ್ಕೋಕ್ಕೆ ಯಾವುದೇ ಒಂದು ಪ್ರಯೋಜನವನ್ನು ಕೊಡಲಿಲ್ಲ. ಈಗ ನಿಮಗೆ ಬರುವ ಕೊಕ್ಕೋದಲ್ಲಿ 50% ಅಲ್ಲಿಂದ ಬರ್ತದೆ. ಅದನ್ನು ಕಟ್ಟಿ ಬೆಳೆಸಿದವರು ನಾವು, ಕೇರಳ ಮತ್ತು ಕರ್ನಾಟಕದವರು. ಆಂಧ್ರದಿಂದ ನಾವು ತಗೊಳ್ಳೋದಿಲ್ಲ. ನಿಮ್ದು ಬೇಕಾದ್ರೆ ಅವರಿಗೆ ಬೇಕಾದ್ರೆ ಕಡಿಮೆ ಹಾಕಿ ಅಲ್ಲಿ. ನಾನು ಹೇಳು, ಕೊಕ್ಕ ಬೆಳೆಸಿದಂಥ ಕ್ಯಾಂಪ್ಕೋದವರಿಗೆ, ಇಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿಯವರಿಗೆ ನೀವು ಉತ್ತಮ ರೇಟ್ ಕೊಟ್ಟರೆ ಇಲ್ಲಿ ಕೊಕ್ಕ ಬರ್ತದೆ. ನಾಡ್ತು ನೀವು ಕೊಕ್ಕಕ್ಕೆ 300 ಆಗುವ ಸೇಸಿ ಕೊಡ್ತಂದ್ರೆ ಯಾರು ತಗೊಳ್ಳೋದಿಲ್ಲ. ಅದಕ್ಕೆ ಈಗಲೇ ಅದಕ್ಕೆ ಫಂಡಮೆಂಟಲ್ ಮಾಡಿ ನೀವು ಏಕಾಏಕಿ 300 ಮಾಡಬೇಕು. 300 ಭಾಳ ಜಾಸ್ತಿ ಆಯಿತು. ಆದರೆ ಈ 125 ಕೊಕ್ಕ ಕೊಯ್ದು ಖಂಡಿತ ಜನ ತರೋದಿಲ್ಲ. ಮರಗಳನ್ನು ಕಡ್ದು ಬಿಸಾಡ್ತಾರೆ. ಇನ್ನೂ ಕೊಕ್ಕ ಇಲ್ಲ ಅಂತ ಆಗ್ತದೆ ಸ್ಪಷ್ಟವಾಗಿ. ಅವರು 560ಕ್ಕೆ ಬೇಕಾದ್ರೆ ಕೊಡಲಿ, ಆದರೆ ಅಷ್ಟು ರೇಟಕ್ಕೆ ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಬರೋದು ಭಾಳ ಕಷ್ಟ ಸಾಧ್ಯ. ಯಾಕಂದರೆ ನಾನು ಸಹ ಸ್ವಲ್ಪ ನೋಡಿದೆ ಅಲ್ಲಿ. ಇದನ್ನು ನೀವು ಸರಿಯಾಗಿ ಸ್ವಲ್ಪ ಪರಿಣಿತರನ್ನು ಪರೀಕ್ಷೆ ಮಾಡಿ ನೋಡಿ. ನೀವು ಅಲ್ಲಿಂದ ಕೊಕ್ಕೋ ಚಾಕ್ಲೇಟಿನ ಪರಿಸ್ಥಿತಿ ಹೇಗುಂಟು ಅಂತ ನೋಡಿ. ಒಂದು 5 ಸ್ಟಾರ್ ಚಾಕ್ಲೇಟನ್ನು ಇಲ್ಲಿ 10 ರೂಪಾಯಿಗೆ ಇರುವ ಚಾಕ್ಲೇಟನ್ನು ಎಷ್ಟೋ ರೂಪಾಯಿಗೆ ಅಲ್ಲಿ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಹೆಚ್ಚು ದೂರ ಹೋಗೋದು ಬೇಡ, ದುಬೈಗೆ ಹೋದರೆ ನಿಮಗೆ ಗೊತ್ತಾಗ್ತದೆ ಅಲ್ಲಿಂದ. ಹಾಗಾಗಿ ದಯವಿಟ್ಟು ಇದನ್ನು ಆಲೋಚನೆ ಮಾಡಿ, ಸ್ಟಡಿ ಮಾಡಿ. ಬುದ್ಧಿವಂತರಿದ್ದಾರೆ ಎಷ್ಟೋ ಜನರು, ಮಾರ್ಕೆಟ್ ಅನಾಲಿಸಿಸ್ ಮಾಡೋರಿದ್ದಾರೆ. ಅದನ್ನು ಮಾಡಿ ಈಗಲೇ ರೇಟ್ ಉತ್ತಮ ಕೊಡೋದಿದ್ರೆ ಕೊಕ್ಕ ಸಸಿ ಇಲ್ಲ. ಒಂದೇ ಮಾತು. ಓಕೆ, ನಿಮ್ಮ ಸಲಹೆಯನ್ನು ಗಂಭೀರವಾಗಿ ತಗೊಳ್ತೇವೆ. ಬಟ್ ಇವಾಗ ತಾವು ಆಂಧ್ರದಿಂದ ಬ್ಯಾಡ ಅಂತ ಹೇಳಿ ಹೊರಟ್ರೆ ವರ್ಷಕ್ಕೆ 6,500 - 7,500 ಮೆಟ್ರಿಕ್ ಟನ್ನು ಕ್ರಷಿಂಗ್ಗೆ ನಮ್ಮ ಫ್ಯಾಕ್ಟ್ರಿ ಬೇಕಾಗ್ತದೆ. ಸುಮಾರು 900 ಜನ ಕೆಲಸದವರಿದ್ದಾರೆ. ಆಂಧ್ರದ ಕೊಕ್ಕೋ ಬೀನ್ಸ್ ಬ್ಯಾಡ ಅಂತ ಹೇಳಿದ್ದಿದ್ರೆ ಇಮಿಡಿಯೇಟ್ ಆಗಿ ನಾವು ಫ್ಯಾಕ್ಟ್ರಿ ಬಾಗಿಲು ಹಾಕಬೇಕಾಗ್ತದೆ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಅಥವಾ ಕೇರಳದಲ್ಲಿ ಸಮೇತ ನಮಗೆ ಬೇಕಾಗುವಷ್ಟು ಕೊಕ್ಕೋ ಬೀನ್ಸ್ ಇವತ್ತಿಗೂ ಬೆಳೀತಾ ಇಲ್ಲ. ತಮಗೆ ಗೊತ್ತಿರಲಿ, ಕ್ಯಾಂಪ್ಕೋದ ವತಿಯಿಂದ ನಾವು ತುಮಕೂರಿಂದ ಹಿಡಿದು ಬಳ್ಳಾರಿವರೆಗೆ ನರ್ಸರಿಗೆ ಗಿಡ ಕೊಟ್ಟು ರೈತರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಈಗ. ಯಾಕಂದರೆ ಇಲ್ಲಿ ಅಡಿಕೆ ರೇಟ್ ಹೆಚ್ಚಾದರೂ ಕೂಡಲೇ ಆಟೋಮೆಟಿಕ್ ಆಗಿ ಇಲ್ಲಿ ಕ್ಯಾಂಪ್ಕೋದ ರೈತರು ಏನಿದ್ದಾರೆ ಅಡಿಕೆ ಗಿಡ ಕಡಿದಿದ್ದಾರೆ ಇವತ್ತು. ಇದು ಎಲ್ಲ ಕಡೆ ನಡೆದದ್ದು ನನಗೆ ಗೊತ್ತುಂಟು. ಶಿವಮೊಗ್ಗದಲ್ಲಿ ಕೊಕ್ಕೋ ಗಿಡ ಇಲ್ಲ, ಶಿರ್ಸಿ ನಾರ್ತ್ ಕೇಂದ್ರದಲ್ಲಿ ಕೊಕ್ಕೋ ಗಿಡ ಇಲ್ಲ, ಉಡುಪಿ ಜಿಲ್ಲೆಯಲ್ಲಿ ಕೊಕ್ಕೋ ಇಲ್ಲ. ಏನು ಅಲ್ಪ ಸ್ವಲ್ಪ ಇದ್ದದ್ದು ಈಗ ಸುಳ್ಯದಲ್ಲಿ ಮಾತ್ರ ಹೊರತು ಮತ್ತೆಲ್ಲೂ ನಮಗೆ ಕೊಕ್ಕೋ ಬೀನ್ಸ್ ಬರ್ತಾ ಇಲ್ಲ. ಆದ್ದರಿಂದ ನಮ್ಮ ಫ್ಯಾಕ್ಟ್ರಿ ರನ್ ಆಗಬೇಕಾದ್ರೆ ನಾವು ಆಂಧ್ರದ ಕೊಕ್ಕೋ ಬೀನ್ಸನ್ನು ತಗೊಳ್ಳೇಬೇಕಾಗ್ತದೆ. ತಾವು ಹೇಳಿದ ಹಾಗೆ ಖಂಡಿತ ರೈತರು ಫುಲ್ಲು ಕ್ಯಾಂಪ್ಗೋಗೆ ಕೊಡ್ತಾರೆ. ಒಂದು 4,000 ಮೆಟ್ರಿಕ್ ಟನ್ ಡ್ರೈ ಬೀನ್ಸ್ ನಮ್ಮ ಫ್ಯಾಕ್ಟ್ರಿಗೆ ನಮ್ಮ ರೈತರಿಂದ ಬರುವುದಂತಾದರೆ ನಾವು ಅವರನ್ನು ಟೈಟ್ ಮಾಡ್ತೇವೆ. ಇಲ್ಲಿ ನಮ್ಮ ರೈತರು ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಮತ್ತು ರೇಟು ಕ್ವಾಲಿಟಿ ಅಂದರೆ ಪರ್ಸೆಂಟೇಜ್ ಆಫ್ ಈಲ್ಡ್ ರಾಮಟ್ರೆ 28ಗಿಂತ ಮೇಲೆ ಬಂದಾಗ ನಾವು ಅದೇ ಪ್ರಪೋರ್ಷನೇಟ್ ಕೊಕ್ಕೋ ವೆಟ್ ಬೀನ್ಸಿಗೆ ಸಹ ರೇಟ್ ಏರಿಸ್ತಾ ಇದ್ದೇವೆ. ತಾವು ದಯವಿಟ್ಟು ಅದನ್ನು ಗಮನಿಸಬೇಕು. ಯಾವ್ಯಾವ ಹಂತದಲ್ಲಿ ರೇಟ್ ಏರಿಸ್ತಾ ಇದ್ದೇವೆ ಅಂತೇಳಿ. ಯಾರೋ ರೇಟ್ ಏರಿಸಿದ್ದಕ್ಕೆ ಕ್ಯಾಂಪ್ಕೋ ರೇಟ್ ಏರಿಸಲಿಲ್ಲ. ನಮ್ಮ ವೆಟ್ ಬೀನ್ಸ್ ಎಷ್ಟು ಪರ್ಸೆಂಟೇಜ್ ಈಲ್ಡ್ ಬಂದಿದೆ ಅದರ ಆಧಾರದ ಮೇಲೆ ನಮ್ಮ ರೈತರಿಗೆ ಒಳ್ಳೆ ರೇಟ್ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ತಾವು ಹೇಳಿದ್ರಿ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಎಸ್, ನಾವು ಒಪ್ತೇವೆ. ನಮ್ಮದು ಮಾರ್ಕೆಟಿಂಗ್, ಚಾಕ್ಲೇಟ್ ಮಾರ್ಕೆಟಿಂಗ್ನಲ್ಲಿ ನಾವು ಆ ಮಟ್ಟಕ್ಕೆ ಇನ್ನೂ ಬೆಳೀಲಿಲ್ಲ. ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಪ್ರಯತ್ನಗಳು ನಡೆದಿದೆ ನಮ್ಮಿಂದ.
ಆದರೂ ಸಹ ನೆಸ್ಲೆ ಇರ್ಬೋದು, ಕ್ಯಾಡ್ಬರೀಸ್ ಇರ್ಬೋದು, ಹರ್ಷೇಸ್ ಇರ್ಬೋದು, ಅವರೆಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ನಾವು ಆ ಬ್ರ್ಯಾಂಡನ್ನು ಡೆವಲಪ್ ಮಾಡುವಲ್ಲಿ ಸ್ವಲ್ಪ ಮಟ್ಟಿಗೆ ಖಂಡಿತ ಹಿಂದೆ ಬಿದ್ದಿದ್ದೇವೆ. ಅದನ್ನು ನಾವು ಒಪ್ಕೊಳ್ತೇವೆ. ಇನ್ನು ಆ ಬಗ್ಗೆ MD ಅವರು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಬೋರ್ಡ್ ಅದಕ್ಕೆ ಅಪ್ರೂವಲ್ ಕೊಡ್ತದೆ. ನಿಮ್ಮ ಸಲಹೆಯನ್ನು ಗಂಭೀರವಾಗಿ ನಾವು ತಗೊಳ್ತೇವೆ. ಥ್ಯಾಂಕ್ ಯು ಸರ್. ನಾನು ವಾಸುದೇವಮಯ್ಯ ಅಂತೇಳಿ ಕೊಡಿಪ್ಪಾಡಿ ಗ್ರಾಮ. ನಾವು ಈಗ ಈ ತನಕ ಮಾರಿದವರಲ್ಲಿ ಮಾತಾಡಿದವರು ಈಗ ಒಂದು ಸ್ವಲ್ಪ ಹೇಳಿದರು. ಈ ಎಲೆ ಚುಕ್ಕೆ ರೋಗ ಮತ್ತು ಎಲೆ ಹಳದಿ ರೋಗ ಅದು ನನ್ನ ಗೊತ್ತಿನ ಪ್ರಕಾರ ನಮ್ಮ ಗ್ರಾಮದಲ್ಲೇ ಹುಟ್ಟು 15 ವರ್ಷಕ್ಕಿಂತ ಮುಂಚೆ ಅದೆಲ್ಲ ನಮ್ಮಲ್ಲಿ ನನ್ನ ತೋಟಕ್ಕೆ ಬರಲಿಲ್ಲ ಇಷ್ಟು ತನಕ. ನಮ್ಮ ಕೊಡಿಪ್ಪಾಡಿಯಲ್ಲಿ ಜಾಸ್ತಿ ಬಂದದ್ದು ಅಂತೇಳಿ ನಾವು ಮನವಿ ಸರ್ಕಾರಕ್ಕೆ ನಮ್ಮ MLA ಮುಖಾಂತರ ಎಲ್ಲ ಕೊಟ್ಟಿದ್ದೇವೆ. ನಾವು ಕೊಡಿಪ್ಪಾಡಿಯಿಂದೇ ನಾವು ತಂಡವಾಗಿ ಹೋಗಿ ಅದಕ್ಕೆ ಕ್ಯಾಂಪ್ಕೋ ಕೂಡ ಪ್ರಯತ್ನ, ಅದು ಏನು ಇಷ್ಟು ತನಕ ಸರಿಯಾದ ಪ್ರಯತ್ನ ಆಗಿದೋ ಇಲ್ವೋ, ಅದು ಆ ರೋಗಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೀಗ ಅದು ಎಲ್ಲಿಗೆ ಆ ಎಲೆ ಚುಕ್ಕಿ ರೋಗ ಅಂತೇಳಿ ನಾವು ಕಂಡೆ ರೋಗ ಅಂತೇಳಿ ಹೇಳ್ತಿದ್ದೆವು. ಏನೋ ಗೇದಲ್ಲಿ ಇದ್ದು ಅಲ್ಲಿಗೆ ಬರುವಂಥದ್ದೇನೋ ಅಂಥೇಳಿ. ಅದು ಅಲ್ಲಿ ಇನ್ನೂ ಅಡಿಕೆ ತೋಟ ಆಗೋದೇ ಇಲ್ಲ ಆ ಜಾಗೆಯಲ್ಲಿ. ಪುನಃ ಕೆಲವರು ನಡ್ತಾರೆ ಸತ್ತ ಮರಗಳ ಜಾಗೆಗೆ ಕೂಡ. ಅದು ಸಕ್ಸಸ್ ಆಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ. ಅದರ ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ತೇನೆ. ಖಂಡಿತ ಈ ಎಲೆ ಚುಕ್ಕೆ ರೋಗಕ್ಕೆ ಕ್ಯಾಂಪ್ಕೋದ ವತಿಯಿಂದ 2 ಸಲ ಸೈಂಟಿಸ್ಟ್ಗಳ ಒಂದು ಸಮ್ಮೇಳನ ನಾವು ಮಂಗಳೂರಿನಲ್ಲಿ ಮಾಡಿತ್ತು. ಸರ್ಕಾರಕ್ಕೆ ಇದರ ಬಗ್ಗೆ ಒತ್ತಡ ಹೇರಿತ್ತು. ಬಹುಶಃ ಸರ್ಕಾರದಿಂದ ಎಲೆ ಚುಕ್ಕೆ ರೋಗಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಔಷಧಿಯ ಸಿಂಪಡಣೆಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ಅದರ ತೀವ್ರತೆ ಇದ್ದರೆ ಪುನಃ ನಾವು CPCR ಡೈರೆಕ್ಟರ್ ಹೆಬ್ಬಾರರಿಗೆ ಪುನಃ ತಿಳಿಸಿ ಇಂಥ ಏರಿಯಾದಲ್ಲಿ ಇಂಥದ್ದಿದೆ, ಸ್ವಲ್ಪ ನಾವು ಅದರ ಬಗ್ಗೆ ಗಮನ ಹರಿಸಬೇಕಂತ ಮನವಿ ಕೊಡ್ತೇವೆ, ಸರ್ಕಾರಕ್ಕೆ ಒತ್ತಡ ಹಾಕ್ತೇವೆ. ಕ್ಯಾಂಪ್ಗೂ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಹತ್ರ ಸೈಂಟಿಸ್ಟು ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಲ್ಯಾಬು ನಮ್ಮ ಹತ್ರ ಇಲ್ಲ. ನಾವು ಅದನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ಹಿಂದಿನ ಜನರಲ್ ಬಾಡಿಯಲ್ಲಿ ನಾವು ಮನದಟ್ಟು ಮಾಡಿದ್ದೇವೆ ಸದಸ್ಯರಿಗೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಕೃಷ್ಣ ಪ್ರಸಾದ್ ಕಿದಿಲ ಅಂತೇಳಿ, ಮೆಂಬರ್ ನಂಬರ್ 23441. ನಾನು ಯಾವಾಗಲೂ ಹೇಳ್ತಾ ಉಂಟು, ನಮ್ಮ ಕ್ಯಾಂಪ್ಗೂ ನಮ್ಮ ಹೆಮ್ಮೆ. ಯಾವತ್ತಿದ್ರೂ ಅದರ ಬಗ್ಗೆ ನಮಗೆ ವಿಶೇಷವಾದ ಅಭಿಮಾನ ಇದೆ. ನಮಗೇನಾದರೂ ಅಸಮಾಧಾನ ಆದರೂ ಕೂಡ ನಾವು ಅದನ್ನು ಅಲ್ಲಲ್ಲಿ ಹೇಳಿಕೊಂಡು, ನಾವು ಬ್ರಾಂಚಿಗೆ ಬರುವಾಗ ಅಲ್ಲಲ್ಲಿ ಹೇಳಿಕೊಂಡು ಅಲ್ಲಲ್ಲಿ ಬಿಡ್ತೇವೆ, ಹೇಳುವುದನ್ನು ಮಾತ್ರ ಬಿಡುವುದಿಲ್ಲ. ಈಗಾಗಲೇ ಬಲ್ನಾಡು ಇವರು ಹೇಳಿದರು, ನಾವು ಕ್ಯಾಂಪ್ಕೋದ ಬಗ್ಗೆ ನೆಗೆಟಿವ್ ಹೆಚ್ಚು ಮಾತಾಡೋದು ಬೇಡ ಅಂತೇಳಿ. ಖಂಡಿತ ನೆಗೆಟಿವ್ ಅಲ್ಲ, ಆದರೆ ನನಗೆ ಕಂಡಂಥ 1-2 ಅಭಿಪ್ರಾಯವನ್ನು ನಾನು ಹೇಳಲೇಬೇಕಾಗಿದೆ. ನಾನು ಕೂಡ ಒಂದು 30 ವರ್ಷದಿಂದ ಅಡಿಕೆ ಇಲ್ಲಿಗೆ ಬ್ರಾಂಚಿಗೆ ಬರ್ತಾ ಇರ್ತೇವೆ, ವರ್ಷ ಇಡೀ ಬರ್ತೇವೆ. ಸ್ವಲ್ಪ ಅಡಿಕೆ ತರ್ತಾ ಇರುವ ಕಾರಣ ವರ್ಷ ಇಡೀ ನಾವು ಒಂದು ಇದನ್ನು ಕೂಡ ನೋಡ್ತಾ ಇರ್ತೇವೆ. ಈಗ ಒಂದು 2 ವರ್ಷ ದಯವಿಟ್ಟು ಸದಸ್ಯರು ಹೋಗಬಾರ್ದಾಗಿ ವಿನಂತಿ. ಕಾಫಿ ತಿಂಡಿ ಅರೇಂಜ್ ಮಾಡಿದ್ದೇವೆ, ತಾವು ದಯವಿಟ್ಟು ಎಲ್ಲರೂ ಅದನ್ನು ಸ್ವೀಕರಿಸಿ ಹೋಗಬೇಕಂತ ಮನವಿ ಮಾಡ್ತಾ ಇದ್ದೇನೆ. ಮುಂದುವರಿಸಿ ಸರ್. ಈಗಿನ 2 ವರ್ಷದಲ್ಲಿ ನಾವೀಗ ಅಡಿಕೆಯಲ್ಲಿ ನಷ್ಟವನ್ನು, ನಮ್ಮ ಸಂಸ್ಥೆ ಅಡಿಕೆಯಲ್ಲಿ ನಷ್ಟವನ್ನು ಕಾಣ್ತಾ ಇದೆ. ನಮ್ಗೆ ಗೊತ್ತುಂಟು, ಕ್ಯಾಂಪ್ಕೋ ಕೃಷಿಕರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಕೈ ಆಡಿಸ್ತಾ ಉಂಟು. ಮೊದಲು ಅಡಿಕೆ ಮತ್ತು ಕೊಕ್ಕದಲ್ಲಿ ಮಾತ್ರ ಕೈ ಆಡಿಸ್ತಾ ಉಂಟು, ಎಲ್ಲದರಲ್ಲಿ ಕೈ ಆಡಿಸ್ತಾ ಉಂಟು. ಆವತ್ತು ಯಾವತ್ತೊಮ್ಮೆ ಬೆಳೆಗಾರರ ಸಭೆಯಲ್ಲಿ ಆಗುವಾಗ ಹಿಂದಿನ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ರು, ಕಾವಿನಲ್ಲಿ ಒಂದು ದೊಡ್ಡ ಗೋಡೌನ್ ಆಗ್ತಾ ಉಂಟು, ಅದು ಆದಮೇಲೆ ನಮ್ಮ ಒಳ್ಳೆ ಮೆಣಸನ್ನೆಲ್ಲ ದಾಸ್ತಾನು ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ನಮಗೆ ಬೇಕಾದ ಹಾಗೆ ಒಳ್ಳೆ ಮೆಣಸನ್ನು ಮಾರ್ಕೆಟ್ ಮಾಡ್ಬೋದು, ದಾಸ್ತಾನು ಇಡ್ಬೋದು ಅಂತೇಳಿ. ಆದರೆ ಕಳೆದ ವರ್ಷ ಕೂಡ ನಾವು ಪೇಪರಲ್ಲಿ ನಷ್ಟವನ್ನು ಕಂಡಿದ್ದೇವೆ. ಕೃಷಿಕರಿಗೆ ಬೇಕಾದ ವ್ಯವಸ್ಥೆಯಲ್ಲಿ ನಾವು ಹೋಗುವಂಥದ್ದು ತಪ್ಪಲ್ಲ, ಆದರೆ ಹೋಗುವಾಗ ನಮ್ಮಲ್ಲಿ ಹೋಲ್ಡ್ ಇದ್ದಂತಹ ಅಡಿಕೆ ಮತ್ತು ಕೊಕ್ಕದ ಒಂದು ಕಂಟ್ರೋಲ್ ಹೋಗದಾಗೆ ನಾವು ಅತ್ಯಂತ ಜಾಗರೂಕತೆ ವಹಿಸಬೇಕಾದದ್ದು ಅತ್ಯಂತ ಅಗತ್ಯ ಅಂತೇಳಿ ನನ್ನ ಭಾವನೆ. ಯಾಕೆಂದರೆ ನಾನು ಕೂಡ ಈ ಒಂದು ಮಾರ್ಕೆಟ್ ಸ್ಟ್ರಾಟಜಿಯನ್ನು, ನಿಮ್ಮದು ಅಡಿಕೆ ರೇಟನ್ನು ನೋಡುವಾಗ ಕೂಡ ಈಗಿನ 1 ವರ್ಷದಲ್ಲಿ ಮೊದಲಿನ ಹಾಗೆ ನಿಮ್ಮ ಕಂಟ್ರೋಲ್ ಇಲ್ಲ ಅಂತೇಳಿ ನನ್ನ ಭಾವನೆಗೆ ಬರ್ತಾ ಉಂಟು. ಆದ ಕಾರಣ ದಯವಿಟ್ಟು ನಮ್ಮ ಅಡಿಕೆ ಮತ್ತು ಕೊಕ್ಕವನ್ನು ನೋಡಿಕೊಂಡು ಉಳಿದ ಕಡೆ ಕೈ ಆಡಿಸಿ ಇದನ್ನು ಮಾತ್ರ ಬಿಡಬೇಡಿ ಅಂತ ಹೇಳುವಂಥ ನನ್ನ ಒಂದು ಅಭಿಪ್ರಾಯ. ಬಹುಶಃ ತಮ್ಮ ಸಲಹೆ ಒಳ್ಳೆಯದಿದೆ ಕೃಷ್ಣ ಪ್ರಸಾದರೇ. ಬೇಡಿಕೆ ಮತ್ತು ಪೂರೈಕೆ ಆಧಾರದ ಮೇಲೆ ಮಾರುಕಟ್ಟೆ ನಿಲ್ತದೆ. ಬಹುಶಃ ಈ ವರ್ಷ ಒಳ್ಳೆಯ ದರ ನಿಂತಿದೆ. ಅಡಿಕೆ ಡಬಲ್ ಚೋಲಿಗೆ 500 ಆಗಿದೆ, ಸಿಂಗಲ್ ಚೋಲಿಗೆ 435 ಇದೆ. ಹೊಸ ಅಡಿಕೆ ಹಸಿ ಬರ್ತಾ ಇದೆ. ಥಂಡ ಬಟ್ಟೆ ಮಳೆ ಬಂದು ಮೊನ್ನೆವರೆಗೆ ಅಡಿಕೆ ಉಣಿಲಿಲ್ಲ. ಇದು ವಾಸ್ತುಸ್ಥಿತಿ. ಕಳೆದ ವರ್ಷ ನಷ್ಟ ಆಗಿದೆ, ಒಪ್ಕೊಳ್ತೇವೆ. ಕಾರಣ ಏನಂತ ನಾವೇ ರೈತರು ಪೂರ್ವ ವಿಮರ್ಶೆ ಮಾಡುವುದಾದರೆ, ಆತ್ಮಪೂರ್ವಕವಾದ ವಿಮರ್ಶೆ ಆದಾಗ ಸತ್ಯ ಗೊತ್ತಾಗ್ತದೆ.
ಮುತ್ತುವರ್ಷದ ಅಡಿಕೆ ಪ್ರತಿ ತಿಂಗಳು ಅಡಿಕೆಗೆ ಮಳೆ ಬಿದ್ದು ಚೆಂಡಿಯಾಗಿ ಒಣದು ಮಾರ್ಕೆಟಿಗೆ ಬಂದಿದೆ. ಅದು ಕ್ಯಾಂಪ್ಕೋಗೂ ಬಂದಿದೆ. ಮಾರುಕಟ್ಟೆ ಧಾರಣೆಗೆ ಸರಿಯಾಗಿ ಕ್ಯಾಂಪ್ಗೂ ತಗೊಂಡಿದ್ದೇವೆ. ಇಲ್ಲಿಗಲ್ಲಿ ಅಡಿಕೆ ಬಂತು. ಕೇಂದ್ರ ಸರ್ಕಾರನ ಎಚ್ಚರಿಸೋ ಕೆಲಸ ನಾವು ಮಾಡ್ತಾ ಇತ್ತು. ಆದರೂ ನಾಗ್ಪುರದ ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರ್ ಆಗಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ಹೋಗಿದೆ. ಮಾರ್ಕೆಟ್ ಹಿಂದೆ ಬಿತ್ತು. ಆಟೋಮೆಟಿಕ್ಕಾಗಿ ಲಾಸ್ ಆಯಿತು. ವ್ಯಾಪಾರದಲ್ಲಿ ನಷ್ಟ ಆದರೂ ಕೂಡ ಕ್ಯಾಂಪ್ಕೋ ರೈತರನ್ನ ಕೈ ಬಿಡಲಿಲ್ಲ. ವಾರಣಾಸಿ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರು ಯಾವಾಗಲೂ ಹೇಳ್ತಿದ್ದೆ, ಯಾವಾಗ ಸಂಸ್ಥೆಗೆ ನಷ್ಟ ಆಯಿತು ಆ ದಿವಸ ರೈತನಿಗೆ ಲಾಭ ಆಗಿದೆ ಅಂತ. ಇದು ಬಹುಶಃ ನೀವೆಲ್ಲರೂ ಒಪ್ಕೊಳ್ಬೇಕಂತ ನನ್ನ ಮನವಿ. ಇದು ನಾವಾಗಿ ನಷ್ಟ ಮಾಡಿದ್ದಲ್ಲ. ಈ ವರ್ಷ ಖಂಡಿತ ನಿಮಗೆ ಧೈರ್ಯ ಕೊಡ್ತೇವೆ. ಅಡಿಕೆಯಲ್ಲಿ ನಾವು ಒಳ್ಳೆಯ ಲಾಭದಲ್ಲಿ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಡ್ದು ಮಾರ್ಚ್ 30ಕ್ಕೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುವಾಗ ಹೆಚ್ಚು ಕಡಿಮೆ 40ರಿಂದ 50 ಕೋಟಿ ರೂಪಾಯಿ ಬರೀ ಅಡಿಕೆಯಲ್ಲೇ ನಾವು ಲಾಭ ತಗೊಳ್ತೇವೆ ಎಂಬ ಮಾತನ್ನು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಕಳೆದ ವರ್ಷ ನಷ್ಟ ಆಗಿದೆ. ಕಳೆದ ವರ್ಷ ನಷ್ಟ ಆ್ಯಕ್ಚುಲ್ ಆಗಲಿಲ್ಲ. ಹೋದ ವರ್ಷದ ನಷ್ಟವನ್ನು ಸರಿದೂಗಿಸಲಿಕ್ಕೆ ಇನ್ನೂ 6.5 ಕೋಟಿ ರೂಪಾಯಿ ನಷ್ಟ ನಮ್ಮ ಹತ್ರ ಬಾಕಿ ಇದೆ. ವ್ಯವಹಾರದಲ್ಲಿ ಲಾಭ ನಷ್ಟ ಇದ್ದದ್ದೇ. ನಾನೊಬ್ಬ ಅಡಿಕೆ ಕೃಷಿಕನೂ ಹೌದು, ನಾನೊಬ್ಬ ಬಿಸ್ನೆಸ್ ಮ್ಯಾನೂ ಹೌದು. ನಷ್ಟ ಅನುಭವಿಸಲಿಕ್ಕೆ ನಡೆಯಿದ್ದೋ ಮಾತ್ರ ಲಾಭ ತಿನ್ನಲಿಕ್ಕೆ ಆಗ್ತದೆ. ಇದು ಒಂದು ಬಿಸ್ನೆಸ್ಸಿನ ಟ್ಯಾಕ್ಟಿಕ್ಸ್. ಕಾಳುಮೆಣಸು ತಾವು ಹೇಳಿದ್ರಿ, ಮಾರ್ಕೆಟಿಗೆ ಒಳ್ಳೆ ರೇಟ್ ಕೊಟ್ಟಿದ್ದೇವೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ 540, 550, 580 ಬಂದಾಗ ಸ್ವಾಭಾವಿಕವಾಗಿ ನಮ್ಮ ಕಾಳುಮೆಣಸಿಗೆ ಲಾಸ್ ಬಂದಿದೆ. ಗೋಡೌನ್ ಒಳ್ಳೆದಿದೆ. ಗೋಡೌನ್ ಒಳ್ಳೆದಿದ್ದರೆ ಮಾರ್ಕೆಟಿಗೆ ಕಾಳುಮೆಣಸು ನಾವು ತಿನ್ನಲಿಕ್ಕೆ ಆಗೋದಿಲ್ಲ. ನಾವು ನಾರ್ತ್ ಇಂಡಿಯಾಕ್ಕೆ ಕಳಿಸ್ಬೇಕಾಗ್ತದೆ. ಕ್ವಾಲಿಟಿ ಕಾಳುಮೆಣಸು ಮಾಡಲಿಕ್ಕೋಸ್ಕರ 2.5ರಿಂದ 3 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ಟ್ಯಾಂಡರ್ಡ್ ಕಾಳುಮೆಣಸನ್ನು ಮಾರ್ಕೆಟಿಗೆ ಬಿಟ್ಟು ಕ್ಯಾಂಪ್ಕೋದು ಬ್ರ್ಯಾಂಡ್ ಆಗಬೇಕು ಕಾಲಸೋನ ಅಂತ ಮಾಡಿ ರೆಡಿ ಮಾಡಿದ್ದೇವೆ. ಅದರಿಂದಾಗಿ ನಾವು ಸ್ವಲ್ಪ ನಷ್ಟ ಅನುಭವಿಸಿದ್ದೇವೆ. ಯಾಕೆಂದರೆ ಲೋ ಕ್ವಾಲಿಟಿ ಕಾಳುಮೆಣಸು ನಾವು ಹಾಕ್ತಾ ಇಲ್ಲ. ಈ ವರ್ಷ ತಮಗೆ ಗೊತ್ತಿರಲಿ ಫ್ಲಕ್ಚುಯೇಷನ್ ಆಗ್ತಾಯಿದೆ. ಆದರೂ ಇವತ್ತಿನ ಇದರಲ್ಲಿ ಒಂದು 50ರಿಂದ 60 ಲಕ್ಷ ರೂಪಾಯಿ ಕಾಳುಮೆಣಸಿನಲ್ಲೂ ನಾವು ಲಾಭ ಪಡ್ಕೊಂಡಿದ್ದೇವೆ. ಸೊ ಎಲ್ಲ ದೃಷ್ಟಿಯಲ್ಲಿ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ನೌಕರ ವೃಂದ ಇರ್ಬೋದು, ಜಾಗ್ರತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ಕೆಲವು ಸಲ ಕ್ವಾಲಿಟಿ ಡಿಟ್ರೇಷನ್ ಅದು ಯಾಕೆ ಬರ್ತದೆ ಅಂದರೆ ನಮ್ಮ ರೈತರಿಂದೇ ಬರತಕ್ಕಂಥ ಕೃಷಿ ವಸ್ತು ಇದು. ಅಡಿಕೆ, ರಬ್ಬರು, ಕಾಳುಮೆಣಸು, ತೆಂಗಿನಕಾಯಿ ಇರ್ಬೋದು, ಎಲ್ಲವೂ ನಾವು ನಿಮ್ಮ ರೈತರಲ್ಲಿ ತಗೊಂಡಾಗ ಈ ವ್ಯತ್ಯಾಸಗಳು ಬರ್ತದೆ. ಆದರೆ ನಿಮ್ಮ ಸಲಹೆಯಂತೆ ಜಾಗ್ರತೆ ವ್ಯವಸ್ಥೆಯಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಎಲ್ಲದಕ್ಕೂ ಕೈ ಹಾಕಲಿಲ್ಲ, ಕೈ ಹಾಕಿದ್ದನ್ನು ಸರಿ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮೋಹನ್ ರೈ ಅಂತೇಳಿ, ನರಿಮುಗುರು. ನನ್ನ ಒಂದು ಮನಸ್ಸಿಗೆ ಬರುವ ಸಮಸ್ಯೆ, ಗೊಬ್ಬರದ ಅಂಗಡಿಯವರು ತುಂಬ ರೆಕಮೆಂಡೇಶನ್ ಮಾಡ್ತಾರೆ, ನಿಮಗೆ ಕೆಲಸವರು ಸಿಗುವುದಿಲ್ಲ, ಏನು ಹೆದರಿಕೆ ಬೇಡ, ರೌಂಡ್ ಅಪ್ ಇರ್ಬೋದು, ಬೇರೆ ಬೇರೆ ಥರದ ಹುಲ್ಲು ಸಾಯುವ ಔಷಧಿಯನ್ನು ಈ ಕೃಷಿಕರಿಗೆ ಕೊಡ್ತಾರೆ. ಜನ ಸಿಗುವುದಿಲ್ಲ ಮಾರಾಯರು, ಒಂದು ಸ್ಪ್ರೇ ಕೊಡುವ ಕೂಡಲೇ ಸಾಯ್ತೆ ಅಂಥೇಳಿ ನಾವು ಇದ್ದೇವೆ. ಅದರಿಂದ ಮಣ್ಣಿಗೆ ಮತ್ತು ನೀರಿಗೆ ಎಲ್ಲಕ್ಕೂ ಕ್ರಮೇಣ ಸಮಸ್ಯೆ ಬರುತ್ತೆ ಅಂಥೇಳಿ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದ ಕಾರಣ ನೀವು ದಯವಿಟ್ಟು ವಿಜ್ಞಾನಿಗಳಲ್ಲಿ ಮಾತನಾಡಿ ಅವ್ರು ರೌಂಡ್ ಅಪ್ ಇರ್ಬೋದು, ಇನ್ನು ಯಾವುದೇ ಇರ್ಬೋದು, ಬೇರು ಸಮೇತ ಸಾಯುವ ಮದ್ದುಂಟು ಅಂಥೇಳಿ ಈ ಮದ್ದಿನ ಅಂಗಡಿಯವರು ಶಿಫಾರಸು ಮಾಡ್ತಾರೆ. ಅವರಿಗೆ ಮಾರಾಟದ್ದು ಒಂದೇ ಹೊರತು ಬೇರೆ ಆಗು ಹೋಗಿಲ್ಲ. ದಯಮಾಡಿ ಮಣ್ಣಿಗೆ ಸಮಸ್ಯೆ ಇದೆಯಾ, ಇದ್ದರೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತೇಳಿ ವಿಜ್ಞಾನಿಗಳ ಮುಖಾಂತರ ಅವರು ಹೇಳಿದ ಮಾತನ್ನು ದಪ್ಪಕ್ಷರದಲ್ಲಿ ಪೇಪರ್ಗಳಲ್ಲಿ ದಿನಪತ್ರಿಕೆಗಳಲ್ಲಿ ಬರೆಸಿದರೆ ತುಂಬ ಪ್ರಯೋಜನ ಆದೀತು. ಒಂದು. ಎರಡನೇದಾಗಿ, ಮೊನ್ನೆ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಬಂತು. ಅದರಲ್ಲಿ ಸ್ವಲ್ಪ ಪಾಲು ಕೃಷಿಕಂದು ಇದೆ, ನನ್ನ ಅನಿಸಿಕೆ. ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೇನೆ. ಹೇಗೆ ಅಂತ ಹೇಳ್ತೇನೆ ನಾನು. ಮೊನ್ನೆ ಒಬ್ಬರು ನನ್ನ ನೆರೆಯವರು ಮೊನ್ನ ಯಾನು ಬಜ್ಜೆ ಪೂರ ತೊಲ್ಲುದು ಒಂಜಿಗೋಣಿಗೆ ರಡ್ಡು ಮಾತ್ರದ ಲೆಕ್ಕ ಪಾಡ್ದು ಯಾನ ಅಟ್ಟಿ ಐತೆ ಮನದ ನೀ ಬೊಲ್ಪುಗು ಬನ್ನಗ ಎಲ್ಲಿ ಪೆರುಗುಡೆ ಪುಚ್ಚೆ ಪೂರ ಸೈತು ಬೂರ್ದಂಡು ಅಂತ ಹೇಳಿ ನಾನು ಹೇಳ್ತೇನೆ. ಆ ರೀತಿ ಸತ್ತು ಬಿದ್ದರೆ ಅದರಲ್ಲಿ ಎಷ್ಟು ವಿಷ ಇರಬಹುದು. ಅಡಿಕೆಗೆ ನಾನು ತಿಳಿದ ಮಟ್ಟಿಗೆ ಮಾತ್ರೆ ಹಾಕದೆ ಅಡಿಕೆಯನ್ನು 2 ವರ್ಷ ಸಂರಕ್ಷಣೆ ಮಾಡಲಿಕ್ಕೆ ಆಗ್ತದೆ. ನಾನು ಪ್ರತ್ಯಕ್ಷ
ಹಾಕಿ ತೋರಿಸಿದ್ದೇನೆ. ಒಂದು ಗೋಣಿ ಅಡಿಕೆಗೆ 100ರಿಂದ 200 ಗ್ರಾಮು ಕಾಳು ಮೆಣಸನ್ನು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಅದರ ಒಳಗೆ ಹಾಕಿ ನಾವು ಬಾಯಿ ಕಟ್ಟಿದರೆ 199 ಪಾಲು ಕುಟ್ಟೆ ರೋಗ ಅಡಿಕೆಗೆ ಬರುವುದಿಲ್ಲ. ಇದು ನಮ್ಮ ಪ್ರಾಕ್ಟಿಕಲ್. ಅದು ಅಲ್ಲದೆ ಸಿಪ್ಪೆ ಅಡಿಕೆಯನ್ನು ನಾವು ಸ್ಟಾಕ್ ಮಾಡುವುದಿದ್ರೆ ಒಂದು ರೇಟಿನ ವಿಷಯ ನೀವು ಮಾಡಿ ಆಗಲೇ ಕೊಡಬೇಡಿ. 2 ಗೋಣಿ ಕಾಳು ಮೆಣಸನ್ನು ಅದರಲ್ಲಿ ಇಟ್ಟುಬಿಡಿ ಮಧ್ಯೆ ಮಧ್ಯೆ. ಅದರಲ್ಲಿ ಕುಟ್ಟೆ ರೋಗ ಬರುತ್ತಾ ಅಂತ ಹೇಳಿ ನೀವು ನೋಡಿ. ಮತ್ತೊಂದು, ನನಗೆ ಕೆಲವರು ಜೋರು ಮಾಡ್ಯಾರು, ಆದರೆ ನಾನಿದು ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ. ಅಡಿಕೆಯನ್ನು ಸ್ಟಾಕ್ ಮಾಡುವಾಗ 60, 70, 80 ಬಿಸಿಲು ಒಣಗಿಸುವವರು ಇದ್ದಾರೆ. ನನಗೆ ಒಬ್ಬರು ಒಳ್ಳೆ ಕೃಷಿಕರು ಅವರು ಹೇಳಿದರು, ಮೋನನ್ನ 45 ಹೆಚ್ಚ ದೊಂಬು ಹಾಕ ಒಡ್ಚಿ ಐಕ ಆತ ದೊಂಬು ಏತಲ್ಲ ಯಾರುಂಡು. ಹಾಗೆ ನಾನೊಂದು 3 ವರ್ಷದಲ್ಲಿ ಸ್ಟಾಕ್ ಮಾಡ್ತಾ ಇದ್ದೇನೆ, ಇಷ್ಟವರೆಗೆ ಕುಟ್ಟೆ ರೋಗ ಬಂದಿಲ್ಲ. ಜಾಸ್ತಿ ಬಿಸಿಲು ಹಾಕಿದ್ರು ಅದರಲ್ಲಿ ತೇವಾಂಶ ಕಡಿಮೆ ಆಗ್ತದೆ, ಅದಕ್ಕೆ ಕೂಡಲೇ ಈ ಕುಟ್ಟೆ ಬರುತ್ತೆ ಅಂತ ಹೇಳಿದರು. ಸತ್ಯ ಇರಬಹುದು, ಈಗ ನನಗೆ ಹಾಗೆ ಸತ್ಯ ಉಂಟು ಅಂತ ಕಾಣ್ತದೆ. 2 ವರ್ಷದಿಂದ ನಮ್ಮ ಒಂದೇ ಒಂದು ಅಡಿಕೆ ಹೊಟ್ಟೆ ಬಿದ್ದದ್ದಿಲ್ಲ. ಆದ ಕಾರಣ ಮತ್ತೊಂದು, ಕೃಷಿಕ ತುಂಬ ಸಮಸ್ಯೆಗೆ ಒಳಗಾಗುವುದು ಯಾವುದು ಅಂತ ಹೇಳಿದರೆ, ಎಲ್ರಿಗೂ ಗೊತ್ತಿರ್ಬೋದು, ಈ ವರ್ಷ ಬೇಸಿಗೆಯಲ್ಲಿ 100ರಲ್ಲಿ 90 ಪಾಲು ಸಣ್ಣ ಅಡಿಕೆ ಕೆಳಗೆ ಬಿತ್ತು. ವಿಜ್ಞಾನಿಗಳ ಸಂಪರ್ಕ ನಮಗೆ ಸಿಗುವುದಿಲ್ಲ. ನಮಗೆ ಸಿಗುವುದು ಹತ್ತಿರದ ಔಷಧಿ ಅಂಗಡಿ. ಔಷಧಿ ಅಂಗಡಿ ಮನುಷ್ಯನಿಗೆ ಔಷಧಿ ಕೊಡೋದಲ್ಲ, ಗೊಬ್ಬರದ ಅಂಗಡಿ. ಅವರು 25 ಕಂಪನಿದನ್ನು 25 ನಮೂನೆ ಹೇಳ್ತಾರೆ, ನೀವು ಕೊಂಡೋಗಿ ಹಾಕಿ ಅಂತ ಹೇಳಿದರೆ ಉಳಿದದ್ದು ಕೆಳಗೆ ಬೀಳ್ತದೆ. ಬಿದ್ದದ್ದು ಕೆಲವು ನಿದರ್ಶನ ಇದೆ. ಅವರಿಗೆ ಹಣ ಆಯಿತು, ನಮಗೆ ಅಡಿಕೆಯೂ ಹೋಯಿತು. ಅಡಿಕೆಯ ಒಟ್ಟಿಗೆ ಅದಕ್ಕೆ ಖರ್ಚು ಮಾಡಿದ ಹಣವೂ ಹೋಯಿತು. ಅದಕ್ಕಾಗಿ ನಾನು ದಯಮಾಡಿ ಕಳಕಳಿಯಿಂದ ಕೇಳ್ತಾ ಇದ್ದೇನೆ, ವಿಜ್ಞಾನಿಗಳಲ್ಲಿ ನೀವು ನೇರ ಸಂಪರ್ಕ ಮಾಡಿ ಬೇಸಿಗೆಯಲ್ಲಿ ಆ ಅಡಿಕೆಯ ಸಣ್ಣ ಸಣ್ಣ ಮಿಡಿ ಅದು ಬೀಳಲಿಕ್ಕೆ ಏನು ಕಾರಣ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿದರೆ ಖಂಡಿತ ಅದನ್ನು ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಕೆಂಪುದಂತಲೇ ಒಂದು ಕಾಲಮನ್ನು ಇಟ್ಟುಕೊಳ್ಳಿ. ಬರೀ ಕೋಳಿ ಮಾರಾಟ ಮಾಡೋರು ಕೋಳಿ ಫಾರ್ಮಿನ ರೇಟು ಅಂತೇಳಿ ಒಂದು ಬದಿಯಲ್ಲಿ ಇಡ್ತಾರೆ. ಅದರಾಗೆ ಕೆಂಪು ಅಂತ ಹೇಳಿ ಒಂದು ಬದಿಯಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಮಾಹಿತಿಯನ್ನು ಕೃಷಿಕನಿಗೆ ಕೊಟ್ಟರೆ ಖಂಡಿತ ಅವನ ಹಣವೂ ಉಳಿಯುತ್ತದೆ. ಮತ್ತೆ ಕ್ಲೀನ್ ಹೇಳಿ ಮಾತ್ರೆಯಲ್ಲಿ ಈ ರೀತಿಯ ತೊಂದರೆ ಬರುತ್ತೆ. ಹಾಕ್ತಾರೆ ಎಷ್ಟು ಅಂತ ಹೇಳಿದ್ರೆ 10% ಇರ್ಬೋದು, 5% ಇರ್ಬೋದು. ಆದ್ರೆ ಅದು ಬರುವುದು ರಾಶಿಗೆ, ಅಡಿಕೆ ಬರುವುದು ರಾಶಿಗೆ. ಆದ ಕಾರಣ ವಿಷಕಾರಕವನ್ನು ಹಾಕಬೇಡಿ ಅಂತೇಳಿ ನಾವು ಅವರಿಗೆ ಒಂದು ಮನದಟ್ಟು ಮಾಡಿದರೆ ಖಂಡಿತ ಪ್ರಯೋಜನ ಆದೀತು. ವಿಜ್ಞಾನಿಗಳ ಸಂಪರ್ಕವನ್ನು ಕೂಡ ನಾವು ಆದಷ್ಟು ಬೇಸಿಗೆಯಲ್ಲಿ ನಾನೇ ನೋಡಿದ್ದೇನೆ, ಲೋಡು ಔಷಧಿ ಬರ್ತದೆ, ಅದು ಆ ಕಂಪನಿದ್ದು, ಇದು ಈ ಕಂಪನಿಯಿಂದ ಅಂತ ಹೇಳ್ತಾರೆ. 5 ಸಲ 6 ಸಲ ಕಳೆದ ವರ್ಷ ಬಿಟ್ಟವರು ಇದ್ದಾರೆ. ರಿಸಲ್ಟ್ ಏನು ಅಂತ ಹೇಳಿದ್ರೆ ಶೂನ್ಯ. ಅಡಿಕೆ ಹೋಯ್ತು, ಇಷ್ಟು ಖರ್ಚು ಮಾಡಿದ್ದು ಹೋಯ್ತು. ಹಾಗಾಗಿ ಸರಿಯಾದ ಮಾಹಿತಿ ಬಂದಿತ್ತು ಅಂತ ಹೇಳಿ ನಾನು ಆಶಾಭಾವನೆಯಲ್ಲಿ ಇರ್ತೇನೆ. ಖಂಡಿತ ತಮ್ಮ ದೀರ್ಘವಾದ ಕೃಷಿ ಅನುಭವ ಬಹುಶಃ ಎಲ್ಲರಿಗೂ ಪ್ರಯೋಜನಕರ ಆಗಿದೆ ನಾನು ಭಾವಿಸ್ತೇನೆ. ಇದೊಂದು ಟ್ರಯಲ್ ಆ್ಯಂಡ್ ಎರರ್. ತಾವು ಹೇಳಿದ್ದೀರಿ 100 ಗ್ರಾಮ್ಸ್ ಪೆಪ್ಪರ್ ಅಡಿಕೆ ಸೋಲ್ದೋದಕ್ಕೆ, ಅಥವಾ ಅಡಿಕೆ ರಾಶಿ ಇಟ್ಟಾಗ ಕಾಳು ಮೆಣಸಿನ ಚೀಲ, ಒಳ್ಳೆಯ ಒಂದು ಸಲಹೆ ಕೊಟ್ಟಿದ್ದೀರಿ ತಾವು. ಹಾಗೆ ಔಷಧಿ ಬಗ್ಗೆ ಹೇಳಿದ್ದೀರಿ. ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ ಇಲ್ಲಿ, ಕೃಷ್ಣ ಅಂತ, ಕಡೆ ಒಂದು 2 ನಿಮಿಷ ಮಾತಾಡಲಿಕ್ಕಿದೆ. ಅವರು ತಮ್ಮ ಸಲಹೆಯಂತೆ ಸೈಂಟಿಸ್ಟರ ಸಂಪರ್ಕ ಬೆಳೆಸಿ ಏನು ಸಲಹೆ ಕೊಡ್ಬೋದು, ಹಾಗೆ ಪ್ರತಿಯೊಂದು ಬ್ರ್ಯಾಂಚಿನಲ್ಲಿ ಅಥವಾ ಮಧ್ಯೆ ಮಧ್ಯೆ ಪತ್ರಿಕೆ ಅಥವಾ ಪ್ಯಾಂಪ್ಲೆಟ್ಸ್ ಮುಖಾಂತರ ರೆಗ್ಯುಲರ್ ಅದನ್ನು ಮಾಡುವಂಥ ಪ್ರಯತ್ನ ತಾವು ಮಾಡಬೇಕು. ಕೃಷ್ಣ ಅವ್ರು ಹೇಳಿದ ಸಮಸ್ಯೆ ಎಲ್ಲ ನೋಟ್ ಮಾಡಿಕೊಳ್ಬೇಕು. ಇದು ಎಲ್ಲರಿಗೂ ಪ್ರಯೋಜನ ಆಗ್ತದೆ. ತಮ್ಮ ಹಿರಿಯರ ಒಂದು ಅನುಭವ ಖಂಡಿತ ಒಳ್ಳೆಯದಾಗಿದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ನಿಮಗೆ. ಅಲ್ಲ, ಖಂಡಿತ ತಾವು ಹೇಳಿದಾಗೆ ನಾವು ಅದನ್ನು ಮಾಡ್ತೇವೆ, ಮುಂದೆ ತಿಳಿಸ್ತೇವೆ ತಮಗೆ. ಓಕೆ, ಇನ್ನು ಹೆಚ್ಚಿಗೆ ಬಹುಶಃ ಗಂಟೆ ಆಗ್ತಾ ಬಂತು. ಯಾರು ಅಗತ್ಯ ಸಲಹೆ ಇದ್ದರೆ ಸಲಹೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಸರ್, ನಾನು ಕೃಷಿಕನೇ.
ಆದರೆ ಇವತ್ತು ಕೃಷಿಕರಿಗೆ ಯಾವುದೇ ಸಪೋರ್ಟ್ ಇಲ್ಲ. ಅಡಿಕೆ ಆಗಲಿ ಇದಾಗಲಿ ಯಾವುದೇ. ಹಲೋ, ಇವತ್ತು ಕೃಷಿಕರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ, ನಾನು ಒಪ್ತೇನೆ. ಬಟ್ ಕೃಷಿಯಲ್ಲಿ ಲಾಭ ಪಡ್ಕೊಂಡವರಿದ್ದಾರೆ. ಯಾವುದು ಅಂತ ಹೇಳಿದರೆ ಯಾವುದು ಹೇಳಿ, ನಿಮ್ಗೆ ಗೊತ್ತುಂಟಾ? ಅಡಿಕೆ ಅಲ್ಲ, ತೆಂಗು ಅಲ್ಲ, ಅಥವಾ ನಮ್ಮ ಎಡ್ಡೆಮಿರ್ಚಿ ಅಥವಾ ಇದು ಯಾವುದೂ ಅಲ್ಲ. ಮೇಯ್ನು ಸುಲಭದ ಕೃಷಿ ನಾವು ಮಾಡ್ತಾ ಇದ್ದೇವೆ. 7-8 ವರ್ಷದಿಂದ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಹಾಗೆ ಎಲ್ಲರೂ ತುಂಬ ಜನಕ್ಕೆಲ್ಲ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಯಶಸ್ಸು ಕಂಡಿದ್ದೇವೆ, ಲಾಭ ಕಂಡಿದ್ದೇವೆ. ಕೆಲಸ ಕಡಿಮೆ ಆಗಿದೆ, ಕೂಲಿಯವರು ಕಡಿಮೆ, ಕದ್ದುಕೊಳ್ಳುವವರು ಇಲ್ಲ, ಇಡಲಿಕ್ಕೆ ಇಲ್ಲ, ಕೊಯ್ಲು ಆದ ಕೂಡಲೇ ಕಳಿಸಿಬಿಡೋದು ಒಂದು ಕೆಲಸ ಅಷ್ಟೇ. ಅದು ಆಯಿಲ್ ಪಾಮ್. ದಯಮಾಡಿ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಯಾಕೆಂದರೆ ನೀವು ಕೃಷಿಕರ ಸಭೆ ಅಂತ ಹೇಳಿದ ಕಾರಣ ನಾನು ಈ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ನಾನು ಅನುಭವ ಅಂತಲ್ಲ, ನಾನು ಹೊಸತ್ತಾಗಿ ಮಾಡಿದ್ದು. ಏಕೆಂದರೆ ಅಡಿಕೆಯಲ್ಲಿ ಕೆಲವೊಮ್ಮೆ ರೋಗ ಬಂದು ಹಾಳಾದ್ದುಂಟು, ಬೇರು ಹುಳ ಬಂದಿತ್ತು. ಇದಕ್ಕೆ ಬೇರೆ ಏನು ಮಾಡೋದು, ಜಾಗವನ್ನು ಇನ್ನೊಬ್ಬರಿಗೆ ಯಾರು ತಗೊಳ್ಳೋದಿಲ್ಲ. ಹಾಗೆ ತಾಳೆ ಹಾಕಿ ಸಾಧಾರಣ 80 ಗಿಡ ಒಂದು 3.5 ಎಕರೆಯಲ್ಲಿ ಹಾಕಿ ಈಗ ನಮ್ಮ ಜೀವನ ಸುಖವಾಗಿ ಸಾಗುತ್ತಾ ಇದೆ. ಇದನ್ನು ನೀವು ಎಲ್ಲರಿಗೂ ಹೇಳಬೇಕು. ಯಾಕಂದರೆ ಬರೀ ಅಡಿಕೆ ಅಂತ ಹೇಳಿದರೆ ಯಾವುದು ನಾವು ಅಡಿಕೆ ಅಂತ ನಾವು ಎಲ್ಲೂ ಹೇಳಿಲ್ಲ. ಅಲ್ಲ ಸರ್, ಅಡಿಗೆ ಬೀಳ್ತೇವೆ, ನಾವು ಅಡಿಗೆ ಬೀಳ್ತೇವೆ ಮೇಲೆ. ಓಕೆ, ಥ್ಯಾಂಕ್ ಯು. ಕೃಷ್ಣ ಅವರು ಬಂದು ಒಂದು 2 ನಿಮಿಷ ನಮ್ಮ ಸಾವಯವ ಗೊಬ್ಬರದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು. ಭಾಳ ದೀರ್ಘ ಮಾಡಬೇಡಿ, ಟೈಮ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಈಗ ನಾವು 2 ಉತ್ಪನ್ನಗಳನ್ನು ರಿಲೀಸ್ ಮಾಡಿದ್ದೀವಿ. ಬಟ್ ನನಗೆ ನಾನು ಉತ್ಪನ್ನ ಬಗ್ಗೆ ನೀವು ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಕ್ವಶನ್ಸಿಗೆ ಆನ್ಸರ್ ಹೇಳ್ತೀನಿ. ಸೊ ಅಂದರೆ ನಾವೀಗ ಉತ್ಪನ್ನ ರಿಲೀಸ್ ಮಾಡಿರೋದು ಯಾವ ಉದ್ದೇಶ ಅಂತಂತಂದರೆ, ಈ ಒಂದು ನಮ್ಮ ಹತ್ರ ಸಾಯಿಲ್ ಟೆಸ್ಟಿಂಗ್ ಅಂತೂ ಇಲ್ಲ. ಬಟ್ ಸರ್ ನನಗೆ ಆಲ್ರೆಡಿ ಇಂಡಿಕೇಶನ್ ಕೊಟ್ಟಿದ್ದಾರೆ. ಇನ್ನು 1 ಮಂತ್ ಒಳಗಡೆ ನಾವು ಸಾಯಿಲ್ ಸ್ಯಾಂಪಲ್ ಟೆಸ್ಟಿಂಗ್ ಯೂನಿಟ್ನ ನಾವು ಇದರಲ್ಲಿ ಪುತ್ತೂರು ಶಾಖೆಯಲ್ಲಿ ಪ್ರಾರಂಭ ಮಾಡ್ತೀವಿ. ನಾವೀಗ ಕರ್ನಾಟಕ ಸ್ಟೇಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನವರು ಯಾವ ಗ್ರೇಡ್ ಮುಖಾಂತರ ಈ ಒಂದು ಕೋಸ್ಟಲ್ ರೀಜನ್ಗೆ, ಅಂದರೆ ಅತಿ ಹೆಚ್ಚು ಮಳೆ ಬೀಳುವಂಥ ರೀಜನ್ನು ಮತ್ತು ಲ್ಯಾಟ್ರೈಟ್ ಸಾಯಿಲ್ ಇರೋಂಥ ರೀಜನ್ಗಳಲ್ಲಿ ಯಾವ್ಯಾವ ಪೋಷಕಾಂಶಗಳು ಕೊರತೆ ಇದ್ದಾವೆ ಅಂತೇಳಿ ತಿಳ್ಕೊಂಡು ಆ ಪೋಷಕಾಂಶಗಳನ್ನು ಕೊಡೋದಕ್ಕೋಸ್ಕರ ನಾವು 2 ಉತ್ಪನ್ನಗಳು ರಿಲೀಸ್ ಮಾಡಿದ್ದು. ಹಾಗಾಗಿ ನಾವು ಬೇರೆ ಯಥೇಚ್ಛವಾಗಿ ಎಲ್ಲರೂ ಫಾರ್ಮರ್ಸು ಜಾಸ್ತಿ ಎಲ್ಲ ಗೊಬ್ಬರಗಳನ್ನ ಯೂಸ್ ಮಾಡಿ ಎಲ್ಲದನ್ನು ಹಾಕಿ ಅಷ್ಟಾಕಿ ಅಂತ ಹೇಳೋ ಥರ ನಾವು ಮಾಡಿಲ್ಲ. ಯಾಕೆಂತಂದರೆ ಇವಾಗ NPK ಸರ್ ಹೇಳ್ದಂಗೆ 140 NPK ಮಾತ್ರ ಕೊಡಬೇಕು. ಅದನ್ನು ಸರ್ ನೀವು ಹೇಳಿದ್ರೆ ಅದು ಪಾಂಪ್ಲೆಂಟ್ಸ್ನ ರೆಡಿ ಮಾಡಿ ಪ್ರತಿ ಬ್ರಾಂಚಲ್ಲೂ ನಾವು ಇಡೋ ಥರ MD ಸರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಪ್ರತಿ ಬ್ರಾಂಚಲ್ಲೂ ನಾವು ಇನ್ಫಾರ್ಮೇಷನ್ನು ಪಾಂಪ್ಲೆಂಟ್ನ ನಾವು ಇಡೋ ಥರ ಮಾಡ್ತೀವಿ ಸರ್. ಆಮೇಲೆ ಜಾಸ್ತಿ ಫೋನ್ಗಳು ಬಂದಾಗಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸರ್, ತುಂಬ ಜನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ನಾವು ಯಾಕೆ ಸಾವಯವ ಗೊಬ್ಬರನ ರಿಲೀಸ್ ಮಾಡಿದ್ದೀವಿ ಅಂತ. ಈಗ NPK ನಮಗೆ ಬೇಕಾಗಿರೋ 17 ನ್ಯೂಟ್ರಿಯೆಂಟ್ ಇರುತ್ತೆ ಸರ್. ನಾವು ಯಥೇಚ್ಛವಾಗಿ ಯೂಸ್ ಮಾಡೋದಂದರೆ NPK, ಯೂರಿಯಾ, DAP, ರಾಕ್ ಫಾಸ್ಫೇಟು ಅಥವಾ MOP, ಮ್ಯೂರೇಟ್ ಆಫ್ ಪೊಟ್ಯಾಶ್ನ ಯೂಸ್ ಮಾಡ್ತಾರೆ. ಯಾರಿಗೂ ಕೂಡ ಜಿಂಕು, ಬೋರಾನು, ಮೆಗ್ನೀಷಿಯಂ ಸಲ್ಫೇಟ್ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ ಕಾಯಿ ಉದುರುತ್ತೆ ಅಂತ ಹೇಳಿದ್ರಿ. ಸೊ ಕಾಯಿ ಉದುರೋದಕ್ಕೆ 2 ಕಾರಣ ಇದೆ ಸರ್. ಒಂದು, ಬೋರಾನ್ ಡೆಫಿಷಿಯನ್ಸಿ ಇದ್ದರೆ ಕಾಯಿ ಉದುರೋದು ಆಗುತ್ತೆ ಸರ್. ಎಕ್ಸಸ್ ನೈಟ್ರೋಜನ್ ಯೂರಿಯಾನ ಜಾಸ್ತಿ ಕೊಟ್ಟರು ಆ ಪ್ರಾಬ್ಲಮ್ ಬರುತ್ತೆ ಸರ್. ಮತ್ತು ಕೆಳಗಡೆ ಇರೋಂಥ ಎಲೆಗಳು ಸಮೇತ ಒಣಗ್ಬಿಟ್ಟು ಸೊ ಕಾಯಿ ಬೀಳುವಂಥ ಚಾನ್ಸಸ್ಸು ಇರುತ್ತೆ ಸರ್. ಅದಕ್ಕೇ ನಾವು ಯಾವ ಥರ ಗೊಬ್ಬರನ ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು 2 ಗೊಬ್ಬರನ 2 kgನಲ್ಲಿ ವರ್ಷಕ್ಕೆ ಜಾಸ್ತಿ ರೈತರಿಗೆ ಬರ್ಡನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ 2 kgಯಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ನ ಕೊಡಬೇಕು ಅಷ್ಟನ್ನು ಪೋಷಕಾಂಶಗಳನ್ನ ಅದರಲ್ಲಿ ಸೇರಿಸ್ಕೊಂಡು ರಿಲೀಸ್ ಮಾಡೋಕ್ಕೋಸ್ಕರ ನಾವು ಅದನ್ನು 1 ಗೊಬ್ಬರನ ರಿಲೀಸ್ ಮಾಡಿದ್ವಿ. ಅದೇ ರೀತಿ ಜಿಂಕು, ಬೋರಾನು, ಮೆಗ್ನೀಷಿಯಂ ಸಲ್ಫೇಟ್ ತುಂಬ ಉಪಯೋಗ ಇರೋದ್ರಿಂದ ಆ ಒಂದು ಗೊಬ್ಬರನ ನಾವು ರಿಲೀಸ್ ಮಾಡಿದ್ದೀವಿ. ಸೊ 1 ವರ್ಷಕ್ಕೆ 2 kg ಸಾವಯವ ಗೊಬ್ಬರ ಮತ್ತು ಜಿಂಕು, ಬೋರಾನು, ಮೆಗ್ನೀಷಿಯಂ ಸಲ್ಫೇಟ್ 3 ಮಿಕ್ಸ್ ಇರೋದನ್ನು 100 ಗ್ರಾಮ್ನ ಯೂಸ್ ಮಾಡಿದರೆ ಸಾಕಾಗುತ್ತೆ. ಮುಂದೆ ಆ ಸಾಯಿಲ್ ಟೆಸ್ಟಿಂಗ್ ಯೂನಿಟಿಂದು ಸರ್ ಹತ್ರ ಡಿಸ್ಕಸ್ ಮಾಡಿ ನಾವು ಅದನ್ನು ಅಲ್ಲಿಟ್ಟು ಯಾವ್ಯಾವ ಮಣ್ಣಲ್ಲಿ ಏನು ಕೊರತೆ ಇದೆ ಅಂತ ತಿಳ್ಕೊಂಡು ಯಾವ ಗೊಬ್ಬರನ ಹಾಕಬೇಕು ಅನ್ನೋದು ಇನ್ಫಾರ್ಮೇಷನ್ನ ರೈತರಿಗೆ ಕೊಡೋ ಥರ ನಾವು ಪ್ಲ್ಯಾನ್ ಮಾಡ್ತೀವಿ ಸರ್. ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣ ಅವರಿಗೆ. ಈಗ ಅಧ್ಯಕ್ಷೀಯ ಭಾಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಅವರಿಂದ. ನಮಸ್ಕಾರ. ಕರ್ನಾಟಕ ಬ್ಯಾಂಕಿನವರಿಗೆ ಒಂದು 2 ನಿಮಿಷ ಕಡೆ ಕೊಡ್ತೇವೆ. ನಾವು ಒಂದು ವ್ಯವಹಾರಿಕದಲ್ಲಿ ಹತ್ತಿರ ಸಂಬಂಧ ಇದ್ದು ಕರ್ನಾಟಕ ಬ್ಯಾಂಕು ನಮ್ಮ ಬ್ಯಾಂಕು ಭಾಳ ಹೆಮ್ಮೆ ಇದೆ. ಕಳೆದ ವರ್ಷ ಕೇವಲ 100 ದಿವಸದಲ್ಲಿ 100 ಕೋಟಿ ರೂಪಾಯಿ ಕರ್ನಾಟಕ ಬ್ಯಾಂಕು ಕ್ಯಾಂಪ್ಕೋಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ. ನಮಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಈಗಿನ MD ಚೇರ್ಮನ್ ಮೇಲೆಲ್ಲ ನಾವು MD ಮತ್ತು GM ಹೋಗಿ ಕೇಳಿದ 100 ಗಂಟೆ ಒಳಗೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಯಾವ ಬ್ಯಾಂಕಿಂದು ಮಾಡಲಿಲ್ಲ. ಆದ್ದರಿಂದ ಇವತ್ತು ನಮ್ಮ ಸಭೆಯಲ್ಲಿ ತಾವಿದ್ದೀರಿ.
ನಿಮಗೊಂದು ಸ್ವಾಗತ ಕೋರ್ತಾ WHO ಪ್ರಶ್ನೆ ಬಂತು. ಕ್ಯಾನ್ಸರ್ ಕಾರಕ ಎಂಬ ವಿಚಾರದಲ್ಲಿ ಕ್ಯಾಂಪ್ಕೋ ಏನು ಮಾಡಿದೆ, ಹೆಚ್ಚಿನ ಅಂಶ ನಾಳೆಯ ಎಲ್ಲ ಪತ್ರಿಕೆಯಲ್ಲಿ ಅದು ಬರ್ತದೆ. ಇದರ ಬಗ್ಗೆ ನಿಟ್ಟೆ ಯೂನಿವರ್ಸಿಟಿಯವರೊಟ್ಟಿಗೆ ನಾವೊಂದು ಸಂಶೋಧನೆಯ ಒಂದು ಕೆಲಸ ಮಾಡಿದ್ದೇವೆ. ಸುಮಾರು 2 ವರ್ಷದ ಹಿಂದೆ ನಿಟ್ಟೆ ಯೂನಿವರ್ಸಿಟಿಯ ಸೈಂಟಿಸ್ಟ್ಗಳ ಹತ್ರ ಮಾತಾಡಿ ಅಡಿಕೆ ಕ್ಯಾನ್ಸರ್ ಧಾರಕ ಅಲ್ವಾ ಹೌದಾ ಅದರ ರಿಪೋರ್ಟನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ARDFನ ಕೇಶವ ಭಟ್ರು ರಿಟೈರ್ಡ್ CPCRನ ಸೈಂಟಿಸ್ಟ್ ಇಲ್ಲೇ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಇದೆಲ್ಲವನ್ನು ನಾವು ಚರ್ಚೆ ಮಾಡಿ ಆ ರಿಪೋರ್ಟಿನ ಆಧಾರದ ಮೇಲೆ ಸೌಮ್ಯ ಸ್ವಾಮಿನಾಥನ್ ಅಂತ ಚೆನ್ನೈಯಲ್ಲಿ WHO ಸೀನಿಯರ್ ಮೋಸ್ಟ್ ರಿಟೈರ್ಡ್ ಸೈಂಟಿಸ್ಟ್, ನಾನು ಮತ್ತು MD ಅವರು ಕೇಶವ ಭಟ್ರು ಅವರನ್ನು ಹೋಗಿ ಭೇಟಿಯಾಗಿತ್ತು. ಕಳೆದ ಜನರಲ್ ಬಾಡಿಯಲ್ಲಿ ಈ ವಿಚಾರವನ್ನು ನಾನು ಎತ್ತಿದ್ದೆ. ಅವರಿಗೆ ಇದೆಲ್ಲವನ್ನು ಮನವರಿಕೆ ಮಾಡಿ ಏನು WHO ಕಂಟೆಂಟ್ ಏನಿದೆ, ಅವರು ಏನು ರಿಪೋರ್ಟ್ ಮಾಡಿದ್ದಾರೆ ಅದು ಪೂರ ಸುಳ್ಳೆಂಬ ವಿಷಯವನ್ನು ಅವರಿಗೆ ಮನದಟ್ಟು ಮಾಡಿ ನಾವು ಬಂದಿತ್ತು. ಆಗ ಅವರೇ ಪುನಃ ಸಲಹೆ ಕೊಟ್ಟರು, ನೀವು ಇಮಿಡಿಯೇಟಾಗಿ ಕೇಂದ್ರ ಸರ್ಕಾರದೊಟ್ಟಿಗೆ ಸಂಪರ್ಕಿಸಿ CFTRI ಇರ್ಬೋದು ಅಥವಾ ಬೇರೆ ರೆಪ್ಯೂಟೆಡ್ ರಿಸರ್ಚ್ ಸೆಂಟರ್ ಇರ್ಬೋದು, ಅವರೊಟ್ಟಿಗೆ ಪುನಃ ಚರ್ಚೆ ಮಾಡಿ ಅಂತ ನಮಗೆ ಮನವರಿಕೆ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಪತ್ರವನ್ನು ಇಟ್ಕೊಂಡು WHO ಸಂಬಂಧಪಟ್ಟ ಇವರಿಗೆ ಇಮಿಡಿಯೇಟಾಗಿ ಲೆಟ್ರ್ ಬರೆದು ಇದರ ಬಗ್ಗೆ ಚಿಂತನೆ ಮಾಡಬೇಕಂತ ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ. ಪುನಃ ಅಲ್ಲಿಂದ ಬೇರೆ ರೀತಿಯ ನೆಗೆಟಿವ್ ಆಗಿ ಅವರು ನಮಗೆ ಉತ್ತರ ಕೊಟ್ಟಾಗ ಕೇಶವ ಭಟ್ರು ಆ ಪಾಯಿಂಟ್ಗಳನ್ನೆಲ್ಲ ನೋಟ್ ಮಾಡಿ ನಿನ್ನೆ ತಾನೇ ನಾವು ಕೇಂದ್ರದ ಆರೋಗ್ಯ ಸಚಿವರಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿ ಕೊಟ್ಟಿದ್ದೇವೆ. ಇವತ್ತೆಲ್ಲ ಪತ್ರಿಕೆಗಳಿಗೆ ಇದನ್ನು ಬಿಡುಗಡೆ ಮಾಡಿದ್ದೇವೆ. ಯಾವ ರೀತಿಯ ತಪ್ಪುಗಳು ಆಗಿದೆ ಎಂಬುದನ್ನು ಹೈಲೈಟ್ ಮಾಡ್ತಾ ಹೋದಾಗ ಸುಮಾರು 1974ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಇದರ ಸೈಂಟಿಸ್ಟು ವೀಳ್ಯದೆಲೆ ಮತ್ತು ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಗುಣ ಆಗುವುದರೊಂದಿಗೆ ಟ್ಯೂಮರ್ಗಳನ್ನು ಬೆಳವಣಿಗೆಯಲ್ಲಿ ಬಂದು ಮಾಡ್ತದೆ ಎಂಬ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಹಾಗೆ 2016ರಲ್ಲಿ ಅಟ್ಲಾಂಟಾ ಎಮಿರಾ ಯೂನಿವರ್ಸಿಟಿ ಅಟ್ಲಾಂಟಾದಲ್ಲಿ ಇದರ ಬಗ್ಗೆ ರಿಸರ್ಚ್ ಆಗಿದೆ. ಅಡಿಕೆ ತಿನ್ನೋದ್ರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಬರುವುದಿಲ್ಲ ಎಂಬ ರಿಪೋರ್ಟು ನಡೆದಿದೆ. 2023ರಲ್ಲಿ ಓವರಾಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟೀಸ್ ಆಫ್ ಸಿಯೋಯ್ ಇಂಡೋನೇಷ್ಯಾದಲ್ಲಿ ಸಮೇತ ಇದರ ರಿಸರ್ಚ್ ಆಗಿದೆ. ಅದರಲ್ಲೂ ಸಮೇತ ಅಡಿಕೆಗೆ ಯಾವುದೇ ರೀತಿಯ ಅಡಿಕೆಯಿಂದ ಬರುವುದಿಲ್ಲ ಅಂತ ರಿಪೋರ್ಟ್ ಆಗಿದೆ. ಪ್ರತಿಯೊಂದು WHO ಇರ್ಬೋದು ಅಥವಾ ಬೇರೆ ಲೈಕ್ ಮೈಂಡೆಡ್ ಇರ್ಬೋದು ಅಥವಾ ಅಪೋಲೋ ಹಾಸ್ಪಿಟ್ಲಿನ ಡಾಕ್ಟರ್ ಇರ್ಬೋದು, ಅವರೆಲ್ಲರೂ ಅಡಿಕೆಯನ್ನು ಗುರಿ ಮಾಡಿ ಅಡಿಕೆ ಕ್ಯಾನ್ಸರ್ ಧಾರಕ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅಡಿಕೆ ಹೊಗೆ ಸೊಪ್ಪು ಅಥವಾ ಅಡಿಕೆಯೊಟ್ಟಿಗೆ ಬೇರೆ ಬೀಟಲ್ ಕ್ವಿಡ್ ಅಂತ ಏನು ಹೇಳ್ತೇವೆ ಅದರೊಟ್ಟಿಗೆ ಮಿಕ್ಸ್ ಆದಾಗ ಕ್ಯಾನ್ಸರ್ ಬರ್ಬೋದು, ಬಾರದೇ ಇರ್ಬೋದು, ಅದಕ್ಕೆ ನಾವು ಸೈಂಟಿಸ್ಟ್ ಅಲ್ಲ. ಆದರೆ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಈ ರೀತಿ ಆಗಿದ್ದ ವಿಚಾರವನ್ನು ಹೈಲೈಟ್ ಮಾಡಿದ್ದೇವೆ. ಇವತ್ತು ಅದರ ಪತ್ರವನ್ನು ಪ್ರೈಮ್ ಮಿನಿಸ್ಟ್ರಿಗೂ ಮತ್ತು ಹೆಲ್ತ್ ಮಿನಿಸ್ಟ್ರಿಗೂ ಕಳಿಸಿದ್ದೇವೆ. ಇವತ್ತು ಎಲ್ಲ ಪೇಪರ್ನಲ್ಲಿ ಬಿಡುಗಡೆ ಆಗಿದೆ. ಖಂಡಿತ ನಾಳೆ ಎಲ್ಲ ಪೇಪರ್ನಲ್ಲಿ ಬರ್ತದೆ. ಕ್ಯಾಂಪ್ಕೋದ ಏನು ಪ್ರಯತ್ನ ನಿಮ್ಮೆಲ್ಲರ ಪರವಾಗಿ ಆಗಿದೆ ಎಂಬುದನ್ನು ಮನವರಿಕೆ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಇವತ್ತು ಬೆಳಗಾತ ETP ಎಫ್ಯೂಲೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಸುಮಾರು 2 ರಿಂದ 3 ಲಕ್ಷ ಲೀಟರ್ ನೀರನ್ನು ರೀಯೂಸ್ ಮಾಡುವಂಥ ಒಂದು ದೊಡ್ಡ 2.5 ಕೋಟಿಯ ETP ಪ್ಲ್ಯಾಂಟ್ ಇವತ್ತು ಕೆಜಂಬಾಡಿ ಸುಬ್ರಹ್ಮಣ್ಯ ಭಟ್ರು ಬೆಳಿಗ್ಗೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಮುಂದಿನ ದಿನಗಳಲ್ಲಿ ವಾಟರ್ ಶಾರ್ಟೇಜ್ ಆಗುವಂಥ ಕೆಲವು ಸಂದರ್ಭದಲ್ಲಿ ಆಗಿತ್ತು ನಮಗೆ. ಸೊ ಈ ಒಂದು ಪ್ರಾಜೆಕ್ಟಿಂದಾಗಿ ಫ್ಯಾಕ್ಟ್ರಿಗೆ ಏನು ನೀರು ಬೇಕು ಅದನ್ನು ನಾವು ರೀಯೂಸ್ ಮಾಡ್ತೇವೆ ಬಾಯ್ಲರಿಗೆ ಮತ್ತು ಕೂಲಿಂಗ್ ಟವರ್ಸಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎರೆಕಾದ FSSA ಆ್ಯಕ್ಟ್ ಪ್ರಕಾರ 7% ಅಂತ ಇದೆ. ಈಗ ನಾವು ಅದನ್ನು 11% ಮಾಡಬೇಕಂತ ಮನವಿ ಮಾಡಿದ್ದೇವೆ. ಮನವಿ ಮಾಡಿದರೂ ಸಮೇತ FSSA ಅವರು ಅದನ್ನು ಒಪ್ತಾ ಇಲ್ಲ. ಈಗ ರೀಸೆಂಟಾಗಿ CPSRನ ಹೆಬ್ಬಾರಿದ್ದಾರೆ ಈಗ ಡೈರೆಕ್ಟ್ರು, ಅವರದ್ದೇ ರಿಪೋರ್ಟ್ ಉಂಟು. ಅವರೇ ಎಲ್ಲ ತಯಾರು ಮಾಡಿದ ರಿಪೋರ್ಟಿನ ಆಧಾರದ ಪ್ರಕಾರ ಅದು 11% ಆಗಲೇಬೇಕಂತ ಇದೆ. ಇಮಿಡಿಯೇಟಾಗಿ ಹೆಬ್ಬಾರು ಡಿಲ್ಲಿಯ ಆಫೀಸಿಗೆ ಫೋನ್ ಮಾಡಿ ಇದರ ಬಗ್ಗೆ ಮೀಟಿಂಗ್ ಅರೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ. ಬಹುಶಃ ಮುಂದಿನ ಕೆಲವೇ ದಿನಗಳಲ್ಲಿ ಆ ಮಾಯ್ಶ್ಚರ್ % 7 ರಿಂದ 11 ಆಗೋದ್ರಲ್ಲಿ ಅನುಮಾನವೂ ಇಲ್ಲ ಅಂತ ನನಗೆ ಧೈರ್ಯ ಇದೆ.
ಹಾಗೆ ಕಾಪರ್ ಸಲ್ಫೇಟಿಗೆ 18% GST ಇದೆ. ನಿರ್ಮಲಾ ಸೀತಾರಾಮಿಗೆ ಮನವಿ ಮೇಲೆ ಮನವಿ ಮಾಡಿದ್ದೇವೆ. ನಿನ್ನೆ ತಾನೇ GST ಕೌನ್ಸಿಲ್ ಮೀಟಿಂಗ್ ಚಂಡೀಗಢದಲ್ಲಿ ನಡೀತಾ ಇದೆ. ನಾವು 19ನೇ ತಾರೀಕಿಗೆ ಪುನಃ GSTಯ ಈ ವಿಚಾರವನ್ನು ಎತ್ತಿದ್ದೇವೆ. ಕರ್ನಾಟಕದ ಕೃಷ್ಣ ಬೈರೇಗೌಡರಿಗೂ ಅದನ್ನು ಕನ್ನಡದಲ್ಲಿ ಪತ್ರ ಬರೆದು GST 5% ಆಗಲೇಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಮತ್ತೊಂದು ಸಮಸ್ಯೆ ಆಗ್ತಾ ಇದೆ. ಈ ಕಾಪರ್ ಸಲ್ಫೇಟಿಗೆ ಕೋ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇದರ ಬಗ್ಗೆ ಫೈಜಾಬಾದಿಗೆ ಲೆಟರ್ ಕಳಿಸಿದ್ದೇವೆ. ಎಲ್ಲ MP ಗಳನ್ನು ಮನವಿ ಮಾಡಿದ್ದೇವೆ. ಇದರ ಬಗ್ಗೆ ಕೆಲಸ ಮಾಡಬೇಕು. ಬಹುಶಃ ಮುಂದಿನ ಪಾರ್ಲಿಮೆಂಟ್ ಸೆಷನ್ ಆಗುವಾಗ ಇದರ ಬಗ್ಗೆ ಕೆಲಸ ಮಾಡಲಿಕ್ಕೆ ನಾವು ఢిಲ್ಲಿಗೆ ಹೋಗಿ ಪುನಃ ಒತ್ತಡ ಹಾಕುವಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ. WHO ಸೀನಿಯರ್ ಸೈಂಟಿಸ್ಟ್ ಹತ್ರ ಚರ್ಚೆ ಆಗಿದೆ. ಈ ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಹೇಳುವುದಕ್ಕೆ ಇವಾಗಲೇ ಹೇಳಿದ್ದೇನೆ. ಇನ್ನು 3 ದಿವಸ ಬಿಟ್ಟು ಪುನಃ ಕೇಶವ ಭಟ್ರು MD ಅವರು ಕೂತ್ಕೊಂಡು ಬೇರೆ ತೆರನಾದ ಏನು WHO ಅವರು ಫಾಲ್ಟ್ ಇದೆ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಆ ಲೆಟ್ರನ್ನು ಪುನಃ ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಹೆಲ್ತ್ ಮಿನಿಸ್ಟ್ರಿಗೆ ಕೊಡಲಿಕ್ಕಿದ್ದೇವೆ. ಯಾಕಂದರೆ ಇದನ್ನು ಜೀವಂತವಾಗಿ ಇಡಬೇಕಂತ ನಮಗೂ ಅನಿಸಿಕೆ ಇದೆ. ಈಗ ಅಂತೂ ಪಾರ್ಲಿಮೆಂಟ್ ಸೆಷನ್ ಆಗುವಾಗ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಪಾರ್ಲಿಮೆಂಟ್ ಸದಸ್ಯರು ಮಾಡಬೇಕು, ನಾವು ಕೃಷಿಕರು ಮಾಡಬೇಕು, ಮತ್ತು ಇಡೀ ಕರ್ನಾಟಕದ ಎಲ್ಲ ಕೋಆಪರೇಟಿವ್ಗಳು ನಾವು ಒಟ್ಟಾಗಿ ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಎಂಬ ಮಾತನ್ನು ನಿಮಗೆ ಹೇಳಲಿಕ್ಕೆ ನಾನು ಚಿಂತೆ ಮಾಡ್ತೇನೆ. ಇದೆಲ್ಲದಕ್ಕಾಗಿ ಬರುವ ತಿಂಗಳು ಡಿಸೆಂಬರ್ 6, 7ಕ್ಕೆ ಸಾಗರದಲ್ಲಿ ಅಡಿಕೆ ಬೆಳೆಗಾರರ ದೊಡ್ಡ ಸಮ್ಮೇಳನ ನಡೆಯಲಿಕ್ಕಿದೆ. ಕೇಂದ್ರ ಕೃಷಿ ಸಚಿವರು ಬರಲಿಕ್ಕಿದ್ದಾರೆ. ಸುಮಾರು 50ರಿಂದ 60 ಸಾವಿರ ಜನ ಅಡಿಕೆ ಬೆಳೆಗಾರರ ದೊಡ್ಡ ಸಮಾವೇಶ ಇದೆ. ಅಲ್ಲಿ ಈ ವಿಚಾರವನ್ನು ಖಂಡಿತವಾಗಿ ಅದನ್ನು ನಿರ್ಣಯಿಸಿ ಅಡಿಕೆ ಹಾನಿಕರ ಅಲ್ಲ ಅಂತೇಳಿ ನಿರ್ಣಯ ಮಾಡಿಸುವಂಥ ಪ್ರಯತ್ನ ನಮ್ಮ ಮಂಜಪ್ಪ ಹೊಸಬಾಳರ ನೇತೃತ್ವದಲ್ಲಿ ನಡೀತಾ ಇದೆ. ಆ ನೆಕ್ಸ್ಟ್ ಮಂತಿನ ಸಮಾವೇಶದಲ್ಲಿ ನಾವು ಕ್ಯಾಂಪ್ಕೋದವರು ಅದಕ್ಕೆ ಭಾಗವಹಿಸ್ತಾ ಇದ್ದೇವೆ. ನಾವು ಅದನ್ನು ಅಡಿಕೆಯ ಬಗ್ಗೆ ಗಂಭೀರವಾಗಿ ಅದನ್ನು ತಗೊಳ್ತಾ ಇದ್ದೇವೆ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಕೆಲವು ದಿನಗಳಿಂದ ಈ ಪುತ್ತೂರು ಈ ಭಾಗದಲ್ಲಿ ಭೂತಾನ್ ಅಡಿಕೆ ಬಗ್ಗೆ ಸಣ್ಣ ಸಣ್ಣ ಪೇಪರ್ಗಳಲ್ಲಿ ಬರ್ತಾ ಇದೆ. ಭೂತಾನಿಂದ 17,000 ಮೆಟ್ರಿಕ್ ಟನ್ ಅಡಿಕೆ ಬಂದದ್ರಿಂದ ಮಾರುಕಟ್ಟೆ ಬಿದ್ದೋಯ್ತು, ಮಾರುಕಟ್ಟೆ ಬೀಳ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಏನೂ ಆಗಲಿಲ್ಲ. ಭೂತಾನಿಂದ ಬರತಕ್ಕಂಥ 17,000 ಮೆಟ್ರಿಕ್ ಟನ್ ಅಡಿಕೆ ಏನಿದೆ ಅದು ಹಸಿ ಅಡಿಕೆ. ಅದು ಇಲ್ಲಿ ಬರುವಾಗಲೇ ಡ್ಯಾಮೇಜ್ ಆಗಿ ಬರ್ತದೆ. ಅದು ಸಹ ಅದು ಕೆಂಪಡಿಕೆ ಆಗೋದು ಹೊರತು ಮಲೆನಾಡಿನ ಮತ್ತು ಈ ನಮ್ಮ ಕರಾವಳಿ ಭಾಗದ ಅಡಿಕೆ ಅದು ಆಗಲಿಕ್ಕಿಲ್ಲ. ಅದರಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಎಂದು ಇಂಡೈರೆಕ್ಟ್ ಆಗಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನಾನು ಕೊಡ್ತಾ ಇದ್ದೇನೆ ಹೊರತು ಪೇಪರ್ನಲ್ಲಿ ಅದನ್ನು ಹೈಲೈಟ್ ಮಾಡುವಂಥ ಅಗತ್ಯ ನನಗೆ ಬೀಳಲಿಲ್ಲ. ಯಾಕಂದರೆ ಕ್ಯಾಂಪ್ಕೋ ಪ್ರತಿದಿನದ ಮಾರುಕಟ್ಟೆ ಧಾರಣೆಗೆ ಸರಿಯಾಗಿ ಅಡಿಕೆ ರೇಟನ್ನು ಆಯಾ ಕಾಲಕ್ಕೆ ಸರಿಯಾಗಿ ರೇಟ್ ಏರಿಸ್ತಾ ಬಂದಿದೆ. ಇನ್ನೂ ನಾವು ಅಡಿಕೆಯನ್ನು ಡೌನ್ ಆಗಲಿಕ್ಕೆ ಪ್ರೈವೇಟ್ನವ್ರು ಬಂದರು, ನಾವು ಅದನ್ನು ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ ಎಂಬ ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರೈವೇಟ್ನವರಿಗೂ ಅಡಿಕೆ ಕೊಡಿ, ನಮ್ಮದೇನು ಆಕ್ಷೇಪ ಇಲ್ಲ. ನಿಮ್ಗೆಲ್ಲರಿಗೂ ನನ್ನ ರಿಕ್ವೆಸ್ಟ್, ಬರೀ ಕ್ಯಾಂಪ್ಕೋ ಕೊಡಬೇಕಂತ ಕ್ಯಾಂಪ್ಕೋದವ್ರು ಹೇಳುವುದಿಲ್ಲ. ದಯವಿಟ್ಟು ಪ್ರೈವೇಟರಿಗೆ ಕೊಡುವಾಗ ಯಾವ ರೇಟನಲ್ಲಿ ನೀವು ಮಾರಿದ್ದೀರಿ ಆ ರೇಟಿಗೆ ಸರಿಯಾಗಿ ಬಿಲ್ ತಗೊಳ್ಳಿ. ಕ್ಯಾಂಪ್ಕೋ 5% GST ಕಟ್ತಾ ಇದೆ. ಅದ್ರ ಮೇಲೆ ಮಂಡಿ ಟ್ಯಾಕ್ಸ್ ಕಟ್ಟಬೇಕು, ಅದ್ರ ಮೇಲೆ ಇಲ್ಲಿ APMC ದುಡ್ಡು ಕಟ್ಟಬೇಕು, ಅದ್ರ ಮೇಲೆ ಕಾನೂನುಬದ್ಧವಾಗಿ ನಮ್ಮ ನೌಕರರಿಗೆ ಸಂಬಳ ಕೊಡಬೇಕು. ಇದೆಲ್ಲವೂ ನೀವು ಕೊಟ್ಟ ಅಡಿಕೆ, ನೀವು ಕೊಟ್ಟ ಕಾಳುಮೆಣಸಿನ ಆಧಾರದಲ್ಲಿ ಇದು ನಡೀತದೆ. ಅರ್ಧ ಕಟ್ ಬಿಲ್ ಮಾಡಿ ಅಡಿಕೆ ಹೋಗುದು, ಅದನ್ನು ಈ ರೀತಿ ಮಾಡಿದ್ರಿಂದ ಅವ 1 ರೂಪಾಯಿ ಹೆಚ್ಚು ಕೊಟ್ಟ, ಈ ವಾದ ಇಡಬೇಡಿ ರೈತರು. ದಯವಿಟ್ಟು ಅವ ನಿಮ್ಗೆ 500 ರೂಪಾಯಿ ಕೊಟ್ಟರೆ 500 ರೂಪಾಯಿಗೂ ಬಿಲ್ ತಗೊಳ್ಳಿ. ಅವನಿಗೂ 25 ರೂಪಾಯಿ ಟ್ಯಾಕ್ಸ್ ಬೀಳ್ತದೆ, ಕ್ಯಾಂಪ್ಗೂ 25 ರೂಪಾಯಿ ಟ್ಯಾಕ್ಸ್ ಬೀಳ್ತದೆ. ನಮ್ಮ ದೇಶದ ಪ್ರಧಾನಿಯವರ ಕನಸು 1 ನೇಷನ್ 1 ಟ್ಯಾಕ್ಸ್. ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು 1.5% ಮಂಡಿ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ. ಮೊದಲು ಇಲ್ಲಿನ ಅಡಿಕೆ ನಮ್ಗೆ ಉತ್ತರ ಪ್ರದೇಶಕ್ಕೆ ಹೋಗ್ತದೆ, ಸಣ್ಣ ಸೈಜಿನ ಅಡಿಕೆ ಎಲ್ಲ. ಇವು ಅಡಿಕೆ 50%ಗಿಂತ ಹೆಚ್ಚು ಇವತ್ತು ವ್ಯಾಪಾರ ಕಟ್ಟಾಗಿದೆ ನಮ್ಮಲ್ಲಿ. ಇದರ ಬಗ್ಗೆ ಬರುವ ತಿಂಗಳು ನಮಗೆ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಯೋಗಿಯವರ ಭೇಟಿಯಾಗುವ ಸಂದರ್ಭ ಇದೆ ಅಂತ ತಿಳ್ಕೊಂಡಿದ್ದೇನೆ. ಇವಾಗಲೇ ಅದರ ಬಗ್ಗೆ ಪ್ರಯತ್ನ ಆಗ್ತಾ ಇದೆ. ನಾವು ಇಡೀ ಆಡಳಿತ ಮಂಡಳಿಯಲ್ಲಿ ಹೋಗಿ ಅವರನ್ನು ಭೇಟಿ ಆಗಬೇಕಂತ ಚಿಂತನೆ ನಡೆಸ್ತಾ ಇದ್ದೇವೆ. ಅದರ ಮೇಲೆ ಒತ್ತಡ ಹಾಕ್ತೇವೆ. ಒಂದು ವೇಳೆ ಆ ಮಂಡಿ ಟ್ಯಾಕ್ಸ್ ಹೋದರೆ ಇನ್ನೂ ಹೆಚ್ಚಿನ ದರ ರೈತರಿಗೆ ಕೊಡಲಿಕ್ಕೆ ನಮಗೆ ಶಕ್ತರಾಗ್ತೇವೆ ಎಂಬ ಮಾತನ್ನು ಹೇಳ್ತಾ, ಇವತ್ತು ನೀವೆಲ್ಲರೂ ಬಂದು ಬೇರೆ ಬೇರೆ ಕ್ವಶನ್ಗಳನ್ನು ಕೇಳಿ ನಮ್ಮ ನಾಲೆಜನ್ನು ಹೆಚ್ಚು ಮಾಡಿದ್ದೆ. ನೀವೆಲ್ಲ ಹಿರಿಯರು, ಅನುಭವಿಗಳು.
ನಿಮ್ಮಷ್ಟು ಅನುಭವ ಖಂಡಿತ ನಮಗೆ ಕೃಷಿಯಲ್ಲಿ ಇಲ್ಲ. ಆದರೆ ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಕ್ಯಾಂಪ್ಕೋದ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಅದು ಉದ್ದೇಶ ಖಂಡಿತ ಅಲ್ಲ ಅಂತ ನಿಮ್ಗೆ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಂಸ್ಥೆಗೆ ಇರಲಿ. ಆಡಳಿತ ಮಂಡಳಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಲಾಭ ನಷ್ಟದ ಬಗ್ಗೆ ಖಂಡಿತ ಹೆಚ್ಚು ಚಿಂತನೆ ಮಾಡಬೇಡಿ. ವ್ಯಾಪಾರ ಕೂತಾಗ ಲಾಭವೂ ಆಗ್ತದೆ, ನಷ್ಟಕ್ಕೂ ನಾವು ತಯಾರಿರಬೇಕೆಂಬ ಮಾತನ್ನು ಪುನರುಚ್ಚರಿಸಿ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್. ನಾನು ಕರ್ನಾಟಕ ಬ್ಯಾಂಕಲ್ಲಿ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನೀಗ ಎಲ್ಲರಿಗೂ ನಮ್ಮ ಬ್ಯಾಂಕಲ್ಲಿ ಸಿಗುವ ಕೃಷಿಕರಿಗೆ ಸಿಗುವ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿಗೊಳ್ಳಲಿದ್ದೇನೆ. ನಮ್ಮಲ್ಲಿ ಇವಾಗ ಹೊಸದಾಗಿ ಒಂದು ಸ್ಕೀಮ್ ಕೃಷಿ ಭೂಮಿ ಅಂತೇಳಿ ಬಂದಿದೆ. ಕೃಷಿಕರಿಗೆ ಕೃಷಿ ಜಾಗ ಖರೀದಿ ಮಾಡಲು ಅತ್ಯವಶ್ಯ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದೇವೆ. 10.90ರಿಂದ 11% ಇದರಲ್ಲಿ ಬರ್ತದೆ. ಅತಿ ಸಣ್ಣ ರೈತರಿಗೆ 10.90ರಲ್ಲಿ ಬರ್ತದೆ, ದೊಡ್ಡ ರೈತರಿಗೆ 11%ಅಲ್ಲಿ ಬರ್ತದೆ. ಇದು 10 ವರ್ಷ ಕಾಲಾವಕಾಶ ಇದೆ. ಆಮೇಲೆ ನಮ್ಮಲ್ಲಿ ಫಾರ್ಮ್ ಹೌಸ್ ಕಟ್ಟಲಿಕ್ಕೆ ಅವಧಿ ಸಾಲ, ಆಮೇಲೆ ಬೆಳೆ ಸಾಲ, ಕೃಷಿ ಪರಿಕರ ಪರ್ಚೇಸ್ ಮಾಡಲಿಕ್ಕೆ ಎಲ್ಲದಕ್ಕೂ ನಮ್ಮಲ್ಲಿ ಸಾಲ ಸೌಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಾವು ಹೊರಗಡೆ ಒಂದು ಸ್ಟಾಲ್ ಹಾಕಿದ್ದೇವೆ, ಅಲ್ಲೂ ಪಡ್ಕೊಳ್ಬೋದು, ಇಲ್ಲ ನಮ್ಮ ಪುತ್ತೂರು ಶಾಖೆಯನ್ನು ಸಂಪರ್ಕಿಸ್ಬೋದು. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಎಲ್ಲಿಗೂ ನಮಸ್ಕಾರ. ಧನ್ಯವಾದ. ಸಮರ್ಪಣೆ ಮೊದಲು ಬಹುಶಃ ನಮ್ಮ ಹೆಚ್ಚಿನ ಕಡೆ ನಮ್ಮ ಸದಸ್ಯರಿಂದ ಒಂದು ಬೇಡಿಕೆ ಇತ್ತು ಏನು ಅಂತ ಹೇಳಿದರೆ ಪ್ಲೆಡ್ಜ್ ಲೋನ್ ಅಥವಾ ಅಡಿಕೆ ಅಡಮಾನ ಇಡುವಂತಹ ಒಂದು ರಿಕ್ವೆಸ್ಟ್. ಈ ಹಿಂದೆ ಕೆಲವು ಬ್ರಾಂಚ್ಗಳಲ್ಲಿ ಮಾತ್ರ ಇತ್ತು, ಪ್ರಧಾನವಾದಂಥ ಬ್ರಾಂಚ್ಗಳಲ್ಲಿ. ಈಗ ಹೆಚ್ಚಿನ ಕಡೆಗಳಲ್ಲಿ ನಾವು ಅದರ ವ್ಯವಸ್ಥೆ ಮಾಡಿದ್ದೇವೆ. 60% ಅಡಿಕೆ ಬೆಲೆಯ ಅಡ್ವಾನ್ಸ್ ತಗೊಳ್ಳೋ ಇದಿದೆ, ವ್ಯವಸ್ಥೆ ಇದೆ. ಕನಿಷ್ಠ 5% ತಮ್ಮ ಅಡಿಕೆಯನ್ನು ನಮ್ಮಲ್ಲಿ ಸ್ಟೋರ್ ಮಾಡ್ಬೋದು. ಹಾಗೂ ಇವತ್ತಿನ ಈ ಸದಸ್ಯ ಬೆಳೆಗಾರರ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಮಿನಿಮಮ್ ಒಂದು 10 ಕ್ವಿಂಟಾಲ್ ಅಡಿಕೆ ಅಂತ ನಾವು ಸದ್ಯಕ್ಕೆ ಫಿಕ್ಸ್ ಮಾಡಿದ್ದೇವೆ. 10 ಕ್ವಿಂಟಾಲ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.